ನೀವು ನೋಡ್ತಾ ಇದ್ದೀರಾ ನಮ್ಮ ಕುಟ್ಟ ನ್ಯೂಸ್ 24x7. ಇದು ವಿಶ್ವಾಸದ ಪ್ರತಿಬಿಂಬ. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು ವೀಕ್ಷಕ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ, ಜೊತೆಗೆ ರಾಜ್ಯವು ಕೂಡ ಸದ್ಯ ಚರ್ಚೆ ಮಾಡ್ತಾ ಇರುವಂತಹ ವಿಚಾರ, ಇವೆಲ್ಲದರ ಜೊತೆಗೆ ನಿನ್ನೆ ದಿನ ಬಹಳ ಪ್ರಮುಖವಾಗಿರುವಂತಹ ಒಂದು ವಿಚಾರ ಇಡೀ ರಾಜ್ಯಾದ್ಯಂತ ಸದ್ದು ಸುದ್ದಿ ಮಾಡಿತ್ತು. ಕಾರಣ 2.5 ದಶಕಗಳ ಕಾಲ ಬಂದೂಕಿನಿಂದ ಹೋರಾಟ ಮಾಡ್ತಾ ಇದ್ದಂತಹ ಕ್ರಾಂತಿಕಾರಿ ಹೋರಾಟಗಾರರು, ಕಾಡಿನಲ್ಲೇ ಇದ್ದುಕೊಂಡು ಹೋರಾಟ ಮಾಡ್ತಾ ಇದ್ದಂತಹ ಕ್ರಾಂತಿಕಾರಿ ಹೋರಾಟಗಾರರು, ಅವರಿಗೆ ನಾವು ನಕ್ಸಲ್ ಅನ್ನುವಂಥ ಹೆಸರಿನಿಂದ ಕರಿತೀವಿ. ನಕ್ಸಲರ ಯುಗಾಂತ್ಯ ಕರ್ನಾಟಕ ರಾಜ್ಯದಲ್ಲಿ ನಿನ್ನೆಯ ದಿನ ಆಗಿದೆ ಅನ್ನುವಂತಹ ಮಾತುಗಳು. ಯಾಕಂದರೆ 6 ಜನ ನಕ್ಸಲರು ಸಶಸ್ತ್ರರಾಗಿ ತಮ್ಮ ಶಸ್ತ್ರವನ್ನು ತ್ಯಾಗ ಮಾಡಿಕೊಂಡು ನೇರವಾಗಿ ನಮ್ಮ ನ್ಯಾಯಾಂಗ ವ್ಯವಸ್ಥೆಗೆ ಶರಣಾಗಿದ್ದಾರೆ. ಇನ್ನು ಮುಂದಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರು ಕೂಡ ಒಂದು ಭಾಗವಾಗಿ ಮುಖ್ಯವಾಹಿನಿಯಲ್ಲಿ ಬದುಕ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಶರಣಾಗತಿಯನ್ನು ಹೊಂದಿದ್ದಾರೆ. ಇವೆಲ್ಲದರ ಜೊತೆಗೆ 6 ಜನ ನಕ್ಸಲರು ಶರಣಾಗತಿ ಆಗುವ ಮೂಲಕ 2.5 ದಶಕಗಳ ಕಾಲ ನಡೆದಿದ್ದಂತಹ ಹೋರಾಟ ಏನಿತ್ತು ನೋಡಿ, ಆ ಹೋರಾಟ ಕೊನೆಗೊಂಡಿದೆ ಅನ್ನುವಂಥದ್ದು ಅಷ್ಟೇ ಸತ್ಯದ ವಿಚಾರ. ಯಾಕೆಂದರೆ 2.5 ದಶಕಗಳ ಕಾಲ ಆ ಒಂದು ಹೋರಾಟ, ನಕ್ಸಲರ ಹೋರಾಟಗಳು ಯಾವ ರೀತಿ ಇತ್ತು ಅನ್ನುವಂಥದ್ದು ನಮ್ಮ ಇತಿಹಾಸ ಹೇಳುತ್ತೆ, ನಮ್ಮ ಚರಿತ್ರೆ ಹೇಳುತ್ತೆ. ಇವೆಲ್ಲದರ ಜೊತೆಗೆ ಸಾಕೇತ್ ರಾಜನಿಂದ ಪ್ರಾರಂಭವಾಗಿರುವಂತಹ ಈ ಒಂದು ಹೋರಾಟ ವಿಕ್ರಮ್ ಗೌಡ ಅವರ ಅಂತ್ಯದ ಮೂಲಕ ಈ ಒಂದು ನಕ್ಸಲರ ಹೋರಾಟ ಕೊನೆಗೊಂಡಿದೆ. ಇವೆಲ್ಲದರ ಜೊತೆಗೆ ಬಹಳಷ್ಟು ಪ್ರಶ್ನೆಗಳು ಈಗ ಉದ್ಭವ ಆಗಿದೆ. ಯಾಕೆಂದರೆ ನೇರವಾಗಿ CM ಸಿದ್ದರಾಮಯ್ಯನವರು, ಅಂದರೆ ರಾಜ್ಯದ ಮುಖ್ಯಮಂತ್ರಿಯವರ ಮುಂದೆ ಸಶಸ್ತ್ರರಾಗಿ ಅವರು ತಮ್ಮ ಶಸ್ತ್ರವನ್ನು ತ್ಯಾಗ ಮಾಡಿದ್ದಾರೆ. ಸೊ ಹಾಗಿದ್ದಾಗ ಶರಣಾಗತಿಯನ್ನು ಕೋರಿದ್ದಾರೆ ಅಂತ ಬಂದಾಗ ಈಗ ಪ್ರಶ್ನೆಗಳು ಹುಟ್ಟುಹಾಕುವಂಥದ್ದು, ಪ್ರಶ್ನೆಗಳು ಶುರುವಾಗಿರುವಂಥದ್ದು, ಹುಟ್ಟುಹಾಕುವಂಥದ್ದಲ್ಲ, ಶುರುವಾಗಿರುವಂಥದ್ದು ಅಥವಾ ಚರ್ಚೆಗೆ ಕಾರಣವಾಗಿರುವಂಥದ್ದು. ಯಾಕೆಂದರೆ ಇವರಿಗೆ ಸರ್ಕಾರದ ಭರ್ಜರಿ ಪ್ಯಾಕೇಜ್ ಸಿಕ್ಕಿದೆ, ಅಥವಾ ಸರ್ಕಾರದಿಂದ ಭರ್ಜರಿ ಗಿಫ್ಟ್ ನೀಡಲಾಗುತ್ತೆ, ಅಥವಾ ಪ್ರೋತ್ಸಾಹ ಧನವನ್ನು ನೀಡಲಾಗುತ್ತೆ, ಇಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಇವೆಲ್ಲದರ ಜೊತೆಗೆ ಹಿಂದೆ ನಕ್ಸಲರು ಅಂತ ಬಂದಾಗ ಅಪರಾಧಿಯ ಸ್ಥಾನದಲ್ಲಿ ನೋಡ್ತಾ ಇದ್ರು, ಈಗ ನೇರವಾಗಿ ಮುಖ್ಯವಾಹಿನಿಗೆ ಬಂದಿದ್ದಾರೆ. ಹಾಗಾದರೆ ಅವರ ಮೇಲೆ ಹಿಂದಿದ್ದಂತಹ ಕೇಸ್ಗಳ ಕಥೆ ಏನು, ಅವರುಗಳಿಗೆ ಕಾನೂನಾತ್ಮಕವಾಗಿ ಶಿಕ್ಷೆಯಾಗುತ್ತಾ ಇಲ್ವಾ, ಇಂತಹ ಬಹಳಷ್ಟು ಪ್ರಶ್ನೆಗಳು. ಯಾಕೆ ಈ ಪ್ರಶ್ನೆ ಉದ್ಭವ ಆಗಿದೆ ಅಂತ ಬಂದಾಗ ಇದನ್ನು ಕೆಲವು ರಾಜಕೀಯ ಪಕ್ಷಗಳು ರಾಜಕೀಯ ಗಾಳಕ್ಕೋಸ್ಕರ ಒಂದು ಪರಿವರ್ತನೆ ಮಾಡ್ತಾ ಇರುವಂಥದ್ದು ಕೂಡ ನಾವು ಕಂಡು ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಸೊ ಹಾಗಿದ್ದಾಗ ಸಂಕ್ಷಿಪ್ತವಾಗಿರುವಂತಹ ವಿವರಣೆಯನ್ನು, ಮಾಹಿತಿಯನ್ನು ಪಡೆದುಕೊಳ್ಬೇಕು. ಎಲ್ಲ ವಿಚಾರದ ಬಗ್ಗೆ ಮಾತನಾಡ್ತೀನಿ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲಿಯಾ. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು ಬಂದೂಕಿನ ಹೋರಾಟಕ್ಕೆ ನಕ್ಸಲರ ತಿಲಾಂಜಲಿಯಾಗಿದೆ. ಈ ಮೂಲಕ ನಕ್ಸಲ್ ಯುಗಾಂತ್ಯ ಆಗಿದ್ಯಾ ಅನ್ನುವಂತಹ ಪ್ರಶ್ನೆಗಳ ನಡುವೆ ಬಹಳಷ್ಟು ಚರ್ಚೆಗಳು, ಬಹಳಷ್ಟು ಪ್ರಶ್ನೆಗಳು ಹುಟ್ಟು ಹಾಕಿರುವಂಥದ್ದು. ಹಾಗಿದ್ದಾಗ ಸರ್ಕಾರದ ಮುಂದೆ ನೇರವಾಗಿ ಶರಣಾಗತಿಯನ್ನು ಹೊಂದಿದ್ದಾರೆ 6 ನಕ್ಸಲರು. ಆದರೆ ಒಬ್ಬ ನಕ್ಸಲರು ರವೀಂದ್ರ ಅನ್ನುವಂಥ ಹೆಸರಿನ ಒಬ್ಬ ನಕ್ಸಲರ ಇನ್ನೂ ಕೂಡ ಏನೋ ಸರೆಂಡರ್ ಆಗಿಲ್ಲ ಅನ್ನುವಂತಹ ಮಾತು ಮೇಲ್ನೋಟಕ್ಕೆ. ಸೊ ಹಾಗಿದ್ದಾಗ ಸರ್ಕಾರ ಇವರುಗಳಿಗೆ, ಅಂದರೆ ಶರಣಾಗತಿಯನ್ನು ಹೊಂದಿರುವಂತಹ ಈ ನಕ್ಸಲರಿಗೆ ಸರ್ಕಾರ ಕೊಟ್ಟ ಭರವಸೆ ಏನು, ಯಾವ ಭರವಸೆಯ ಆಧಾರದ ಮೇಲೆ ಇವರುಗಳು ಸರೆಂಡರ್ ಆಗಿದ್ದಾರೆ, ಜೊತೆಗೆ ಇನ್ನು ಮುಂದಕ್ಕೆ ಇವರುಗಳ ಕಥೆ ಏನು, ಮುಖ್ಯವಾಹಿನಿಯಲ್ಲಿ ಯಾವ ರೀತಿ ಇವರುಗಳನ್ನು ಸರ್ಕಾರ ನಡೆಸಿಕೊಳ್ಳುತ್ತೆ, ಜೊತೆಗೆ ಇವರಿಗೆ ಸರ್ಕಾರ ಕೊಡ್ತಾ ಇರುವಂತಹ ಸ್ಪೆಷಲ್ ಆಫರ್ಗಳು ಏನು ಅನ್ನುವಂತಹ ಪ್ರಶ್ನೆಗಳು, ಎಲ್ಲ ವಿಷಯದ ಬಗ್ಗೆ ಮಾತಾಡಬೇಕು. ಅಷ್ಟು ಕೂಡ ಈ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ಡೀಟೇಲ್ಸ್ ಬರ್ತಾ ಇದೆ. ಏನಾಗಿದೆ ಸಾಕೇತ್ ರಾಜನ್ ಅವರಿಂದ ಹಿಡಿದು ಇದೀಗ ವಿಕ್ರಮ್ ಗೌಡರ ತನಕ ಈ ಹೋರಾಟ ಯಾವ ರೀತಿ ಇತ್ತು, ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊ ಬನ್ನಿ. ಅನ್ಯಾಯದ ವಿರುದ್ಧ ಬಂಡಾಯದ ಬಾವುಟ ಹಾರಿಸಿದ್ದ, ಕೈಲಿ ಬಂದೂಕು ಹಿಡಿದು ನ್ಯಾಯಕ್ಕೆ ಬೇಡಿಕೆ ಇಟ್ಟಿದ್ದ, 3 ಬಾರಿ ಬಚಾವಾದ್ರೂ ಗ್ರಾಮದ ಬಳಿಯೇ ಹತನಾದ. ವಿಕ್ರಮ್ ಗೌಡ
2006ರ ಇಸವಿಯಿಂದ ಈ ಹೆಸರು ಕರ್ನಾಟಕ, ಕೇರಳ, ತಮಿಳುನಾಡಿನ ಪೊಲೀಸರ ಮೋಸ್ಟ್ ವಾಂಟೆಡ್ ಲಿಸ್ಟ್ನಲ್ಲಿರುವಂತಹ ಹೆಸರು. ಪಶ್ಚಿಮ ಘಟ್ಟದಲ್ಲಿ ಗುಂಡಿನ ಮೊರೆತವಾದಾಗಲೆಲ್ಲ ಈ ಹೆಸರು ಪ್ರಮುಖವಾಗಿ ಕೇಳಿಬಂದಿತ್ತು. 2005ರಲ್ಲಿ ನಕ್ಸಲ್ ನಾಯಕ ಸಾಕೇತ್ ರಾಜ್ ಎನ್ಕೌಂಟರ್ ಆದ ಬಳಿಕ ನೇತ್ರಾವತಿ ತಂಡವನ್ನ ಮುನ್ನಡೆಸಿದವನೇ ಈ ವಿಕ್ರಮ್ ಗೌಡ. ಕಲಿತಿರುವುದು ಕೇವಲ 4ನೇ ತರಗತಿಯಾಗಿದ್ರೂ ಸರ್ಕಾರದ ಕಾನೂನುಗಳು ಅರಣ್ಯವಾಸಿಗಳಿಗೆ ಮಾರಕ ಅಂತ ಹೋರಾಟ ಮಾಡಿದವ. ನಕ್ಸಲ್ ನಾಯಕನ ಅಂತ್ಯದೊಂದಿಗೆ ನಕ್ಸಲರ ಶರಣಾಗತಿ. ಕೇರಳ, ತಮಿಳುನಾಡಿನ 6 ನಕ್ಸಲರಿಂದ ಶಸ್ತ್ರತ್ಯಾಗ. ಷರತ್ತುಬದ್ಧ ಶರಣಾಗತಿಗೆ ಅಸ್ತು ಎಂದ ರಾಜ್ಯ ಸರ್ಕಾರ. ನಮ್ಮನ್ನು ಒಂದು ಮುಖ್ಯವಾಹಿನಿಗೆ ತಗೊಂಡ್ಬಂದು ನಾವು ಅಲ್ಲಿ ಏನು ಪ್ರಜಾತಾಂತ್ರಿಕವಾಗಿ ಮತ್ತು ಸಂವಿಧಾನಾತ್ಮಕವಾಗಿ ಏನು ಹೋರಾಟ ಮಾಡಬೇಕು ಅಂತೇಳಿ ಏನು ಬಯಸ್ತಿದ್ದಾರೋ ಕಮ್ಯುನಿಟಿಯವರು, ಅದೇ ರೀತಿ ನಾವು ಜನರ ಪರವಾಗಿ ನಾವು ಕೊನೆ ತನಕ ಹೀಗೆ ಮುಖ್ಯವಾಹಿನಿಗೆ ಬಂದು ಜನರ ಪರವಾದ ಪ್ರಜಾತಾಂತ್ರಿಕ ಹೋರಾಟ ಮುಂದುವರಿಸುತ್ತೇವೆ ಅಂತ ಭರವಸೆಯ ಮಾತುಗಳನ್ನ ಆಡ್ತಾ ಇರೋದು ಬೇರಾರೂ ಅಲ್ಲ. ಈಕೆ 2000 ಇಸವಿಯಲ್ಲಿ ತನ್ನ 18ನೇ ವಯಸ್ಸಿಗೆ ಕಾಡಿನ ದಾರಿ ಹಿಡಿದು ಕೈನಲ್ಲಿ ಬಂದೂಕು ಹಿಡಿದು ಆದಿವಾಸಿಗಳ ಹಕ್ಕಿನ ಪರವಾಗಿ ಹೋರಾಟ ಮಾಡಿದ ನಕ್ಸಲ್ ನಾಯಕಿ ಲತಾ ಮುಂಡಗಾರು. ಶೃಂಗೇರಿ ತಾಲೂಕಿನ ಲತಾ ಮುಂಡಗಾರು ಬಡ ಆದಿವಾಸಿ ದಂಪತಿ ಕುಟುಂಬದ ಹೆಣ್ಣು ಮಗಳಾಗಿದ್ದು, ಶಿಕ್ಷಕರ ಕಿರುಕುಳದಿಂದ 6ನೇ ತರಗತಿಯಲ್ಲೇ ಶಿಕ್ಷಣಕ್ಕೆ ತಿಲಾಂಜಲಿ ಇಟ್ಟವರು. ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ಯೋಜನೆಯಲ್ಲಿ ಮನೆ ಕಳೆದುಕೊಳ್ಳುವ ಪರಿಸ್ಥಿತಿ ಬಂದಾಗ ಹೋರಾಟಕ್ಕೆ ಧುಮುಕಿದವರು. ಆದರೆ ಪ್ರಜಾಸತ್ತಾತ್ಮಕ ಹೋರಾಟಕ್ಕೆ ಬೆಲೆ ಸಿಗ್ಲಿಲ್ಲ ಎಂಬ ಕಾರಣದಿಂದ ಸಶಸ್ತ್ರ ಹೋರಾಟಕ್ಕಾಗಿ ನಕ್ಸಲರಾಗಿ ಜೊತೆ ಸೇರಿ 25 ವರ್ಷಗಳಿಂದ ಕರ್ನಾಟಕ, ಕೇರಳದಲ್ಲಿ ಮೋಸ್ಟ್ ವಾಂಟೆಡ್ ನಕ್ಸಲ್ ಎಂಬ ಹಣೆಪಟ್ಟಿಯನ್ನ ಕಟ್ಟಿಕೊಂಡವರು. ನೇತ್ರಾವತಿ ತಂಡದ ನಾಯಕತ್ವ ವಿಕ್ರಮ್ ಗೌಡ ವಹಿಸಿದ್ರೆ, ಭದ್ರಾ ತಂಡದ ನಾಯಕಿಯಾಗಿ ಮುಂಡಗಾರು ಲತಾ ಗುರುತಿಸಿಕೊಂಡಿದ್ರು. ನವೆಂಬರ್ ತಿಂಗಳಲ್ಲಿ ವಿಕ್ರಮ್ ಗೌಡನ ಹತ್ಯೆಯ ಬಳಿಕ ನಡೆದಿರುವಂತಹ ಬೆಳವಣಿಗೆಗಳಲ್ಲಿ ಶರಣಾಗತಿ ಬಯಸಿದ ನಕ್ಸಲರಲ್ಲಿ ಇವರು ಕೂಡ ಒಬ್ರು. ಕರ್ನಾಟಕದವರು ಮತ್ತು ಕೇರಳ, ತಮಿಳುನಾಡು 6 ಜನ ಕಾಂಬಿನೇಷನ್ ನಾವು ಮುಖ್ಯವಾಹಿನಿಗೆ ಬರಬೇಕು ಅಂತೇಳಿ ಒಂದು ಡಿಸೈಡ್ ಮಾಡಿ ನಾವೀಗ ಡಿಸ್ಕಷನ್ ರೌಂಡು ಮುಗಿಸಿದ್ವಿ. ಅದೇ ರೀತಿಲಿ ನಮಗೆ ನಾವು ಫಸ್ಟ್ ಡಿಸ್ಕಷನ್ ನಮಗೆ ಪಾಸಿಟಿವ್ ಆಗಿರುವಂಥ ನಾವು ಇಟ್ಟಿರುವಂಥ ಡಿಸ್ಕಷನ್ನ ನಾವು ಒಂದು ಹಂತದಲ್ಲಿ ಡಿಸ್ಕಷನ್ ನಡೆದಿದೆ. ಇವಾಗ 2ನೇ ರೌಂಡು ನಮಗೆ ಡಿಸ್ಕಷನ್ನು ನಡೀತಾ ಇದೆ. ಇದರಲ್ಲಿ ನಮಗೆ 2 ಸಮಿತಿಯವರು ನಮ್ಗೆ ಬಂದು ಅಲ್ಲಿ ಏನು ನಡೆದಿರುವಂಥ ವಿಷಯಗಳನ್ನೆಲ್ಲ ನಮಗೆ ಅಂಡರ್ಸ್ಟ್ಯಾಂಡ್ ಮಾಡಿಕೊಟ್ಟಿದ್ದಾರೆ. ಅದು ನಮಗೆ ಒಂದು ಒಟ್ಟಾರೆ ಇಲ್ಲಿ ಎಲ್ಲ ಸಿಚುವೇಶನ್ ನೋಡಿದಾಗ ಭಾಳ ಪಾಸಿಟಿವ್ ಆಗಿರುವಂಥ ಒಂದು ವಿಷಯ ಅಂತೇಳಿ ನಮಗೆ ಒಂದು ಖುಷಿನ ತಂದಿದೆ. ಅದನ್ನು ನಾವು ಎಲ್ಲರೂ ಕೂಡ ನಾವು ನಮ್ಮ ಎಲ್ಲ ಕಾಂಬಿಟ್ಸ್ ಕೂಡ ಅದನ್ನು ನಾವು ಸ್ವಾಗತಿಸ್ತೀವಿ ಮತ್ತು ನಾವು ಅದನ್ನು ಮುಂದೆ ನಾವು ಜನರ ಮುಂದೆ ಕೂಡ ನಾವು ಅದನ್ನು ಮುಂದೆ ತಗೊಂಡು ಹೋಗೋಕ್ಕೆ ಬಯಸ್ತೀವಿ, ನಾವು ಇಟ್ಟಿರುವಂಥ ಡಿಮ್ಯಾಂಡ್ಗಳನ್ನು. ನಾಗರಿಕ ಸಮಿತಿ ಹಾಗೂ ಶರಣಾಗತಿ ವೇದಿಕೆ ನಕ್ಸಲರ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದು, 6 ಜನ ನಕ್ಸಲರು ಇಂದು ಚಿಕ್ಕಮಗಳೂರಿನ ಜಿಲ್ಲಾಧಿಕಾರಿ ಮುಂದೆ ಶರಣಾಗಿದ್ದಾರೆ. ಪ್ರಮುಖವಾಗಿ 7 ಷರತ್ತುಗಳನ್ನು ನೀಡಿದ್ದ ನಕ್ಸಲರ ಎಲ್ಲಾ ಷರತ್ತುಗಳನ್ನ ಕರ್ನಾಟಕ, ಕೇರಳ ಹಾಗೂ ತಮಿಳುನಾಡು ಸರ್ಕಾರಗಳು ಒಪ್ಪಿ ನಕ್ಸಲರ ಶರಣಾಗತಿಗೆ ವೇದಿಕೆ ಸಿದ್ಧ ಮಾಡಿದೆ. ಹೀಗಾಗಿ ಮುಂಡಗಾರು ಲತಾ, ಕುತ್ಲೂರಿನ ಸುಂದರಿ, ಕಳಸಾದ ನವಜಾಕ್ಷಿ, ರಾಯಚೂರಿನ ಮಾರಪ್ಪ ಅರೋಳಿ, ತಮಿಳುನಾಡಿನ ವಸಂತ ಟಿ ಹಾಗೂ ಕೇರಳದ ಜಿಶಾ 6 ಜನ ಶರಣಾಗಿದ್ದಾರೆ. ರಾಯಚೂರಿನ ಮಾನ್ವಿ ತಾಲೂಕಿನ ಜಯಣ್ಣ ಅರೋಳಿ ಕೂಡ 2000 ಇಸವಿಯಲ್ಲಿ ತನ್ನ 24ನೇ ವಯಸ್ಸಿಗೆ ನಕ್ಸಲ್ ತಂಡದ ಭಾಗವಾದವರು. ತನ್ನ ಶರಣಾಗತಿಗೆ ಸರ್ಕಾರ ನೀಡುವ ಪ್ಯಾಕೇಜ್ ಹಣದ ಅರ್ಧ ಭಾಗವನ್ನ ಮಾನ್ವಿಯ ತನ್ನ ಹಳ್ಳಿಯ ಶಾಲೆ ಅಭಿವೃದ್ಧಿಗೆ ನೀಡುವ ಷರತ್ತು ಹಾಕಿ ಶರಣಾಗತರಾಗಿದ್ದಾರೆ. ಇವತ್ತು ಮುಖ್ಯವಾಹಿನಿಗೆ ಬರಲಿಕ್ಕೆ ಎಲ್ಲ ನಾಗರಿಕ ಹಕ್ಕು ವೇದಿಕೆ ಆಮೇಲೆ ಪುನರ್ವಸತಿ ಒಕ್ಕೂಟ ಕೂಡ ತುಂಬ ಶ್ರಮ ವಹಿಸಿ ಎಲ್ಲ ರೀತಿಯ ಕ್ರಮಗಳನ್ನು ಭಾಳ ತೀವ್ರಗತಿಯಲ್ಲಿ ಜರುಗಿಸಿ ಅದನ್ನು ಒಂದು ಹಂತಕ್ಕೆ ತಂದು ಇವತ್ತು ಪುನರ್ವಸತಿ ಪ್ಯಾಕೇಜನ್ನು ಮತ್ತು ನಾವು ಇಟ್ಟಿರೋ ಡಿಮ್ಯಾಂಡ್ಗಳನ್ನು ಕೂಡ ಈಡೇರಿಸೋ ನಿಟ್ಟಲ್ಲಿ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಸಂಧಾನ ಚರ್ಚೆಗಳನ್ನು ನಡೆಸಿ ಅದಕ್ಕೆ ಒಂದು ಭಾಳ ಸಕಾರವಾಗಿ ಸ್ಪಂದಿಸಿರೋದರಿಂದ ಇವತ್ತು ಆ ಒಂದು ನನ್ನ ಹುಟ್ಟೂರಾದ ಅರೋಲಿ ಗ್ರಾಮದಲ್ಲಿರೋ
ಕಿರಿಯ ಪ್ರಾಥಮಿಕ ಶಾಲೆಗೆ ಪುನರ್ವಸತಿ ಪ್ಯಾಕೇಜಿನ ಹಣದ ಅರ್ಧ ಭಾಗವನ್ನು ನಾನು ಇಂದು ಅಂದರೆ ಕೊಡೋ ಟೈಮ್ಗೆ ಇಂದು ನಾನು ವರ್ಗಾಯಿಸಬೇಕಂತೇಳಿ ನಾನು ಕೇಳ್ಕೊಳ್ತೀನಿ. ಕಡಿಮೆ ಪ್ರಮಾಣದ ಶಿಕ್ಷೆ, ಒಂದೇ ನ್ಯಾಯಾಲಯದಲ್ಲಿ ಎಲ್ಲಾ ಪ್ರಕರಣಗಳ ವಿಚಾರಣೆ, ದಿನಕರ ಎನ್ಕೌಂಟರ್ ತನಿಖೆ ಸೇರಿದಂತೆ 7 ಷರತ್ತುಗಳನ್ನು ಸರ್ಕಾರದ ಮುಂದಿಟ್ಟು 6 ನಕ್ಸಲರು ಶರಣಾಗಿದ್ದಾರೆ. ಕುತ್ಲೂರಿನ ಸುಂದರಿ ಲತಾ ಅವರಂತೆ ಸುಂದರಿ ಕೂಡ ಆದಿವಾಸಿ ಮಹಿಳೆಯಾಗಿದ್ದು 3ನೇ ತರಗತಿಯ ತನಕ ವಿದ್ಯಾಭ್ಯಾಸವನ್ನ ಮಾಡಿದ್ದಾರೆ. ತನ್ನ 19ನೇ ವಯಸ್ಸಿನಲ್ಲಿ 2004ರಲ್ಲಿ ನಕ್ಸಲ್ ಹೋರಾಟಕ್ಕೆ ಧುಮುಕಿದ್ದು 20 ವರ್ಷಗಳಿಂದ ನಕ್ಸಲ್ ತಂಡದಲ್ಲಿದ್ದು ಮೋಸ್ಟ್ ವಾಂಟೆಡ್ ಲಿಸ್ಟ್ನಲ್ಲಿದ್ದಾರೆ. ಕಳಸದ ವನಜಾಕ್ಷಿ. ಎಸ್ಎಸ್ಎಲ್ಸಿವರೆಗೂ ಓದಿರುವ ವನಜಾಕ್ಷಿ ನಕ್ಸಲ್ ತಂಡದ ಹಿರಿಯ ಸದಸ್ಯೆ. 1985ರಲ್ಲಿ ಓದು ನಿಲ್ಲಿಸಿ 1992ರಿಂದ 97ರವರೆಗೆ ಗ್ರಾಮ ಪಂಚಾಯತ್ ಸದಸ್ಯೆಯಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದವರು. ಜೀವನಕ್ಕಾಗಿ ಟೈಪರ್ ರೈಟಿಂಗ್ ಹಾಗೂ ಹೊಲಿಗೆ ಕೆಲಸ ಮಾಡ್ತಾ ಇದ್ದ ಇವರು ಭೂಮಾಲೀಕರ ದೌರ್ಜನ್ಯದಿಂದ ಭೂಮಿಯನ್ನ ಕಳೆದುಕೊಂಡು ಕುಟುಂಬ ಸರ್ವನಾಶವಾದ ಬಳಿಕ ನ್ಯಾಯಕ್ಕಾಗಿ ಬಂದೂಕು ಹಿಡಿದ ಮಹಿಳೆ. ಇನ್ನು ರಾಯಚೂರಿನ ಜಯಣ್ಣ ಅರೋಳಿ BA ಪದವೀಧರನಾಗಿದ್ರು. ನಕ್ಸಲ್ ಭಾಸ್ಕರ್ ಎನ್ಕೌಂಟರ್ನಿಂದ ಆಕ್ರೋಶಗೊಂಡು 2000ನೇ ಇಸವಿಯಲ್ಲಿ ಸಶಸ್ತ್ರ ಹೋರಾಟಕ್ಕೆ ಧುಮುಕಿದ್ರೆ ತಮಿಳುನಾಡಿನ ವೆಲ್ಲೂರಿನ ವಸಂತ್ BTech ಪದವೀಧರ. 2010ರಲ್ಲಿ ಪದವಿ ಮುಗಿಸಿದ ಬಳಿಕ ನಕ್ಸಲ್ ಹೋರಾಟದ ಭಾಗವಾಗಿದ್ರು. ಇನ್ನು ಕೇರಳದ ಜಿಶಾ ಎಲ್ಲರಿಗಿಂತಲೂ ಚಿಕ್ಕವರಾಗಿದ್ದು 8ನೇ ತರಗತಿಯ ತನಕ ಓದಿರುವ ಈಕೆ 2018ರಲ್ಲಿ ನಕ್ಸಲ್ ತಂಡಕ್ಕೆ ಸೇರ್ಪಡೆಯಾಗಿದ್ರು. ಇದೀಗ 6 ಜನ ನಕ್ಸಲರು ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಶರಣಾಗತರಾಗಿದ್ದಾರೆ. ಈ ಮೂಲಕ ಪಶ್ಚಿಮ ಘಟ್ಟದ ಕಾಡಿನಲ್ಲಿ ನಡೀತಾ ಇದ್ದ ಗುಂಡಿನ ಕಾಳಗಕ್ಕೆ ತಿಲಾಂಜಲಿ ಹಾಕಿದ್ದಾರೆ. ಜೊತೆಗೆ ನಕ್ಸಲರಿಂದಾಗಿ ನಿದ್ದೆಗೆಟ್ಟಿದ್ದ ಕರ್ನಾಟಕ, ತಮಿಳುನಾಡು ಹಾಗೂ ಕೇರಳ ಸರ್ಕಾರಕ್ಕೂ ನೆಮ್ಮದಿಯನ್ನ ನೀಡಿದ್ದಾರೆ. ಮುಖ್ಯವಾಹಿನಿಗೆ ಬಂದು ಮತ್ತೆ ಜನಪರ ಹೋರಾಟ ನಡೆಸುವ ಸಂಕಲ್ಪದೊಂದಿಗೆ ಎಲ್ಲರೂ ಶರಣಾಗಿದ್ದಾರೆ. 6 ಜನ ನಕ್ಸಲರು ಶರಣಾಗತಿಯ ಮೂಲಕ ಪಶ್ಚಿಮ ಘಟ್ಟದಲ್ಲಿ ನಡೀತಾ ಇದ್ದಂತಹ ಗುಂಡಿನ ಕಾಳಗ ಅಂತ್ಯವಾಗಿದೆ. ಇವೆಲ್ಲದರ ಜೊತೆಗೆ 6 ಜನ ನಕ್ಸಲರು ಶರಣಾಗತಿಯಾಗಿದ್ದಾರೆ ಸರ್ಕಾರದ ಮುಂದೆ. ಹಾಗಿದ್ದಾಗ ಸರ್ಕಾರವು ಕೂಡ ಭರ್ಜರಿ ಗಿಫ್ಟ್ ಅನ್ನ, ಸ್ಪೆಷಲ್ ಆಫರ್ಗಳನ್ನು ಅವರುಗಳಿಗೆ ನೀಡಿದೆ ಅನ್ನುವಂತಹ ವಿಚಾರ. ಈ ವಿಚಾರಗಳ ನಡುವಲ್ಲಿ ಬಹಳಷ್ಟು ಹಗ್ಗ ಜಗ್ಗಾಟಗಳು ನಡೀತಾ ಇದೆ. ಆದರೆ ಅದರ ಹಿಂದಿರುವಂತಹ ಸತ್ಯಾಸತ್ಯತೆ ಏನು, ಏನೆಲ್ಲ ಇವರುಗಳಿಗೆ ಇನ್ನು ಮುಂದಕ್ಕೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಕಾನೂನಾತ್ಮಕ ವ್ಯವಸ್ಥೆಯಲ್ಲಿ ಯಾವ ರೀತಿಯ ವಿಚಾರಣೆಗಳು, ಜೊತೆಗೆ ಯಾವ ರೀತಿಯ ಸೌಲಭ್ಯಗಳು ಇವರುಗಳಿಗೆ ನೀಡಲಾಗುತ್ತೆ ಮುಖ್ಯವಾಹಿನಿಯಲ್ಲಿ. ಯಾಕಂದರೆ ಈಗಾಗಲೇ 3 ಲಕ್ಷ ರೂಪಾಯಿ ಪ್ರೋತ್ಸಾಹ ಧನವನ್ನು, ಅಂದರೆ ಈ 6 ನಕ್ಸಲರು ಶರಣಾಗತಿ ಆಗ್ತಾರೆ, ಅವರಿಗೆ ನೀಡಲಿಕ್ಕಿದೆ. 6 ಜನ ನಕ್ಸಲರಿಗೆ ಕೂಡ ಪ್ರೋತ್ಸಾಹ ಧನದ ರೀತಿಯಲ್ಲಿ 3 ಲಕ್ಷ ರೂಪಾಯಿಗಳನ್ನು ನೀಡಲಾಗುತ್ತೆ. ಸೊ ಇದಕ್ಕೂ ಕೂಡ ಬಹಳಷ್ಟು ಜನರು ಅಪಪ್ರಚಾರವನ್ನು ಅಥವಾ ನಾಟ್ ಲೈಕ್ ದ್ಯಾಟ್ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ಇದು ತಪ್ಪು, ಈ ಸರ್ಕಾರದಲ್ಲಿ ನಕ್ಸಲರಿಗೆ ಅಥವಾ ಉಗ್ರರಿಗೆ ಸ್ಪೆಷಲ್ ಆಗಿರೋ ಆಫರ್ಗಳನ್ನು ಕೊಡಲಾಗುತ್ತೆ, ಈ ರೀತಿ ಸುಗ್ಗಿ ವಾತಾವರಣ ಇದೆ ಅನ್ನುವಂಥ ಒಂದು ಆರೋಪಗಳಿವೆ. ಆದರೆ ನಿಜವಾಗ್ಲೂ ಕೂಡ ಸರ್ಕಾರಕ್ಕೆ ಇಂಥ ಹಕ್ಕಿದೆಯಾ? ಸರ್ಕಾರ ಯಾವ ಮಾನದಂಡದ ಮೇಲೆ ಈ ರೀತಿಯ ಆಫರ್ಗಳನ್ನು ನೀಡುತ್ತೆ ಅನ್ನುವಂಥದ್ದೇ ಪ್ರಶ್ನೆ, ಅನ್ನುವಂಥದ್ದೇ ವಿಚಾರ. ಅದರ ಬಗ್ಗೆ ಮಾತಾಡೋಣ. ಎಲ್ಲ ವಿಚಾರದ ಬಗ್ಗೆ ಮಾತಾಡಬೇಕು. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಆತ್ಮೀಯವಾಗಿರುವಂಥ ಸ್ವಾಗತವನ್ನು ಮಾಡ್ತಾ ಇದೆ. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮೋಹನ್ ಬೋಳಂಗಡಿ ಸರ್, ನಮ್ಮ ಹಿರಿಯ ಕ್ರೈಮ್ ಪತ್ರಕರ್ತರು ನಮ್ಮ ಜೊತೆ ಇದ್ದಾರೆ. ಆತ್ಮೀಯವಾಗಿರುವಂಥ ಸ್ವಾಗತ ಮೋಹನ್ ಬೋಳಂಗಡಿ ಅವರಿಗೆ. ನಮಸ್ತೆ ಸರ್. ಜೊತೆಗೆ ಸದ್ಯ ನಕ್ಸಲ್ ಯುಗಾಂತ್ಯ ಆಗಿದೆಯಾ ಅನ್ನುವಂತಹ ಪ್ರಶ್ನೆಗಳ ನಡುವೆ, ಯಾಕಂದರೆ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಇದ್ದಂತಹ ಎಲ್ಲ ನಕ್ಸಲರು ಶರಣಾಗತಿಯಾಗಿದ್ದಾರೆ. ರವೀಂದ್ರ ಅನ್ನುವಂಥ ಹೆಸರಿನ ಒಬ್ಬ ನಕ್ಸಲರು ಮಾತ್ರ ಇನ್ನೂ ಕೂಡ ಪತ್ತೆ ಇಲ್ಲ, ಸುದ್ದಿ ಇಲ್ಲ, ಏನಾಗಿದೆ ಏನು ಕತೆ ಅನ್ನೋದು ಬಿಟ್ಟರೆ ಉಳಿದ 6 ನಕ್ಸಲರು ಕೂಡ ಶರಣಾಗತಿ ಹೊಂದುವ ಮೂಲಕ ಪಶ್ಚಿಮ ಘಟ್ಟದಲ್ಲಿ ನಡೀತಾ ಇದ್ದಂತಹ ಗುಂಡಿನ ಕಾಳಗ ಸದ್ಯಕ್ಕೆ ಸ್ಟಾಪ್ ಆಗಿದೆ ಅನ್ನುವಂಥದ್ದು. ಸೊ ಹಾಗಿದ್ದಾಗ ಫಸ್ಟ್ ಎಕ್ಷನ್ ಸರ್, ಮೋಹನ್ ಬೋಳಂಗಡಿ ಸರ್, 2.5 ದಶಕಗಳ ಕಾಲ ನಡೆದಿರುವಂತಹ, ಜೊತೆಗೆ 36 ಜನರು ಬಲಿಯಾಗಿದ್ದಂತಹ ನಕ್ಸಲರ ಈ ಕ್ರಾಂತಿಕಾರಿಯಾಗಿರುವಂತಹ ಹೋರಾಟ
ಸ್ಟಾಪ್ ಆಗಿದೆ ಅನ್ನುವಂಥ ವಿಚಾರ. ಫಸ್ಟ್ ರಿಯಾಕ್ಷನ್ ಸರ್, ಏನು ಹೇಳ್ತೀರಿ? ನೋಡಿ, ನಕ್ಸಲ್ ಅನ್ನೋದು ಒಂದು ಚಳವಳಿ. ಅದು ಒಬ್ಬರಿಂದ ಒಬ್ಬರಿಗೆ ಮುಂದಕ್ಕೆ ಹೋಗ್ತಾ ಇರ್ತದೆ. ಎಸ್. ಆದ್ರಿಂದ ಆ ಚಳವಳಿಗೆ ಸ್ಟಾಪ್ ಅನ್ನೋದು ಇಲ್ಲ, ಯುಗಾಂತ್ಯ ಅಂತ ಇಲ್ಲ. ಓಕೆ. ಈಗ 6 ಮಂದಿ ನಕ್ಸಲರು ಮುಖ್ಯವಾಹಿನಿಗೆ ಬರಲಿಕ್ಕೆ ಅಂತೇಳಿ ಸರೆಂಡರ್ ಆಗಿರ್ಬೋದು. ಇನ್ನಷ್ಟು ಮಂದಿ ಆ ಚಳವಳಿಗೆ ಧುಮುಕ್ತಾ ಬರ್ತಾರೆ. ಓಕೆ. ಈ ಚಳವಳಿ ಹುಟ್ಟಿದ್ದು ಹೇಗೆ, ಯಾಕಾಗಿ ಹುಟ್ಟಿತು ಎನ್ನುವ ವಿಚಾರವನ್ನು ಮುಂದಿಟ್ಟುಕೊಂಡು ಚರ್ಚೆ ಮಾಡಿದರೆ ಇದರ ಹಿಂದಿನ ಸತ್ಯ ಅರ್ಥ ಆಗುತ್ತೆ. ಕರೆಕ್ಟ್. ಇದರಲ್ಲಿ ಒಳಗೊಂಡವರು, ಈ ಚಳವಳಿಗೆ ಧುಮುಕಿದವರು ಅತ್ಯಂತ ಬಡ ವರ್ಗದ ಮಕ್ಕಳು, ಮತ್ತೊಂದು ಹೈ ಎಜುಕೇಟೆಡ್ ಹುಡುಗರು. ಓಕೆ. ಯಾಕಂದರೆ ಯಾವುದಾದ್ರೂ ಒಂದು ರೀತಿಯಲ್ಲಿ ನಾವು ಸಮಾಜವನ್ನು ಬದಲಿಸುತ್ತೇವೆ ಎನ್ನುವಂತಹ ಹುಚ್ಚು ಕಲ್ಪನೆಯಲ್ಲಿ ಈ ಚಳವಳಿಗೆ ಧುಮುಕಿದವರು ಇದ್ದಾರೆ. ಓಕೆ. ಪರಿಣಾಮವಾಗಿ ಏನಾಯಿತು, ನಾಗರಿಕ ಸಮಾಜದಲ್ಲಿ ಒಂದು ವಿಪ್ಲವ ಸೃಷ್ಟಿಯಾಯಿತು. ಸಹಜವಾಗಿಯೇ ಸರ್ಕಾರದ ಮೇಲೆ ಒತ್ತಡ ಬಂತು. ಸರ್ಕಾರ ವಿಶೇಷವಾಗಿ ಅವರನ್ನು ದಮನಿಸಲಿಕ್ಕೆ ಪ್ರಯತ್ನ ಪಟ್ಟಿತ್ತು. ಆದರೆ ಕಾಡಿನಲ್ಲಿ ಅವರು ಅವಿತುಕೊಳ್ಳುತ್ತಿರುವುದರಿಂದ ಪೊಲೀಸರಿಗೂ ಸಹ ಅವರ ಪತ್ತೆ ಕಾರ್ಯ ಕಷ್ಟ ಆಯಿತು. ಹೀಗಾಗಿ ಅವರ ವಿರುದ್ಧದ ಕಾರ್ಯಾಚರಣೆ ಹಲವು ತೊಡಕುಗಳಿಗೆ ಕಾರಣವಾಯಿತು. ಈ ಮಧ್ಯೆ ನಕ್ಸಲರು ಆಗಿಂದಾಗೆ ತಮ್ಮ ಇರುವಿಕೆಯನ್ನು ತೋರ್ಪಡಿಸಲಿಕ್ಕೆ ಶುರು ಮಾಡಿದರು. ಒಂದು KSRTC ಬಸ್ಸನ್ನು ನಿಲ್ಲಿಸುವುದು, ಅದಕ್ಕೆ ಒಂದು ಪೋಸ್ಟರ್ ಹಚ್ಚುವುದು. ಸರ್ಕಾರದ ಲೆಕ್ಕದಲ್ಲಿ ಅದೊಂದು ಅಫೆನ್ಸ್, ನಕ್ಸಲ ಲೆಕ್ಕದಲ್ಲಿ ಅದು ಅಫೆನ್ಸ್ ಅಲ್ಲ. ನೀವು ಯಾವುದಾದ್ರೊಂದು ಬಂದಾದರೆ ನೀವು ಬಸ್ಸಿಗೆ ಹೋಗಿ ಪೋಸ್ಟರ್ ಹಚ್ಚುವುದಿಲ್ವಾ? ಕರೆಕ್ಟ್. ಅದಕ್ಕೆ ನೀವು ಕೇಸ್ ಮಾಡ್ತೀರಾ? ಆದರೆ ಸರ್ಕಾರ ಅದಕ್ಕೆ ಒಂದು ಕೇಸ್ ಮಾಡ್ತದೆ. ಹೌದು. ಯಾಕಂತ ಹೇಳಿದರೆ ಅವರು ಸರ್ಕಾರದ ವಿರುದ್ಧ ಒಂದು ಸಂಚು ನಡೆಸ್ತಾ ಇದ್ದಾರೆ ಅಂತ ಹೇಳಿ. ಆದ್ದರಿಂದಾಗಿ ನಕ್ಸಲ್ ಅಂತ ಹೇಳಿ ಅದು ಮೂವ್ಮೆಂಟ್. ಒಂದು 50-60 ವರ್ಷದ ಹಿಂದೆ ಜಮೀನ್ದಾರಿ ಪದ್ಧತಿಯ ವಿರುದ್ಧ ಪಶ್ಚಿಮ ಬಂಗಾಳದ ನಕ್ಸಲ್ ಬಾರಿಯಲ್ಲಿ ಆದಂತಹ ಸಶಸ್ತ್ರ ಹೋರಾಟಕ್ಕೆ ನಕ್ಸಲ್ ಬಾರಿ ಹೋರಾಟ ಅಂತ ಹೆಸರು. ಓಕೆ. ಮತ್ತೆ ಬಾರಿಯನ್ನು ತೆಗೆದು ಖಾಲಿ ನಕ್ಸಲ್ ಅಂತ ಆಯಿತು. ಅದು ಪಶ್ಚಿಮ ಬಂಗಾಳ ಆಗ ಕಮ್ಯುನಿಸ್ಟ್ ಆಡಳಿತವಿದ್ದಂಥ ರಾಜ್ಯ. ಆ ರಾಜ್ಯದಿಂದ ಅದ ನಂತರ ಬೇರೆ ಬೇರೆ ರಾಜ್ಯಕ್ಕೆ ಜಮೀನ್ದಾರಿ ಪದ್ಧತಿಯ ವಿರುದ್ಧ ಹೋರಾಟಗಳು ಬಂದವು. ಅದು ಯಾಕೆ ಬಂತು ಅಂತ ಹೇಳಿದರೆ 1974ರಲ್ಲಿ ಭೂಸುಧಾರಣೆ ಕಾಯ್ದೆ ದೇಶಾದ್ಯಂತ ಜಾರಿಯಾಗಿತ್ತು. ಕೇವಲ ಕರ್ನಾಟಕದಲ್ಲಿ ಮಾತ್ರ ಜಾರಿಯಾದದ್ದಲ್ಲ. ಅದು ಇಂದಿರಾ ಗಾಂಧಿಯವರ 25 ಪ್ರೋಗ್ರಾಮ್, ಅದು ಆಗಿನ ಪ್ರಧಾನಿ. ದೇಶಾದ್ಯಂತ ಜಾರಿಯಾಯಿತು. ಅದು ಯಾವ ಸರ್ಕಾರಗಳು ಅದನ್ನು ಪರಿಣಾಮಕಾರಿಯಾಗಿ ಜಾರಿ ಮಾಡಲಿಲ್ಲ, ಕರ್ನಾಟಕ ಒಂದನ್ನು ಬಿಟ್ಟರೆ. ಇಲ್ಲಿ ದೇವರ ಜನಿಸುವ ಸರ್ಕಾರ ಇತ್ತು, ಇಲ್ಲಿ ಜಾರಿ ಮಾಡಿದ್ರು. ಉಳುವವನಿಗೆ ಹೊಲದೊಡೆ ಅಂತ ಆದರು. ಆದರೆ ಬೇರೆ ಬೇರೆ ಕಡೆಗಳಲ್ಲಿ ಭೂಮಾಲೀಕತ್ವ ಪದ್ಧತಿ ಇತ್ತು, ಅವರು ಜನರನ್ನು ಶೋಷಣೆಗೊಳಪಡಿಸಿದ್ರು. ಅದರ ವಿರುದ್ಧ ಇದೊಂದು ಚಳವಳಿ ರೂಪದಲ್ಲಿ ಬಂತು. ಅದರಿಂದಾಗಿ ಅದಕ್ಕೆ ಬಲ ಸಿಕ್ಕಿತ್ತು. ಓಕೆ. ನಕ್ಸಲ್ ಚಳವಳಿಗೆ ಬಲ ಸಿಕ್ಕಿದ್ದು ಆಗ. ಓಕೆ. ಓಕೆ. ಅದ ನಂತರದ ಬೆಳವಣಿಗೆ ಇವರುಗಳ ಮೂವ್ಮೆಂಟ್ ಅಂದ್ರೆ ಈ 6 ಜನ ನಕ್ಸಲರು ಏನಿದ್ದಾರೆ, ಈ ಒಂದು ಮೂವ್ಮೆಂಟ್ ಅಂದ್ರೆ ಸಾಕೇತ್ ರಾಜನಿಂದ ಹಿಡಿದು ವಿಕ್ರಮ್ ಗೌಡ್ರ ತನಕ, ಇದು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ವಿರುದ್ಧ ಹೋರಾಟದಲ್ಲಿ ನಡೆದಿರುವಂತಹ ಏನಾಯ್ತು ಅಂದ್ರೆ, ಪಶ್ಚಿಮ ಬಂಗಾಳದಲ್ಲಿ ಹುಟ್ಟಿದಂಥ ಈ ಚಳವಳಿ ಆಂಧ್ರದಲ್ಲಿ ಸ್ವಲ್ಪ ಪ್ರಬಲವಾಗಿ ಬೆಳೆಯಿತು. ಓಕೆ. ಯಾಕಂದರೆ ಅಲ್ಲಿ ಕಲ್ಲು ಗಣಿಗಾರಿಕೆ ಬೇರೆ ಬೇರೆ ರೀತಿಯ ಇದರಲ್ಲಿ ಅದೊಂದು ಸಂಘಟಿತ ರೂಪದಲ್ಲಿ ಬೆಳೀತು. ಅಲ್ಲಿ ಪೊಲೀಸ್ ಕಾರ್ಯಾಚರಣೆಗಳು ಬಿರುಸುಗೊಂಡ ಸಂದರ್ಭದಲ್ಲಿ ಅವರಿಗೆ ನಿಲ್ಲಕ್ಕೆ ನೆಲೆ ಇರಲಿಲ್ಲ. ಆಗ ಅವರ ಕಣ್ಣಿಗೆ ಬಿದ್ದದ್ದು ಪಶ್ಚಿಮ ಘಟ್ಟ. ಓಕೆ. ಯಾಕಂದರೆ ಪಶ್ಚಿಮ ಘಟ್ಟ ಉದ್ದಕ್ಕೂ ಸುಮಾರು 200-300 ಕಿಲೋಮೀಟರ್ ಉದ್ದದ ಕಾಡು ಪ್ರದೇಶ ಅದು. ಈ ಪ್ರಶಸ್ತ ಸ್ಥಳ ಅಂತ ಆಯಿತು. ಅದರಿಂದಾಗಿ ಅವರು ಪಶ್ಚಿಮ ಘಟ್ಟಕ್ಕೆ ಬಂದು ನೆಲೆಸಿದರು. ಓಕೆ. ಇಲ್ಲಿ ಅವರಿಗೆ ಒಂದು ಸೇಫೆಸ್ಟ್ ಪ್ಲೇಸ್ ಅಂತ ಗೊತ್ತಾಯಿತು. ಓಕೆ. ಯಾಕಂತ ಹೇಳಿದರೆ ಇಲ್ಲಿ ಅಂತಹ ಚಳವಳಿಯ ಹಿನ್ನೆಲೆ ಇರಲಿಲ್ಲ. ಇಲ್ಲಿ ಕಮ್ಯುನಿಸ್ಟ್ ಪಕ್ಷ ಇತ್ತು, ಕಮ್ಯುನಿಸ್ಟ್ ಚಳವಳಿ ಇತ್ತು. ಅದು ಬೀಡಿ ಕಾರ್ಮಿಕರ ಪರ ಚಳವಳಿ ಇರ್ಬೋದು, ರೈತ ಪರ ಚಳವಳಿ ಇರ್ಬೋದು, ಅಂಥ ಚಳವಳಿಗಳಿತ್ತೇ ಹೊರತು ಹಿಂಸಾತ್ಮಕವಾದಂತಹ ಕ್ರಾಂತಿಕಾರಿ ಚಳವಳಿ ಇಲ್ಲಿ ಇರಲಿಲ್ಲ. ಆದರೆ 1985ರಲ್ಲಿ ಒಂದು ಘಟನೆ ಮಂಗಳೂರಲ್ಲಿ ನಡೆದಿತ್ತು. ಇವತ್ತಿಗೂ ಯಾರಿಗೂ ನೆನಪಿಲ್ಲ ಅದು. ಓಕೆ. ಪೊಲೀಸ್ ದಾಖಲೆಯಲ್ಲಿ ಕೇಳಿದ್ರು, ಆ ದಾಖಲೆ ಸಿಗ್ತೇ ಇಲ್ಲ. ಮಂಗಳೂರಿನ ಚಿಲಿಂಬಿಯಲ್ಲಿ ನಾಡ ಬಾಂಬು ತಯಾರಿಸುತ್ತಿದ್ದಾಗ ನಾಡ ಬಾಂಬು ಬ್ಲಾಸ್ಟ್ ಆಗಿ 2 ಡೆತ್ ಆಗಿದ್ರು. ಓಕೆ. ಓಕೆ.
ಆಯ್ತಾ. ಆ ಬಗ್ಗೆ ಒಂದು ಉರ್ವ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ಆಗಿತ್ತು. ಅದರಲ್ಲಿ ಒಂದೆರಡು ಮೂರು ಮಂದಿ ಗಾಯ ಆಗಿದ್ರು. ಅವ್ರನ್ನ ವೆನ್ಲಾಕ್ ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಕೆಲವರು ಆರೋಪಿಗಳಿದ್ರು. ಮತ್ತು ಆ ಕೇಸು ನ್ಯಾಯಾಲಯದಲ್ಲಿ ಖುಲಾಸೆ ಆಯಿತು. ಆ ಒಂದು ಘಟನೆ ಬೆನ್ನಲ್ಲೇ ಅದಕ್ಕಿಂತ ಮೊದಲು ಮಂಗಳೂರಿನ ಕೆಲವು ಗೋಡೆಗಳಲ್ಲಿ ನಕ್ಸಲ್ ಬಾರಿ ಜಿಂದಾಬಾದ್ ಅಂತೇಳಿ ಗೋಡೆ ಬರ ಪತ್ತೆಯಾಗಿತ್ತು ಮಂಗಳೂರಲ್ಲಿ. ಇದೇ ನಿಮ್ಮ ಕರಂಗಲಪಾಡಿಯ ಸಿಟಿ ಲಿಮಿಟ್ಸ್ ಅಲ್ಲಿ ಕರಂಗಲಪಾಡಿಯ ಗೋಡೆ ಇದೆಯಲ್ಲ, ಅದರಲ್ಲಿ ನಕ್ಸಲ್ ಬಾರಿ ಜಿಂದಾಬಾದ್ ಅಂತೇಳಿ ಒಂದು ಗೋಡೆ ಬರ ಇತ್ತು. ಆ ಗೋಡೆ ಬರದ ಬೆನ್ನಲ್ಲೇ ಈ ಬಾಂಬ್ ಬ್ಲಾಸ್ಟ್ ಆಗಿರೋದು. ಅದು ನಾಡ ಬಾಂಬು ತಯಾರಿ ಮಾಡ್ತಾ ಇದ್ರು ಅಲ್ಲಿ. ಇದು ಅದಕ್ಕಿಂತ ಒಂದು ವರ್ಷದ ಹಿಂದೆ ಮಂಗಳೂರು ವಿಶ್ವವಿದ್ಯಾನಿಲಯ ಅಸ್ತಿತ್ವಕ್ಕೆ ಬಂದದ್ದು. ಅಲ್ಲಿಂದ ಇದು ಈ ಚಳವಳಿ ಕ್ರಿಯೇಟ್ ಆಯಿತು ಅಂತ ಹೇಳಿ ಮಾತುಗಳು. ವಿಶ್ವವಿದ್ಯಾಲಯದ ಮಂಗಳೂರು ವಿಶ್ವವಿದ್ಯಾಲಯ 1982 ಆಗಿರೋದು. ಆಯ್ತಾ. ಅಲ್ಲಿ ಉಪನ್ಯಾಸಕರಾಗಿ ಬಂದವರು ಈ ಲೆಫ್ಟಿಸ್ಟ್ ಸಿದ್ಧಾಂತವನ್ನು ವಿದ್ಯಾರ್ಥಿಗಳ ತಲೆಗೆ ತುಂಬಿದ್ರು ಅಂತ ಒಂದು ಆರೋಪ ಬಂತು. ಹಾಗೆ ಬಂತು. ಆದರೆ ಅದು ಆ ಘಟನೆಯಿಂದ, ಚಿಲಿಮಿಯಲ್ಲಿ ಆದಂಥ ನಾಡಬಾಂಬು ಸ್ಫೋಟ ಘಟನೆಯಿಂದ ಮತ್ತೆ ಅದರ ಬಗ್ಗೆ ತನಿಖೆ ನಡೆದಾಗ ಅದು ಅಲ್ಲಿಗೆ ಮುಗಿತು. ಅದರ ನಂತರದ ಬೆಳವಣಿಗೆ ಆಗಲಿಲ್ಲ. ಆದರೆ ಆ ಮನೋಸ್ಥಿತಿಯವರು ಇಲ್ಲಿದ್ದರು. ಅವರಿಗೆ ಸರಿಯಾದ ರೀತಿಯ ಕೋಆರ್ಡಿನೇಷನ್ ಇರಲಿಲ್ಲ. ಅದರಿಂದಾಗಿ ಅದು ಮತ್ತೆ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಅದು ಬೆಳೀಲಿಲ್ಲ. ಆದರೆ ಯಾವಾಗ ಆಂಧ್ರ ಮೂಲದಿಂದ ನಕ್ಸಲರು ಸೇಫೆಸ್ಟ್ ಜಾಗ ಹುಡ್ಕೊಂಡು ಪಶ್ಚಿಮ ಘಟ್ಟಕ್ಕೆ ಬಂದ್ರ, ಅಲ್ಲಿ ಅವರು 2002ರಲ್ಲಿ ಈ ಮೆಣಸಿನಹಾಡಿಯ ಹತ್ರ ಏನು ಅವರು ಬಂದೂಕು ತರಬೇತಿ ಮಾಡ್ತಾ ಇದ್ದಾಗ ಒಂದು ಆಕಸ್ಮಿಕವಾಗಿ ಗುಂಡು ಸಿಡಿಯಿತು. ಅದು ಚೀರಮ್ಮ ಎನ್ನುವ ಒಂದು ಮಹಿಳೆಗೆ ತಾಗಿತ್ತು. ಆ ಹೆಂಗಸು ತರಗೆಲೆಯನ್ನು ತರಲಿಕ್ಕೆ ಹೋಗಿದಂಥ ಮುದುಕಿ. ಅವರಿಗೇನೋ ತಾಗಿತ್ತು, ರಕ್ತ ಬಂತು, ಅವರಿಗೆ ಏನಂತ ಗೊತ್ತಿಲ್ಲ. ಅವರನ್ನು ಆಸ್ಪತ್ರೆಗೆ ತಗೊಂಡು ಬಂದಾಗ ಆಸ್ಪತ್ರೆಯಲ್ಲಿ ಗೊತ್ತಾಯಿತು ಇದು ಗುಂಡಿನ ಏಟು ಅಂತ ಹೇಳಿ. ಆಗ ಪ್ರಥಮ ಬಾರಿಗೆ ಪಶ್ಚಿಮ ಘಟ್ಟದಲ್ಲಿ ನಕ್ಸಲೈಟ್ಗಳು ಅಸ್ತಿತ್ವವನ್ನು ತೋರಿಸ್ತಾ ಇದ್ದಾರೆ, ನಕ್ಸಲೈಟ್ಗಳು ಪ್ರವೇಶ ಮಾಡಿದ್ದಾರೆ ಎನ್ನುವಂಥ ವಿಚಾರ ಬಂದದ್ದು. ಆಗ ಚಿಕ್ಕಮಗಳೂರು ಜಿಲ್ಲೆಗೆ ಸಂಬಂಧಪಟ್ಟದ್ದು ಆಗಿನ SP ಅವರು ಒಂದು ಟೀಮ್ ಮಾಡಿ ಕಳಿಸಿದರು. ಆ ಟೀಮು ಪೊಲೀಸ್ ಟೀಮಿಗೆ ಕಾಡಿನಲ್ಲಿ ಕಾರ್ಯಾಚರಣೆ ಮಾಡಿ ಅನುಭವವೂ ಇಲ್ಲ, ಅಭ್ಯಾಸವೂ ಇಲ್ಲ. ಆದ್ದರಿಂದ ಅದು ಸಾಧ್ಯ ಆಗಲಿಲ್ಲ. ಅದರ ನಂತರ ಬೇರೆ ಬೇರೆ ಘಟನೆಗಳು ನಡೆದಾಗ ಸರ್ಕಾರವೇ ANF ಅಂತೇಳಿ, ಆ್ಯಂಟಿ ನಕ್ಸಲ್ ಫೋರ್ಸ್ ಅಂತೇಳಿ ಮಾಡಿತ್ತು. ಅದು ISD ಇಂಟರ್ನಲ್ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ನ ಅಡಿಗೆ ತಂದರು ಅದನ್ನು. ಮತ್ತು ಆ ಮೂಲಕ ದೊಡ್ಡ ಮಟ್ಟದ ಒಂದು ಕಾರ್ಯಾಚರಣೆ ಸ್ಟಾರ್ಟ್ ಆಯಿತು. ಆಗ ಸುಮಾರು ಕೆಲವರ ಎನ್ಕೌಂಟರ್ ಆಯಿತು. ಅದರಲ್ಲಿ ಪ್ರಮುಖವಾಗಿ ಎನ್ಕೌಂಟರ್ ಅದು ನಿಮಗೆ ಸಾಕೇತ್ ರಾಜನ್ ಅಂತ ಅವನ ಎನ್ಕೌಂಟ್ರು. ಅವನು ಮೈಸೂರು ಮೂಲದವನು, ಪೋಸ್ಟ್ ಗ್ರ್ಯಾಜುಯೇಟ್. ಅದರಿಂದಾಗಿ ಅವನು ಸಮಾಜವನ್ನು ಬದಲಿಸ್ತೇನೆ ಅಂತ ಹೇಳಿ ಹೋರಾಟಕ್ಕೆ ಸರ್. ವೈ ಸಮಾಜವನ್ನು ಬದಲಿಸಬೇಕು ಅಂತ ಒಂದು ಪ್ರಮುಖವಾಗಿದ್ದ ಹೋರಾಟ ಬಹುಶಃ ಕುದುರೆಮುಖ ಹೋರಾಟದಿಂದ ಬಂದಿರುವಂಥದ್ದು. ಕುದುರೆಮುಖ ಹೋರಾಟ ಏನಾಯ್ತು, ಇವರಿಗೆ ಸ್ವಲ್ಪ ಬಲ ಸಿಗ್ತಾ ಇದೆ. ನಿಮಗೆ ಕರ್ನಾಟಕ ವಿಮೋಚನಾ ರಂಗ ಅಂತ ಹೇಳಿ ಒಂದು ಸಂಘಟನೆ ಸೃಷ್ಟಿಯಾಗಿತ್ತು, ಕರ್ನಾಟಕ ವಿಮೋಚನಾ ರಂಗ ಅಂತ ಹೇಳಿ. ಆಯ್ತಾ. ಅದರಲ್ಲಿ ಇಲ್ಲಿ ಕಮ್ಯುನಿಸ್ಟ್ ಪಕ್ಷ ಅಸ್ತಿತ್ವ ಕಳೆದುಕೊಂಡಿತ್ತು. ಈಗ ಅಸ್ತಿತ್ವ ಇದೆ ಇಲ್ಲ ಅಂತ ನಾನು ಹೇಳಲ್ಲ, ಆದರೆ ಜನಬೆಂಬಲ ಕಳೆದುಕೊಂಡಿತ್ತು. ಮೊದಲಾದರೆ ರಾಜ್ಯ ವಿಧಾನಸಭೆಯಲ್ಲಿ ಕಮ್ಯುನಿಸ್ಟ್ ಪಕ್ಷದ ಶಾಸಕರೆಲ್ಲ ಇರ್ತಾ ಇದ್ರು. ಇಲ್ಲಿಂದ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಶಾಸಕರು ಆಯ್ಕೆ ಆಗಿದ್ದಾರೆ. ಉಳ್ಳಾಲದಿಂದ ಆಯ್ಕೆ ಆಗಿದ್ದಾರೆ, ವಿಟ್ಲದಿಂದ ಆಯ್ಕೆ ಆಗಿದ್ದಾರೆ, ಎಲ್ಲವೂ ಶಾಸಕರು ಆಯ್ಕೆ ಆಗಿದ್ದಾರೆ ಇಲ್ಲಿಂದ. ಅದರ ನಂತರ ಕಾಲಕ್ರಮೇಣ ಜನಬೆಂಬಲ ಕಳೆದುಕೊಂಡಿತ್ತು. ಕಳೆದುಕೊಂಡಂಥ ಸಂದರ್ಭದಲ್ಲಿ ಈ ಬೇರೆ ರೀತಿಯಲ್ಲಿ ಜನಬೆಂಬಲ ಪಡೆಯಬೇಕು ಅಂತೇಳಿ ಕಮ್ಯುನಿಸ್ಟ್ ಹೆಸರು ಆಗುವುದಿಲ್ಲ ಅಂತೇಳಿ ಈ ಅಲ್ಲಿನ ಕೆಲವು ಮುಖಂಡರುಗಳು ಕರ್ನಾಟಕ ವಿಮೋಚನಾ ರಂಗ ಅಂತ ಒಂದು ಮಾಡಿಕೊಂಡ್ರು. ಆ ವಿಮೋಚನಾ ರಂಗದ ಮೂಲಕ ಇವನು ರೈತ ಸಂಘ ಸಹ ಒಂದು ರೀತಿಯಲ್ಲಿ ಇಂಥದ್ದೇ ಒಂದು ಸಂಘಟನೆ. ಆಯಿತಾ. ಅದು ಸಹ ನಿಮಗೆ ಸರ್ಕಾರದ ವಿರುದ್ಧ ಸಡ್ಡು ಹೊಡೆಯುವಂಥ ಸಂಘಟನೆ.
ಆಯಿತಾ. ಅದರಲ್ಲಿ ಲೀಡರ್ಗಳು ಯಾವ ಥರ ಇದ್ರು ಅಂತ ಹೇಳಿದರೆ ಅವರಿಗೆ ರಾಜಕೀಯದ ಆಂಬಿಷನ್ ಇತ್ತು. ಆದ್ದರಿಂದ ಅವರು ಹಿಂಸಾತ್ಮಕಕ್ಕೆ ಹೋಗಲಿಲ್ಲ. ಇದರಲ್ಲಿ ಕರ್ನಾಟಕ ವಿಮೋಚನಾ ರಂಗದಲ್ಲಿ ನಿಮಗೆ ರಾಜಕೀಯ ಆಂಬಿಷನ್ ಇದ್ದವರು ಲೀಡರ್ಗಳಿರಲಿಲ್ಲ. ಅವರಿಗೊಂದು ಹೋರಾಟದ ಛಲ ಇತ್ತು. ಆದ್ದರಿಂದಾಗಿ ಅವರು ಅದನ್ನು ಕಟ್ಟಿಕೊಂಡ. ಅದಕ್ಕೆ ಕೆಲವು ಹುಡುಗರು ಸೇರಿಕೊಂಡ್ರು. ಇವನು ಮೊನ್ನೆ ಕಬಿನಾಲೆಯಲ್ಲಿ ಹತನಾದ ವಿಕ್ರಮ್ ಗೌಡ ಸುರಿಗೆ ಹೋದದ್ದು ವಿಮೋಚನಾ ರಂಗಕ್ಕೆ. ಅವರು ಏನು ಮಾಡಿದ್ರು, ಅಲ್ಲಲ್ಲಿ ಹಳ್ಳಿಗಳಲ್ಲಿ ಸಣ್ಣ ಸಣ್ಣ ಮೀಟಿಂಗ್ಗಳು ಮಾಡೋದು. ನಿಮಗೆ ದೊಡ್ಡ ಸಭೆ ಸೇರ್ಬೇಕಂತಿಲ್ಲ. ಅದು ರಾಜಕೀಯ ಪಕ್ಷಕ್ಕೆ ಆದರೆ ದೊಡ್ಡ ಸಭೆ ಸೇರಬೇಕು. ಇಲ್ಲಿ ದೊಡ್ಡ ಸಭೆ ಸೇರ್ಬೇಕಂತಿಲ್ಲ. ಯಾರ್ದಾದ್ರೂ ಒಂದು ಮನೆಯಲ್ಲಿ 10 ಮಂದಿ ಸೇರಿಕೊಂಡು ಅವರ ಸಿದ್ಧಾಂತಗಳನ್ನು ಅವರ ತಲೆಗೆ ತುಂಬುವಂಥ ಪ್ರಯತ್ನಗಳು ಮಾಡಿದರು. ಆ ಸಂದರ್ಭದಲ್ಲಿ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಯೋಜನೆ ಬಂತು, ವೈಲ್ಡ್ ಲೈಫ್ ಇದು ಬಂತು. ಆಗ ಒಂದು ವದಂತಿ ಏನು ಹಬ್ಬಿತು ಅಂತ ಹೇಳಿದರೆ, ಅಲ್ಲಿ ಕಾಡಂಚಿನಲ್ಲಿ ಇರುವಂಥ ಗಿರಿಜನರನ್ನು ಒಕ್ಕಲೆಬ್ಬಿಸ್ತಾರೆ, ಕಾಡಿಗೆ ಹೋಗ್ಲಿಕ್ಕಿಲ್ಲ, ಅದು ವೈಲ್ಡ್ ಲೈಫು ಇದಕ್ಕೆ ಸಂಬಂಧಪಟ್ಟದ್ದು ಅಂತ ಹೇಳಿ. ಸಾಮಾನ್ಯವಾಗಿ ಈ ಕಾಡಂಚಿನಲ್ಲಿರುವಂತಹ ಗಿರಿಜನರು ಕಾಡನ್ನೇ ನಂಬಿ ಜೀವನ ನಡೆಸುವವರು. ಕಾಡೇ ಅವರಿಗೆ ಆವಾಸ ಸ್ಥಾನ ಮತ್ತು ನಿವಾಸ. ಆದ್ದರಿಂದಾಗಿ ಕಾಡು ಬಿಟ್ಟರೆ ಅವರಿಲ್ಲ. ನಮ್ಮನ್ನು ಎಲ್ಲಿ ಒಕ್ಕಲೆಬ್ಬಿಸ್ತಾರೆ, ನಮ್ಮನ್ನು ಎಲ್ಲಿ ಪೇಟೆಗೆ ಕಳಿಸ್ತಾರೆ ಎನ್ನುವುದು ಅವರ ಆತಂಕ. ಈ ಆತಂಕವನ್ನೇ ಬಂಡವಾಳವಾಗಿಸಿಕೊಂಡು ಇವರು ಸಂಘಟನೆ ಮಾಡ್ಕೊಳ್ಳಿಕ್ಕೆ ಹೋದರು. ಪರಿಣಾಮವಾಗಿ ಕೆಲವು ಹುಡುಗರೆಲ್ಲ ಆ ಸಂಘಟನೆಯೊಟ್ಟಿಗೆ ಸೇರಿದರು. ಯಾವಾಗ ಅವರು ಸಂಘಟನೆಯೊಟ್ಟಿಗೆ ಸೇರಿದ್ರ ಪೊಲೀಸರು ಅವರ ಮೇಲೆ ಕಣ್ಣಿಟ್ರು. ಪರಿಣಾಮವಾಗಿ ಕಾಡು ಸೇರಿದರು. ಅವರನ್ನು ನಾವು ನಕ್ಸಲೈಟ್ಗಳಂತ ಹೇಳಿದೆವು. ಇನ್ನೊಂದು ಪ್ರಶ್ನೆ, ನಕ್ಸಲರು ಒಳ್ಳೆಯವರ ಕೆಟ್ಟವರು ಅನ್ನುವಂಥ ಪ್ರಶ್ನೆ ಬಹಳಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ನೋಡಿ, ತೆಲುಗಿನ ಕ್ರಾಂತಿಕಾರಿ ಕವಿ ಗದ್ದರ್ ಒಂದು ಮಾತು ಹೇಳ್ತಾರೆ. ಅವರು ಸಹ ನಕ್ಸಲೈಟ್ ಲೀಡ್ರು. ಈ ವರವರ ರಾವ್ ಇರ್ಬೋದು, ಗದ್ದರ್ ಇರ್ಬೋದು, ಕೊಂಡಪಳ್ಳಿ ಸಿದ್ದರಾಮಯ್ಯ ಇರ್ಬೋದು, ಇವರೆಲ್ಲ ನಕ್ಸಲೈಟ್ ಲೀಡರ್ಗಳು ಆಂಧ್ರದಲ್ಲಿ. ಆಯ್ತಾ. ಗದ್ದರ್ ಒಂದು ಮಾತು ಹೇಳ್ತಾರೆ. ಅವರು ಕ್ರಾಂತಿಕಾರಿ ಕವಿ, ಅಷ್ಟು ಕವಿಯೂ ಹೌದು. ಮಗು ಹೆತ್ತಮ್ಮನ ಹತ್ರ ಎದೆ ಹಾಲಿಗಾಗಿ ಕೂಗ್ತದೆ. ಹೆತ್ತಮ್ಮ ಯಾವುದೋ ಚಿಂತೆಯಲ್ಲಿದ್ದಾಳೆ. ಕೂಗಿದೆ, ಹೆತ್ತಮ್ಮ ಎದೆ ಹಾಲು ಕೊಡ್ತದೆ ಅಂತೇಳಿ ಮಗುವಿನ ಆಸೆ. ಹೆತ್ತಮ್ಮ ಕೊಡೋದಿಲ್ಲ ಅಂತ ಆಗುವಾಗ ಮಗು ಏನು ಮಾಡ್ತದೆ, ಮಗು ಪಾರಚಲಿಕ್ಕೆ ಶುರು ಮಾಡ್ತದೆ. ಇದು ನಕ್ಸಲ್. ಕಿತ್ತುಕೊಳ್ಳುವುದು ಇದೆಯಲ್ಲ, ಇದು ನಕ್ಸಲ್. ಇದು ಗದ್ದರ್ ಹೇಳಿದ ಮಾತು. ಆಯ್ತಾ. ನಕ್ಸಲ್ನ ಸಿದ್ಧಾಂತವೇ ಅದು. ನೀವು ಕೊಡ್ತೀಯಾ, ಕೊಡು, ಕೊಡೋದಿಲ್ವಾ, ಕಿತ್ಕೋ. ಆಯ್ತಾ. ಇದು ನಾಗರಿಕ ಸಮಾಜದ ಮೇಲೆ ಏನು ಪರಿಣಾಮ ಬೀಳ್ತದೆ, ಅವರು ದರೋಡೆಗೋರರು. ಅವರು ದರೋಡೆ ಮಾಡ್ತಾ ಇದ್ದಾರೆ, ಬೆದರಿಸಿ ವಸೂಲು ಮಾಡ್ತಾ ಇದ್ದಾರೆ. ಆದ್ರಿಂದಾಗಿ ಅದು ಕ್ರಿಮಿನಲ್ ಚಟುವಟಿಕೆ. ಇದನ್ನು ಯಾವುದೇ ಸರ್ಕಾರ ಒಪ್ಪುವಂಥದ್ದಲ್ಲ. ನೀವು ನಕ್ಸಲರ ಮತ್ತೊಂದು ಇದೇನು, ಅವರ ಹೋರಾಟ ಸಶಸ್ತ್ರ ಹೋರಾಟ ಇರಲಿ, ನಿಶಸ್ತ್ರ ಹೋರಾಟ ಇರಲಿ, ಯಾರ ವಿರುದ್ಧ? ಸರ್ಕಾರದ ವಿರುದ್ಧ. ಮೂಲಭೂತ ಸೌಕರ್ಯಗಳನ್ನ ಸರ್ಕಾರ ಒದಗಿಸಬೇಕು. ಅದು ಒದಗಿಸಬೇಕಾದದ್ದು ಸರ್ಕಾರದ ಕರ್ತವ್ಯ ಮತ್ತು ಧರ್ಮ. ಅದಕ್ಕಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲೇ ಹೋರಾಟಗಳಿವೆ. ಆ ಹೋರಾಟವನ್ನು ಮಾಡಬೇಕೇ ಹೊರತು ಬಗಲಲ್ಲೊಂದು ಕೋವಿ ಇಟ್ಟುಕೊಂಡು ನೀವು CMನ ಮನೆಗೆ ಹೋಗಿ ಹೋರಾಟ ಮಾಡಿ ಹೋಗ್ತಾರಾ? ಹೋಗೋದಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ದಾರಿಯಲ್ಲಿ ಹೊಡಿತಾರೆ ಪೊಲೀಸರು. ನೀವು ಹೋಗುವುದೆಲ್ಲಿಗೆ? ಆ ಬಡಪಾಯಿಯ ಮನೆಗೆ. 1 kg 2 kg ಅಕ್ಕಿ ತಂದು ದುಡಿದು ಅಕ್ಕಿ ತಂದು ಅನ್ನ ಮಾಡಿ ಬೇಯಿಸಿ ಜೀವನ ಕಳೆಯವನ ಮನೆಗೆ ಕೋವಿ ಬೆನ್ನಿಂದ ಇಟ್ಟುಕೊಂಡು ಹೋದರೆ ಅವ ಹೆದರುವುದಿಲ್ವಾ? ಆ ರೀತಿ ಇವರಿಗೆ ಬೈದಾದ್ರೂ ಅವ ಅಕ್ಕಿಯನ್ನು ಕೊಡ್ತಾನೆ. ಇದು ಯಾವ ಹೋರಾಟ? ಅದರಿಂದಾಗಿ ಹೋರಾಟಗಳು ದಿಕ್ಕು ತಪ್ಪುವುದು ಈ ರೀತಿಯಾಗಿ. ನಿಮಗೆ ಎಬ್ರಿಯಲ್ಲಿ ಭೋಜಶೆಟ್ಟಿ ಅಂತೇಳಿ ಒಬ್ಬರು ನಕ್ಸಲರು ಹೊಡೆದ್ರು. ನಕ್ಸಲರ ವಾದ ಏನು ಅಂತ ಹೇಳಿದರೆ, ಅವರು ನಕ್ಸಲರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಕೊಡ್ತಾ ಇದ್ರು. ಅದರಿಂದ ಅವರು ಪೊಲೀಸು ಮಾಹಿತಿದಾರ, ಅದಕ್ಕೆ ನಾವು ಕೊಡ್ತೇವೆ ಅಂತೇಳಿ. ಭೋಜಶೆಟ್ಟಿಯ ಮಗ ಹೇಳ್ತಾನೆ, ನಕ್ಸಲರನ್ನು ಬಳಸಿಕೊಂಡು ನನ್ನ ತಂದೆಯನ್ನು ಕೊಲ್ಲಿಸಿದ್ದು ಅಂತ ಹೇಳಿ. ತನಿಖೆ ಯಾರು ಮಾಡಲಿಕ್ಕೆ ನಕ್ಸಲರೇ ಸಿಗ್ಲಿಲ್ಲಲ್ಲ. ನಕ್ಸಲರು ಸಿಗ್ಲಿಲ್ಲ. ಅವರು ಗೊತ್ತಿದೆ ಇಂಥವರೇ ಮಾಡಿಸಿದ್ದು ಅಂತ ಹೇಳಿ.
ಯಾಕಂದರೆ ನಕ್ಸಲನ್ನು ಬಳಸಿಕೊಂಡಂಥ ಉದಾಹರಣೆಗಳಿವೆ. ಓಕೆ ಇಂಥ ವಿಚಾರದಲ್ಲಿ ಬಳಸಿಕೊಂಡಂಥ ಉದಾಹರಣೆಗಳಿವೆ ಇದೆ. ಓಕೆ, ಒಕ್ಕಲೆಬ್ಬಿಸಲಿಕ್ಕೆ ನಕ್ಸಲರನ್ನು ಬಳಸಿಕೊಂಡ ಉದಾಹರಣೆಗಳು ನಿಮಗೆ ಪಶ್ಚಿಮ ಬಂಗಾಳದಲ್ಲಿ ಸಿಗ್ತದೆ, ಆಂಧ್ರದಲ್ಲಿ ಸಿಗುತ್ತೆ, ಸಿಗುವುದಿಲ್ಲ ಅಂತ ಏನಿಲ್ಲ. ಓಕೆ, ಅದರಿಂದಾಗಿ ಈ ಚಳವಳಿಗೆ ಒಂದು ನೈತಿಕವಾದ ಸಿದ್ಧಾಂತ ಇರಲಿಲ್ಲ. ಓಕೆ, ಓಕೆ, ಒಂದೊಂದು ದಿಕ್ಕಿನಲ್ಲಿ ಒಂದೊಂದು ರೀತಿಯ ಸಿದ್ಧಾಂತ ಇತ್ತು. ನೀವು ಯಾವುದೇ ಒಂದು ಚಳವಳಿ ಯಶಸ್ವಿಯಾಗಬೇಕಾದ್ರೆ ಅದಕ್ಕೆ ಒಂದು ಏಕ ಸಿದ್ಧಾಂತ ಇರಬೇಕು. ಕರೆಕ್ಟ್. ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಸ್ವಾತಂತ್ರ್ಯ ಚಳವಳಿ ನಡೆದಾಗ ಅದಕ್ಕೊಂದು ಏಕ ಸಿದ್ಧಾಂತ ಇತ್ತು. ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕು ಅನ್ನೋದು. ನೂರಾರು ಮಂದಿ, ಸಾವಿರಾರು ಮಂದಿ ಅದಕ್ಕೆ ಲೀಡರ್ಗಳಾಗಿ ಬಂದರು. ಮಹಾತ್ಮ ಗಾಂಧಿ ಅವರ ನೇತೃತ್ವ ಯಾಕೆ ಯಶಸ್ವಿ ಆಯಿತು? ಶಾಂತಿಗಾಗಿ ಮಾಡಿದಂಥ ಹೋರಾಟ, ಶಾಂತಿಯಲ್ಲಿ ಮಾಡಿದ ಹೋರಾಟಕ್ಕೆ ಅದು ಯಶಸ್ವಿ ಆಯಿತು. ಓಕೆ, ಅದಕ್ಕಿಂತ ಬೇರೆ ಕ್ರಾಂತಿಕಾರಿಗಳು ಹೋರಾಟ ಮಾಡಲಿಲ್ವಾ? ಮಾಡಿದ್ದಾರೆ. ಬ್ರಿಟಿಷರನ್ನು ಬೆದರಿಸ್ತೇವೆ ಅಂತೇಳಿ ಭಗತ್ ಸಿಂಗ್ ಇರ್ಬೋದು, ಬಾಕಿಯವರು ಇರ್ಬೋದು, ಎಲ್ಲರೂ ಮಾಡಿದ್ದಾರೆ. ಮಾಡಿದವರು ಸಕ್ಸಸ್ ಯಾಕೆ ಆಗಲಿಲ್ಲ? ಅದಕ್ಕೆ ಬೆಂಬಲ ಸಿಗಲಿಲ್ಲ. ಓಕೆ, ಕ್ರಾಂತಿಕಾರಿ ಹೋರಾಟಕ್ಕೆ ಬೆಂಬಲ ಸಿಗುವುದು ಬಹಳಷ್ಟು ಕಷ್ಟ. ಓಕೆ, ಈಗ ಒಳ್ಳೆಯವರ ಕೆಟ್ಟವರು ಅಂತ ಬಂದಾಗ, ಯಾಕಂದರೆ ಇದು ಇತಿಹಾಸದಲ್ಲಿ ಭಾಳಷ್ಟು ಚರ್ಚೆ ಆಗ್ತಾ ಇರುವಂಥ ಸುದ್ದಿ. ಒಳ್ಳೆಯವರ ಕೆಟ್ಟವರು, ಕೆಲವರು ಹೇಳುವ ಪ್ರಕಾರ ಒಳ್ಳೆಯವರು ಸಾಮಾಜಿಕ ನ್ಯಾಯದಿಂದ ಶೋಷಣೆಗೊಳಗಾಗಿದ್ದಾರೆ, ಬಹಳಷ್ಟು ಕಷ್ಟ ಆಗಿದೆ, ಸ್ವತಃ ಅವರೇ ಒಳಗಾಗಿದ್ದಾರೆ. ಸೊ ಈಗ ಯಾರು ನಕ್ಸಲೈಟ್ಗಳಂತ ಹೇಳ್ತಾರೆ ನೋಡಿ, ಅವರೇ ಶೋಷಣೆಗೆ ಒಳಗಾದವರು. ಎಸ್, ಅವರು ಶೋಷಣೆಗೊಳಗಾಗಿ ಹೋಗಿದ್ದಾರೆ. ಸೊ ಹಾಗಿದ್ದಾಗ ಅವರ ಮೇಲೆ ಹೋಗಿರೋದು. ಓಕೆ, ಕೆಲವರಿಗೆ ಅನುಕಂಪ, ಕೆಲವರಿಗೆ ಅಪರಾಧಿಗಳು ಅಂತ ಹೇಳಿದ್ರೆ ಇನ್ನು ಕೆಲವರಿಗೆ ಅನುಕಂಪ ಇದೆ. ಯಾಕಂದ್ರೆ ಅವರು ಈ ಸಮಾಜದ ವ್ಯವಸ್ಥೆಯಲ್ಲಿ ಶೋಷಣೆಗೊಳಗಾಗಿದ್ದಾರೆ, ಅವರಿಗೆ ಅನ್ಯಾಯ ಆಗಿದೆ. ಹಾಗಿದ್ದಾಗ ಅವರು ಬೇರೆ ವಿಧಿ ಇಲ್ಲದೆ ನಕ್ಸಲರಾದ್ರು ಅನ್ನುವಂತಹ ವಿಚಾರ ಆ ರೀತಿ ಹೇಳ್ತಾರೆ. ನೋಡಿ, ನಕ್ಸಲರ ಆದ್ರು ಅಂತ ನಾವು ಅದನ್ನು ಒಪ್ಕೊಳ್ಬಹುದು. ಯಾಕಂದ್ರೆ ಅವ್ರಿಗೆ ಅನ್ಯಾಯ ಆಗಿದೆ, ಸರ್ಕಾರದಿಂದ ಅನ್ಯಾಯ ಆಗಿದೆ, ವ್ಯವಸ್ಥೆಯಲ್ಲಿ ಅನ್ಯಾಯ ಆಗಿದೆ, ಅವರು ಕೇಳಿದ್ದು ಸಿಗಲಿಲ್ಲ, ಅವರಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಿಗಬೇಕಾಗಿದ್ದಂಥ ಸೌಲಭ್ಯಗಳು ಸಿಗಲಿಲ್ಲ. ಆದ್ದರಿಂದಾಗಿ ಅವರು ಹೋರಾಟಕ್ಕೆ ಹೇಳಿದರು. ಆದರೆ ಹೋರಾಟದ ದಾರಿ ಮಾತ್ರ ಬೇರೆ ಇತ್ತು. ಪ್ರಜಾಪ್ರಭುತ್ವ ವ್ಯವಸ್ಥೆಯ ಹೋರಾಟದಲ್ಲಿ ನೀವು ಎಷ್ಟು ಬೇಕಾದ್ರೂ ಹೋರಾಟ ಮಾಡಿ, ಜನರ ಬೆಂಬಲ ಇರ್ತದೆ, ಜನರ ಅನುಕಂಪವೂ ಇರ್ತದೆ. ಕರೆಕ್ಟ್. ಆದರೆ ಯಾವಾಗ ನೀವು ಅದನ್ನು ಕ್ರಾಂತಿಕಾರಿ ಹೋರಾಟವಾಗಿ ಬದಲಿಸ್ತೀರ, ಓಕೆ, ನಿಮಗೆ ಯಾರ ಬೆಂಬಲವೂ ಸಿಗೋದಿಲ್ಲ. ಮತ್ತೆ ಬರಬರುತ್ತೆ ಏನಾಗ್ತದೆ, ಅದು ಕ್ಷೀಣ ಆಗಿ ಹೋಗ್ತದೆ. ಇಲ್ಲಿ ಕ್ಷೀಣವಾಗಿ ಹೋದ್ರಿಂದಾಗಿ ಕೇವಲ 7 ಮಂದಿ ಪಶ್ಚಿಮ ಘಟ್ಟದಲ್ಲಿ ಉಳ್ಕೊಟ್ರು. ಓಕೆ, ಈ ಹಿಂದೆ 12 ಮಂದಿ ಸರೆಂಡರ್ ಆದರು. ಓಕೆ, ಅವರೆಲ್ಲರೂ ಈಗ ಮುಖ್ಯವಾಹಿನಿಗೆ ಬಂದಿದ್ದಾರೆ. ಅವರೆಲ್ಲ ಮೇಲಿನ ಕೇಸುಗಳೆಲ್ಲ ಬಿಡುಗಡೆ, ಮತ್ತು ಕೆಲವು ಕೇಸುಗಳು ಈಗಲೂ ನಡೀತಾ ಇದೆ, ಅವರು ಕೋರ್ಟಿಗೆ ಬರ್ತಾ ಇದೆ. ಆದ್ದರಿಂದಾಗಿ ಇವರಿಗೆ ಸಹ ಅಷ್ಟೇ, ಈಗ ಸರೆಂಡರ್ ಆದವರ ಮೇಲೆ ಮರ್ಡರ್ ಚಾರ್ಜಸ್ ಎಲ್ಲೂ ಇಲ್ಲ, ಮರ್ಡರ್ ಚಾರ್ಜಸ್ ಇಲ್ಲ. 1-2 ಪ್ರಕರಣಗಳು UAPA ಅಡಿಯಲ್ಲಿ ದಾಖಲಾಗಿವೆ, ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್, ಅದರ ಅಡಿಯಲ್ಲಿ ದಾಖಲಾಗಿದೆ. ಅದರಿಂದಾಗಿ ಇವರನ್ನು ಇವತ್ತು ಬೆಂಗಳೂರಿನ NIA ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿರೋದು. ನಿನ್ನೆ ಬೆಂಗಳೂರಲ್ಲಿ ಇವರು ಮುಖ್ಯಮಂತ್ರಿಗಳೆಲ್ಲರೂ ಸರೆಂಡರ್ ಆದ ಮೇಲೆ ಅವರನ್ನು ಬೆಂಗಳೂರಲ್ಲಿ ಮಡಿವಾಳದ FSL ಕೇಂದ್ರದಲ್ಲಿ ಇರಿಸಿಕೊಂಡು ಇವತ್ತು NIA ಕೋರ್ಟಿಗೆ ಸರೆಂಡರ್ ಮಾಡಿರೋದು. ಆದ್ದರಿಂದಾಗಿ ಇಡೀ ಇವರ ಮೇಲಿನ ಇಷ್ಟೋ ಪ್ರಕರಣಗಳು, ಮುಂಡಗರ್ಲತಲ್ಲ ಮೇಲೆ 58 ಪ್ರಕರಣಗಳಿವೆ, ಬಾಕಿಯವರ ಮೇಲೆ ಸ್ವಲ್ಪ ಕಡಿಮೆ ಬಂದು ಒಬ್ಬರ ಮೇಲೆ 3 ಕೇಸ್ ಏನೇ ಇದೆ. ಆ ಎಲ್ಲ ಕೇಸುಗಳನ್ನು ಒಟ್ಟು ಮಾಡಿ ಸರ್ಕಾರ ಒಂದು ಆದೇಶ ಮಾಡಿದರೆ ಅದು ಒಂದೇ ಕೋರ್ಟಿಗೆ ಹೋಗುತ್ತೆ. ಆದರೆ NIA ಕೋರ್ಟಲ್ಲಿ ನಿಮಗೆ ಇದೆಲ್ಲ ತನಿಖೆ ಆದರೆ ಎಲ್ಲರಿಗೂ ಕನಿಷ್ಠ ಅಂದರೆ 7 ವರ್ಷಕ್ಕೆ ಇಂದ ಮೇಲೆ ಶಿಕ್ಷೆ ಆಗುತ್ತೆ. ನೀವು ಇಲ್ಲಿ JMMC ಕೋರ್ಟಿಗೆ ಬಂದರೆ, ಇಲ್ಲಿ CJM ಕೋರ್ಟಿಗೆ ಬಂದರೆ ಮಾತ್ರ ಇದು ಶಿಕ್ಷೆ ಕಡಿಮೆ ಆಗೋದು. ಆದರೆ ಇಲ್ಲಿ ಅವರ ಮೇಲಿರುವ ಆರೋಪಗಳು ಏನಿದೆ ಅದನ್ನೆಲ್ಲ ಬೈಫರ್ಕೇಶನ್ ಮಾಡಬೇಕು. ಅದನ್ನೆಲ್ಲ ಬೈಫರ್ಕೇಶನ್ ಮಾಡೋದು. ಒಬ್ಬರ ಮೇಲೆ 3 ಕೇಸ್ ಇದೆ ಅಂತ ಇಟ್ಕೊಳ್ಳಿ. ಯಾವುದು 3 ಕೇಸು? ಪೊಲೀಸ್ ಜೀಪನ್ನು ಉಡಾಯಿಸಿದ್ದು, ಫೆಬ್ರವರಿ 10 ಉಡಾಯಿಸಿದ ಒಂದು ಕೇಸ್ ಇದೆ, ಅದು NIA ತನಿಖೆ ಮಾಡುವಂಥ ಕೇಸು. ಸರಿ, UAPA ಅಡಿಯಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ. ಆ ಕೇಸಲ್ಲಿ ಅವರು ಆರೋಪಿಗಳಂತಾದರೆ ಆ ಕೇಸು ತನಿಖೆ ಆಗೋದು, ವಿಚಾರಣೆ ಆಗೋದು NIA ಕೋರ್ಟಲ್ಲಿ. ಕನಿಷ್ಠ 8 ವರ್ಷ 7 ವರ್ಷದಿಂದ ಮೇಲೆ ಶಿಕ್ಷೆ ಆಗುತ್ತೆ ಅದಕ್ಕೆ. ಕರೆಕ್ಟ್. ಆದ್ದರಿಂದಾಗಿ ಅದನ್ನು UAPA ಆ್ಯಕ್ಟ್ನಿಂದ ಹೊರಗೆ ತರಲಿಕ್ಕೆ ಆಗೋದಿಲ್ಲ. ಆ ಕೇಸಲ್ಲಿ ಚಾರ್ಜ್ ಶೀಟ್ ಆಗದೇ ಇದ್ದರೆ UAPA ಆ್ಯಕ್ಟನ್ನು ಬಿಟ್ಟು BNS ಅಡಿಯಲ್ಲಿ ಚಾರ್ಜ್ ಮಾಡ್ಬೋದು. ಯಾವ ಕೇಸಲ್ಲಿ ಇವರು ಅರೆಸ್ಟ್ ಆಗಲಿಲ್ಲ, ಯಾಕಂದರೆ ಇವರೇ ಅರೆಸ್ಟ್ ಆಗದೇ ಇರ್ಬೋದು, ಬೇರೆಯವರು ಅರೆಸ್ಟ್ ಆಗಿದ್ದರೆ
ಬೇರೆ ಅರೆಸ್ಟ್ ಆಗಿದೆ, ಆದರೆ ಯಾರೋ UAPA ಅಡಿಯಲ್ಲಿ ಅರೆಸ್ಟ್ ಆಗಿಲ್ಲ. ಯಾಕಂದರೆ ಅವರಿಗೆಲ್ಲ ಜಾಮೀನಾಗಿದೆ, ಕೆಲವು ಕೇಸುಗಳು ಬಿಟ್ಟೋಗಿದೆ. ಅದರಿಂದಾಗಿ ಇವರ ಮೇಲೆ ಆ UAPA ಅಡಿಯಲ್ಲಿ ದಾಖಲಾಗಿದ್ದ ಕೇಸುಗಳನ್ನು ಸರ್ಕಾರ ಡ್ರಾಪ್ ಮಾಡಬಾರ್ದು. ಮಾಡಬಾರ್ದು ಅಂತ ಏನಿಲ್ಲ. ಚಾರ್ಜ್ ಶೀಟ್ ಆಗದ ಕೇಸುಗಳು ಇವರ ಮೇಲೆ ಇರೋದು, ಕೇವಲ FIR ಆಗಿರುವಂಥದ್ದು. ಆದ್ರಿಂದಾಗಿ ಆ FIR ನಲ್ಲಿ ಕೆಲವೊಂದು ಪ್ರಕರಣಗಳನ್ನು ಡ್ರಾಪ್ ಮಾಡಬಹುದು. ಅವರ ಶಾಮೀಲಾತಿ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಪೊಲೀಸರ ಹತ್ರ ಒಂದು ಲಿಸ್ಟ್ ಇದೆ. ಪೊಲೀಸರ ಹತ್ರ ಒಂದು ಲಿಸ್ಟ್ ಇದೆ. ಅದು ಇಂಟೆಲಿಜೆನ್ಸರ್ ಕೊಟ್ರ, ಮತ್ತೊಬ್ಬರು ಕೊಟ್ರ, ಹೇಗೋ ಅವ್ರದ್ದೊಂದು 26-32 ಮಂದಿ ಇದೆ ಅನ್ನೋದು ಫೋಟೋ ಇದ್ದದೊಂದು ಇದಿದೆ. ಅದು ಲುಕ್ಔಟ್ ನೋಟಿಸ್ ಇದೆ, ಅದ್ರಲ್ಲಿ ಅಷ್ಟು ಮಂದಿದು ಫೋಟೋ ಎಲ್ಲ ಇತ್ತು. ಆಯ್ತಾ, ನಕ್ಸಲ್ ಅಟ್ಯಾಕ್ ಅಂತ ಆದ ಕೂಡಲೇ ಅಷ್ಟೂ ಮಂದಿ ಹೆಸರು ಹಾಕಿ FIR ಮಾಡ್ತಾರೆ. ಎಲ್ಲರದ್ದು. ಅದರಲ್ಲಿ 4-5 ಮಂದಿ ಸೇರಿಕೊಂಡಿರ್ತಾರೆ. ಆದರೆ 32 ಮಂದಿಯು ಸಂಚಿನಲ್ಲಿ ಭಾಗಿಗಳಾಗಿ ಅಂತ ಹೇಳ್ತಾರೆ. ನೀವು 120B ಸೆಕ್ಷನ್ ಹಾಕಿದಾಗ ಮೊದಲ IPC ಯಲ್ಲಿ ಎಲ್ಲರೂ ಒಟ್ಟಿಗೆ ಸೇರುವುದಲ್ಲ. ರೆಡ್ ವಿಲ್ 34 ಸೇರಿದ ಕೂಡಲೇ ನೀವು ಎಲ್ಲರೂ ಒಟ್ಟಿಗೆ ಸಮಾನ ದುಃಖಿಗಳಲ್ವಾ, ಸಮಾನ ದುಃಖಿಗಳು. ಅದರಿಂದಾಗಿ ಆ ರೀತಿಯ ಕೇಸುಗಳಿವೆ, ಅದನ್ನೆಲ್ಲ ನೀವು ಬೈಫರ್ಕೇಶನ್ ಮಾಡಬೇಕಾಗ್ತದೆ. ಈಗ ತಾವು ಹೇಳಿದಾಗೆ ಅಂದರೆ ಹೋರಾಟ ದಿಕ್ಕು ತಪ್ಪಿದಲ್ಲಿ ಕ್ರಾಂತಿಕಾರಿಯಾಗಿ ಹೋದಾಗ ಅನ್ನುವಂಥದ್ದು, ಅಂದರೆ ವ್ಯವಸ್ಥೆಯ ವಿರುದ್ಧವಾಗಿ ಹೋದಾಗ. ಆದರೆ ಈ ವ್ಯವಸ್ಥೆ ವಿರುದ್ಧವಾಗಿ ಇವರುಗಳು ಹೋಗ್ತಾರೆ ಅಂತ ಬಂದಾಗ ಇವರುಗಳು ಉಳ್ಳವರೇನಲ್ಲ, ಶೋಷಣೆಗೊಳಗಾದವರು. ಹಾಗಿದ್ದಾಗ ಆದರೆ ಇವರುಗಳ ಕೈಯಲ್ಲಿ ಶಸ್ತ್ರಗಳು ಬರುತ್ತೆ, ಬಂದೂಕುಗಳು, ಕೋವಿಗಳು ಎಲ್ಲವೂ ಕೂಡ ಸಿಗುತ್ತೆ ಅಂತ ಬಂದಾಗ ಇದು ಹೇಗೆ? ಆ್ಯಂಡ್ ಈ ಕಾಡಿನಲ್ಲಿ ಅವರು ಇದನ್ನು ಬಳಕೆ ಮಾಡಿಕೊಂಡು, ಅಥವಾ ಇದು ಸಿಕ್ಕಿದ್ದು ಹೇಗೆ, ಸಿಗುವುದು ಹೇಗೆ, ತದನಂತರ ಇದನ್ನು ಬಳಕೆ ಮಾಡೋದು, ಇದು ಒಂದು ಪ್ರಶ್ನೆ. ಅಥವಾ ಒಂದು ವ್ಯವಸ್ಥಿತವಾಗಿರುವಂತಹ ಪೊಲೀಸ್ ವ್ಯವಸ್ಥೆ ಇರುತ್ತೆ, ನಕ್ಸಲ್ ನಿಗ್ರಹ ಪಡೆ ಎಲ್ಲವೂ ಕೂಡ ಅಲ್ಲಿ ಕಾರ್ಯನಿರ್ವಹಿಸುತ್ತೆ, ಗೊತ್ತಾಗುತ್ತೆ, ಒಂದು ಹಿಂಟ್ ಸಿಗುತ್ತೆ, ಇಲ್ಲಿದ್ದಾರೆ, ಎಸ್ ಅಲ್ಲಿ ಹೋಗ್ತಾರೆ, ಹೋಗಾಗ ಆ ಕಾಡಿನವರುಗಳು ಸಿಗಲ್ಲ, ನಾಪತ್ತೆಯಾಗಿ ಹೋಗ್ತಾರೆ. ಏನು ಇದು? ಅಂದರೆ ಅಂತಹ ಒಂದು ಕಾರ್ಯಾಚರಣೆ ನಕ್ಸಲರಿಂದ ಹೇಗೆ ಸಾಧ್ಯ? ಅಂದರೆ ಬೆರಳೆಣಿಕೆಯಷ್ಟು ಮಾತ್ರ ನಕ್ಸಲರು, ಇಲ್ಲಿ ವ್ಯವಸ್ಥಿತವಾಗಿರುವಂಥದ್ದು ಸರ್ಕಾರವೇ ಇರುತ್ತೆ ಅವರ ವಿರುದ್ಧ ಹೋರಾಟ ಮಾಡಲಿಕ್ಕೆ. ಸೊ ಹಾಗಿದ್ದಾಗ ಅಂತಹ ಒಂದು ವ್ಯವಸ್ಥೆ, ಅಂತಹ ಒಂದು ಶಕ್ತಿ ಅವರಿಗೆ ಎಲ್ಲಿಂದ ಆ್ಯಂಡ್ ಹೌ ಅನ್ನೋಂಥ ಪ್ರಶ್ನೆಗಳು. ನೋಡಿ, ಶಕ್ತಿ ಅಂತಲ್ಲ, ನೋಡಿ ಅವರಿಗೆ ಬೇರೆ ಬೇರೆ ರೀತಿಯ ಸಂಪರ್ಕಗಳಿರ್ತವೆ. ನೀವು ನಕ್ಸಲರು ಅಂದರೆ ನೀವೆಲ್ಲರೂ ಕಾಡಲ್ಲಿದ್ದರು ಅಂತ ಅಂದ್ಕೊಂಡ್ರ? ಖಂಡಿತ ಇಲ್ಲ. ಖಂಡಿತ ಇಲ್ಲ. ಅವರು ಕಾಡಲ್ಲಿರುವಾಗ ಮಾತ್ರ ಅವರು ಆ ಯೂನಿಫಾರ್ಮ್ ಆಗ್ತಾ ಇರೋದು. ಕಾಡಿಂದ ಹೊರಗೆ ಬಂದು ಅವ್ರು ಬಸ್ಸಲ್ಲಿ ಹೋಗ್ತಾ ಇದ್ರು, ಬೇರೆ ಡ್ರೆಸ್ ಹಾಕ್ಕೊಂಡು. ಆಯ್ತಾ, ನಕ್ಸಲ್ ಮೂಮೆಂಟಲ್ಲಿ ಇದ್ದಂಥ ಹೆಣ್ಮಗಳು ಕಾರ್ಕಳದ ನರ್ಸಿಂಗ್ ಹೋಮಲ್ಲಿ ಹೆರಿಗೆ ಆಗಿದ್ದಾಳೆ ಸ್ವಾಮಿ, ಒಬ್ಬಳು. ಏನು ಡಾಕ್ಟ್ರಿಗೆ ಗೊತ್ತಿಲ್ಲ ಅವ್ಳು ನಕ್ಸಲ್ ಅಂತ ಗೊತ್ತಿತ್ತಾ? ಗೊತ್ತಿಲ್ಲ. ಇಲ್ಲ, ಅವಳು ಗರ್ಭಿಣಿ ಬಂದಿದ್ದಾಳೆ, ಹೆರಿಗೆ ಆಗಿ ಹೋಗಿದ್ದಾಳೆ. ಮಗುವನ್ನು ಯಾರು ತಗೊಂಡು ಹೋಗಿದ್ದಾರೆ, ಅದರ ಬಗ್ಗೆ ತನಿಖೆ ಆಗಲಿಲ್ಲ, ಅದು ಪ್ರಶ್ನೆ ಬೇರೆ. ಈ ರೀತಿಯ ಘಟನೆಗಳು ಇದೆ, ಇಲ್ಲಂತ ಇಲ್ಲ. ಅವರಿಗೆ ಮಗು ಬೇರೆಯವರು ಕೊಟ್ಟಿದ್ದಾರೆ, ಇವರು ಹೋಗಿದ್ದಾರೆ. ಆ ರೀತಿಯ ಘಟನೆಗಳು ಆಗಿದೆ. ಮೂವ್ಮೆಂಟ್ ಇರುತ್ತೆ, ಭಾವನೆಗಳೆಲ್ಲ ಬರಲ್ಲ, ಈ ಮಗುವನ್ನು ಹಿಡ್ಕೊಂಡ್ರೆ ಅವ್ರು ಸಿಕ್ಕಾಕೋತಾರಲ್ಲ. ವೀರಪ್ಪನ ಸಣ್ಣ ಮಗುವನ್ನೇ ಹೊಂದಾಗೆ ಅದು. ಮಗು ಇದ್ರೆ ಅದು ಹೋಗ್ತದಲ್ಲ, ಹೋಗಿದ್ರೆ ಮೂವ್ಮೆಂಟ್ ಗೊತ್ತಾಗ್ತದೆ. ಮೂವ್ಮೆಂಟ್ ಇಸ್ ಇಂಪಾರ್ಟೆಂಟ್. ಆಯ್ತಲ್ಲ, ಅದರಿಂದ ಅವರು ಕಾಡಲ್ಲಿ ಇರುವಾಗ ಈ ಆಂಟಿ ನಕ್ಸಲ್ ಫೋರ್ಸ್ ಅಂತ ಹೇಳೋದು. ಅವ್ರು ಅಷ್ಟು ಸಂಖ್ಯೆ ಹೇಳಿದ್ರೆ ನೋಡು ಆಂಟಿ ನಕ್ಸಲ್ ಫೋರ್ಸ್ ಎಲ್ಲಿದೆ ಅನ್ನೋ ತೋರಿಸಿ. ಅವರು ಕಾರ್ಕಳ ಕ್ಯಾಂಪಿಂದ ಕಾಡಿಗೆ ಹೋದದ್ದು ಯಾವಾಗ ಹೇಳಿ? ಎಲ್ಲಿ ಕೂಮಿಂಗ್ ಮಾಡಿದ್ದಾರೆ ಹೇಳಿ? ಎಲ್ಲಿ ಬೀಟ್ ಮಾಡಿದ್ದಾರೆ ಕೇಳಿ? ಇಲ್ಲ, ಮಾಡುವುದಿಲ್ಲ. ತೋರಿಕೆಗೆ ಒಂದು 4 ಮನೆಗೆ ವಿಸಿಟ್ ಮಾಡ್ತಾರೆ, ಕೇಳ್ತಾರೆ, ಒಂದು ಡೈರಿ ಬರೀತಾರೆ, ನಾನು ಕಬ್ಬಿನಾಲೆಗೆ ಹೋದೆ. ಇವರು ಬಂದೂಕುಗಳು, ಕೋವಿಗಳು, ಎಲ್ಲವೂ ನಿಮಗೆ ಆರ್ಮ್ಸ್ ಡೀಲರ್ಸ್ ಯಾರಿದ್ದಾರೆ, ಆರ್ಮ್ಸ್ ಡೀಲರ್ಗಳು ಕೆಲವು ಕಡೆಯಲ್ಲಿ ಇದ್ದಾರೆ. ಬಟ್ ಹೇಗೆ ಇವರುಗಳಿಗೆ ಕಾಂಟ್ಯಾಕ್ಟ್? ಇವರು ಕಾಡಿನಲ್ಲಿ ಇರುವವರು ಏನು ಉಳ್ಳವರಲ್ಲ? ಇಲ್ಲಪ್ಪ, ಉಳ್ಳವರಿಂದ ಕಿತ್ತುಕೊಂಡು ಇವರು ಇದನ್ನೆಲ್ಲ ಪಡೆದುಕೊಳ್ಳುವುದು. ಆಯ್ತಾ, ಅವರು ಬಾಂಬು ಎಲ್ಲಿಂದ ತಯಾರು ಮಾಡೋದು? ಎಲ್ಲಿ ಕಲ್ಲಿನ ಕೋರೆ ಇದೆಯಾ ಅಲ್ಲಿ ಜಿಲೆಟಿನ್ ಕಡ್ಡಿಗಳು ಸಿಗುತ್ತೆ, ಅವನ ಇದಕ್ಕೆ ರೈಫಲ್ ಇಡ್ತಾರೆ, ಅವರು ಅದನ್ನು ಕೊಡ್ತಾರೆ, ಅದನ್ನೊಂದು ವ್ಯವಸ್ಥೆ ಮಾಡ್ತಾರೆ. ಆಯ್ತಾ, ಒಬ್ಬ ಭೂಮಾಲಿಕನ ಹತ್ರ ಲೈಸೆನ್ಸ್ಡ್ ಕೋವಿ ಇದೆ, 2 ಅನ್ಲೈಸೆನ್ಸ್ಡ್ ಕೋವಿ ಇದೆ, ಇಟ್ಕೊಳ್ಳಿ, ಇದ್ದೇ ಇರ್ತದೆ.
ಓಕೆ. ಇದ್ದೇ ಇರ್ತದೆ. ಒಂದು ಕೊಡು ಅಂತ ಹೇಳ್ತಾರೆ. ಅವಾಗ ಕೊಟ್ಟರೆ ಅವನು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾನ, ನಾನು ಆನ್ಲೈನ್ ಸೆನ್ಸರ್ ಕೋವಿಯನ್ನು ತಗೊಂಡು ಹೋಗಿದ್ದೀರಿ ಅಂತೇಳಿ. ಅವನು ಆರೋಪಿ ಅಲ್ವಾ? ಕರೆಕ್ಟ್. ಈ ರೀತಿಯಾಗಿ ಅವರು ಕೋವಿ ಕಲೆಕ್ಟ್ ಮಾಡ್ತಾರೆ. ಅವ್ರಿಗೆ ಬೇರೆ ಬೇರೆ ಕಡೆಗಳಿಂದ ಅಂತ ಒಂದು ಸಂಪರ್ಕ ಇದೆ. ನಿಮಗೆ ಕೆಲವು ವರ್ಷಗಳ ಹಿಂದೆ ಆಂಧ್ರ ಪೊಲೀಸರು ಕೊಂಡಪಳ್ಳಿ ಸೀತಾರಾಮಯ್ಯ ಅಂತೇಳಿ ನಕ್ಸಲೈಟ್ ಲೀಡರು, ಅವನ ಮನೆಗೆ ದಾಳಿ ಮಾಡ್ತಾರೆ. ಮನೆಗೆ ದಾಳಿ ಮಾಡಿ ಅಲ್ಲಿಂದ ಕೆಲವು ವೆಪನ್ಗಳೆಲ್ಲ ಸೀಸ್ ಮಾಡ್ತಾರೆ, ಕೊಂಡಪಳ್ಳಿ ಸೀತಾರಾಮಯ್ಯನ ಬಂಧಿಸ್ತಾರೆ. ಓಕೆ. ಆಗ ಒಂದು ಚೀಟಿ ಸಿಗುತ್ತೆ. ಆ ಚೀಟಿ ಹಿಡ್ಕೊಂಡು ಅವರು ಸೀದಾ ಮಡಿಕೇರಿ ಬರ್ತಾರೆ. ಅಲ್ಲಿ ರೋಜರ್ ಚೆಟ್ಟಿಚ ಅಂತ ಹೇಳಿ ಒಬ್ಬ ಬಂದೂಕು ವ್ಯಾಪಾರಿ ಇದ್ದಾನೆ. ಓಕೆ. ಅವನ ಅಡ್ರೆಸ್ ಇರುವುದದು ಅಲ್ಲಿ ಕೊಂಡಪಳ್ಳಿ ಸೀತಾರಾಮಯ್ಯನ ಮನೆಯಲ್ಲಿ ಸಿಕ್ಕಿದಂಥ ಚೀಟಿಯಲ್ಲಿ ರೋಜರ್ ಚೆಟ್ಟೀಚ ಅಂತೇಳಿ ಅವನು ನಿಂತ್ಕೋತಾರೆ. ಎತ್ತುಕೊಂಡು ಇಂಟ್ರೋಗೇಷನ್ ಮಾಡುವಾಗ ಅವ ಹೇಳ್ತಾನೆ, ಸುಳ್ಯದ ಪೊಲೀಸ್ ಇನ್ಸ್ಪೆಕ್ಟರ್ ಅನ್ವೇಕರ್ 5 ಲಕ್ಷ ತಗೊಂಡು ಮನ್ಮಥ ಕುಮಾರನನ್ನು ಬಿಟ್ಟಿದ್ದಾನೆ ಅಂತೇಳಿ. ಈ ಮನ್ಮಥ ಕುಮಾರ್ ಅಂದರೆ ಯಾರು ಅಂತ ಹೇಳಿದರೆ ಪುತ್ತೂರಿನ ಉರಗ ತಜ್ಞ. ಓಕೆ. ಪುತ್ತೂರಿನ ಉರಗ ತಜ್ಞ. ಯಾಕಂದರೆ ರೋಜರ್ ಚೆಟ್ಟೀಚನ ಬಂದೂಕುಗಳನ್ನು ಸಪ್ಲೈ ಮಾಡ್ತಿದ್ದದ್ದು ಈ ಮನ್ಮಥ ಕುಮಾರ್. ಓಕೆ. ಅವನು ಹಾವುಗಳ ಎಕ್ಸಿಬಿಷನ್ ಎಲ್ಲ ಮಾಡ್ತಾ ಇದ್ದ. ಓಕೆ. ಓಕೆ. ಆಯಿತಾ. ಅವ ಇಲ್ಲಿಂದ ಅದನ್ನು ಶಿವಮೊಗ್ಗಕ್ಕೆ ಸಾಗಿಸ್ತಾ ಇದ್ದ. ಒಮ್ಮೆ ಹೆಬ್ರಿಯಲ್ಲಿ ಪೊಲೀಸರು ಇವರ ವ್ಯಾನನ್ನು ತಡೆದಿದ್ದಾರೆ. ಆಯಿತಾ. ಹಿಡಿದಾಗ ಹೇಳಿದ್ದಾನೆ, ಸರ್ ಅದು ಶಿವಮೊಗ್ಗದಲ್ಲಿ ಹಾವಿನ ಎಕ್ಸಿಬಿಷನ್ ಇದೆ, ಅದಕ್ಕೆ ಹಾವು ತೊಗೊಂಡು ಹೋಗ್ತೇನೆ. ಖುಷಿ ಆಯಿತು ಸಬ್ ಇನ್ಸ್ಪೆಕ್ಟ್ರಿಗೆ. ತೋರಿಸು ಅಂತ ಹೇಳಿದರು. ಎಲ್ಲ ಹಾವು ತೋರಿಸಿದ. ಸರ್ ಇದು ಕನ್ನಡಿ ಹಾವು, ಇದು ನಾಗರ ಹಾವು, ಇದು ಹೆಬ್ಬಾವು, ಇದೆಲ್ಲ ಖುಷಿ ಆಯಿತು. 32 ಪೆಟ್ಟಿಗೆಗಳಲ್ಲಿ 32 ಪಿಸ್ತೂಲುಗಳಿತ್ತು. ಅಡಿಯಲ್ಲಿ ಪಿಸ್ತೂಲು, ಅಡಿಯಲ್ಲಿ ಮೇಲೆ ಹಾವು. ಖುಷಿ ಆಯಿತು ಸಬ್ ಇನ್ಸ್ಪೆಕ್ಟ್ರಿಗೆ. ಅವರಿಗೊಂದು 200 ರೂಪಾಯಿ ಕೊಟ್ಟರು ಮೊಟ್ಟೆ ಹಾಕೋದಕ್ಕೆ ಅಂತ. ಮೊಟ್ಟೆ ಹಾಕೋದು ಹಾವುಗಳಿಗೆ ಬಿಟ್ಟು ಕಲಿತಿದ್ರು. ಇದನ್ನು ಸ್ವತಃ ಮನ್ಮಥ ಕುಮಾರೇ ಪೊಲೀಸ್ ಇಂಟ್ರೋಗೇಷನ್ ಅಲ್ಲಿ ಹೇಳಿದ್ರು. ಆಯ್ತಾ. ಮನ್ಮಥ ಕುಮಾರನ್ನ ಎತ್ತಿದ್ರು. ಮನ್ಮಥ ಕುಮಾರನ್ನ ಎತ್ತಿದಾಗ ಎಲ್ಲಿತ್ತು ಗೊತ್ತಾ ಅವನ ಅಕ್ರಮ ಶಸ್ತ್ರಾಸ್ತ್ರ ಭಂಡಾರ? ಮೇರಿ ಇಲ್ನ IG ಬಂಗ್ಲೆ ಇದೆಯಲ್ಲ ಗಿರೀಶಿಂಗ, ಅದರ ಪಕ್ಕದ ಮನೆಯಲ್ಲಿತ್ತು. ಇಲ್ಲಿ ಮೇರಿ ಇಲ್ಲಲ್ಲಿ. ಈ ಕಡೆ IG ಬಂಗ್ಲೆ. ಹೌದು. ಆ ಕಡೆ ಇವನ ಪೊಲೀಸರಿಗೆ ಶಾಕ್. IG ಮನೆ. ಹೌದಪ್ಪ. 4 ಮಂದಿ ಕಾನ್ಸ್ಟೇಬಲ್ ನಿತ್ಯ ಕಾವಲು ಕಾಯುವಂತ ಮನೆ. ಅದರ ಪಕ್ಕದ ಮನೆಯಲ್ಲಿ ಇವನ ಅಕ್ರಮ ಶಸ್ತ್ರಾಸ್ತ್ರ ಭಂಡಾರ ಇತ್ತು. ಅಂದ್ರೆ ಅಲ್ಲಿ ಅನ್ವೇಕರ್, ಅಜ್ಜೇಗೌಡ ಇವರನ್ನೆಲ್ಲರೂ ಆಂಧ್ರ ಪೊಲೀಸರು ಎತ್ಕೊಂಡು ಹೋದ್ರು. ರೋಜರ್ ಚೆಟ್ಟಿಚ, ಈ ಮನ್ಮಥ ಕುಮಾರ್ ನಡುವಲ್ಲೇ ಇರ್ತಾರೆ. ನಮ್ಮ ನಡುವಲ್ಲೇ ಇರ್ತಾರೆ. ಈಗಲಿದ್ದಾರೆ ಮನ್ಮಥ ಕುಮಾರ್ ಶಿವಮೊಗ್ಗದಲ್ಲಿ. ಇಲ್ಲಂತೇನಿಲ್ಲ, ಒಂದೊಂದು ಹವ್ಯಾಸ ಅದು. ಆ ವಿಡಿಯೋದು ಒಳ್ಳೆ ಹೊರಗದ ಅದರಲ್ಲಿ 2 ಮಾತಿಲ್ಲ. ಯಾಕೆ ಅವರುಗಳಿಗೆ ಸಪೋರ್ಟ್ ಮಾಡುವಂತ ಪರಿಸ್ಥಿತಿ ಬಂದಿರುವಂತದ್ದು? ಇವನಿಗೆ ಬಿಸ್ನೆಸ್, ಬಿಸ್ನೆಸ್, ಚೆಟ್ಟಿಚನಿಗೆ ಬಿಸ್ನೆಸ್. ರೋಜರ್ ಚೆಟ್ಟಿಚನಿಗೆ ಮುತ್ತಪ್ರೈ ಪರ್ಚೇಸ್ ಮಾಡಿದ ಅಷ್ಟೂ ವೆಪನ್ಗಳು ರೋಜರ್ ಚೆಟ್ಟಿಚನೆ ಸಪ್ಲೈ ಮಾಡಿರೋದು. ಆಯ್ತಾ. ಬೇರೆ ಯಾರು ಲೈಸೆನ್ಸ್ ಇಲ್ಲ ಮಾಡಿದ್ದಲ್ಲ. ಎಲ್ಲ ರೋಜರ್ ಚೆಟ್ಟಿಚನೆ ಸಪ್ಲೈ ಮಾಡಿರೋದು. ಅದರಿಂದ ಆ ರೀತಿಯ ತನಿಖೆಗಳು ಆಗಿದೆ. ಆದರೆ ಅದರ ತನಿಖೆ ಮುಂದುವರಿಯಲಿಲ್ಲ ಅಂತ. ಮುಂದುವರಿತಾ ಮುಂದುವರಿದ್ರೆ ಈ ನಕ್ಸಲ್ ಚಟುವಟಿಕೆಗಳ ಬೇರನ್ನು ಕೀಳ್ಬೋದಿತ್ತು. ಅದರಿಂದ ಅದೊಂದು ಪೊಲೀಸ್ ಸ್ಟೇಷನ್ನಿಂದ ಆಗುವಂಥ ಕೆಲಸ ಅಲ್ಲ, ಒಂದು ವ್ಯವಸ್ಥೆಯಿಂದ ಆಗುವಂಥ ಕೆಲಸ. ಈಗ ಈ ನಕ್ಸಲ್ ನಿಗ್ರಹ ಪಡೆಯು ಕೂಡ ಅಂದ್ರೆ ಅವರುಗಳು ಅಲ್ಲಿ ಕ್ಯೂಬಿಂಗ್ ಮಾಡ್ತಾರೆ, ಜೊತೆಗೆ ಅಲ್ಲಿ ಹೋದಾಗ ನೋಡಿದಾಗ ಯಾಕೆ ಸಿಗಲ್ಲ ಅಂತ ಸರಿಯಾಗಿರುವಂತಹ ಕೆಲಸಗಳು ಆಗಲ್ಲ ಅನ್ನೋದು ತಾವು ಹೇಳುವಂತ. ಹೌದು, ಖಂಡಿತ ಆಗಲ್ಲ. ಸೊ ಹಾಗಾಗಿ ಅವರುಗಳು ನಕ್ಸಲರು ಕೈಗೆ ಸಿಗಲ್ಲ. ಕೆಲವು ದಿನಗಳ ಹಿಂದೆ ವೇಣೂರು ಪರಿಸರದಲ್ಲಿ ನಕ್ಸಲರ ಮೂವ್ಮೆಂಟ್ ಬಂತು ಅಂತ ಹೇಳಿ. ಈಗ ನಿಮ್ಗೆ ವಿಕ್ರಮ್ ಗೌಡನ ಎನ್ಕೌಂಟರ್ ಆಯ್ತಲ್ಲ, ಎನ್ಕೌಂಟರ್ ಆಗುವುದಕ್ಕಿಂತ 2 ವಾರದ ಮೊದಲು ವೇಣೂರು ಸಮೀಪದ ಯಾವುದೋ ಒಂದು ಮನೆಗೆ ನಕ್ಸಲರು ಬಂದಿದ್ದಾರೆ ಎನ್ನುವಂಥ ಸುದ್ದಿ ಬಂತು. ಅದು ಬಂದದ್ದು ಯಾರಿಗೆ?
ಮಾಧ್ಯಮ ಮಿತ್ರರಿಗೆ ಬಂದದ್ದು. ಓಕೆ. ಅವರು ಅದನ್ನು ಪಬ್ಲಿಷ್ ಮಾಡಿದರು. ಹ್ಮ್. ಪೊಲೀಸರು ಮಾಧ್ಯಮದವರನ್ನೇ ಬೆನ್ನತ್ತಿದ್ದಾರೆ ಹೊರತು ನಕ್ಸಲರನ್ನು ಬೆನ್ನತ್ತಲಿಲ್ಲ. ಇಲ್ಲ. ಓಕೆ. ಯಾವಾಗ ಅದು ವೆಬ್ಸೈಟಲ್ಲಿ ಸುದ್ದಿ ಆಯಿತು ಆಗ ISD ಇಂಟರ್ನಲ್ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ನ IG DIG ಅವರು ಅದನ್ನು ಫಾಲೋಅಪ್ ಮಾಡಲಿಕ್ಕೆ ಹೋದರು. ಫಾಲೋಅಪ್ ಮಾಡಲಿಕ್ಕೆ ಹೋದಾಗ ವಿಕ್ರಮ್ ಗೌಡನ ಬಗ್ಗೆ ಮಾಹಿತಿ ಸಿಕ್ತು. ಅವನು ಇಂತಲ್ಲಿಗೆ ಬರ್ತಾನೆ ಅಂತ ಮಾಹಿತಿ. ವಿಕ್ರಮ್ ಗೌಡ ಎನ್ಕೌಂಟರ್ ಆಯಿತು. ನೀವು ಮಾಧ್ಯಮದವರು ಆ ವಿಚಾರವನ್ನು ಅದು ಕ್ಲಾರಿಟಿ ಇರಲಿಲ್ಲ, ಆ ಸುದ್ದಿದ್ದು ಕ್ಲಾರಿಟಿ ಇರಲಿಲ್ಲ, ಹೌದಾ ಅಲ್ವಾ ಅಂತೇಳಿ ಸ್ಪಷ್ಟವಾಗಿ ಹೇಳುವವರು ಯಾರೂ ಇರಲಿಲ್ಲ. ಓಕೆ. ಆದರೂ ಇವರೊಂದು ಗಾಳಿಯಲ್ಲಿ ಗುಂಡು ಹೊಡೆದದ್ದು, ಆ ಗುಂಡು ನೇರವಾಗಿ ಹೋಗಿ ತಗುಲಿದ್ದು ವಿಕ್ರಮ್ ಗೌಡನ ಎದೆಗೆ. ಓಕೆ. ಅವನು ಅಲ್ಲಿಗೆ ಬರ್ತಾನೆ ಅಂತ ಹೇಳಿ ವಿಚಾರ ಬರುವುದು ಹೀಗೆ. ಒಂದು ವೇಳೆ ಅದು ಮಾಧ್ಯಮದಲ್ಲಿ ಬರದೇ ಇದ್ರೆ ANFನವರು ಮಲಗಿರ್ತದ್ದು. ಓಕೆ. ಓಕೆ. ಏನು ಇದು ಮಾಡಲ್ಲ, ಏನು ಮಾಡೋದಿಲ್ಲ. ನೀವು ಮಾಳ ಘಾಟಿ ದಾಟಿ ಮುಂದೆ ಹೋದರೆ ಅಲ್ಲಿ ಒಂದು ANF ಕ್ಯಾಂಪ್ ಇದೆ. ಓಕೆ. ಆರಾಮವಾಗಿ ಅವರ ಸೆಕ್ಯೂರಿಟಿ ನೋಡಿಕೊಂಡು ಕೂತ್ಕೊಂಡಿರ್ತಾರೆ ಹೊರತು ಸಾರ್ವಜನಿಕರ ಸೆಕ್ಯೂರಿಟಿಯ ಬಗ್ಗೆ ಅವರು ಆಲೋಚನೆ ಮಾಡೋದಿಲ್ಲ. ಓಕೆ. ಸರಿಯಾಗಿರುವಂತಹ ಕಾರ್ಯಾಚರಣೆ ಆಗದೇ ಇರುವಂತಹ ಕಾರಣ ಪೊಲೀಸ್ ಅವರಿಗೆ ಇವರುಗಳನ್ನು ಹಿಡಿಲಿಕ್ಕೆ ಆಗಿಲ್ಲ ಹೊರತು ಇವರುಗಳು ಮೋಸ್ಟ್ ಆಫ್ ದ ಟೈಮ್ ಕಾಡಿನಲ್ಲೇ ಇಡ್ತಾರೆ, ಅಲ್ಲೇ ಮಾಯ ಆಗ್ತಾರೆ ಅಂತದೆಲ್ಲ ಏನಿಲ್ಲ. ಇವರು ನಿರಂತರವಾಗಿ ಮೂವ್ಮೆಂಟ್ ಆಗ್ತಾ ಇರ್ತಾರೆ. ನಿರಂತರವಾಗಿ ಮೂವ್ಮೆಂಟ್ ಆಗ್ತಾ ಇರ್ತಾರೆ. ಓಕೆ. 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 ಹಲವಾರು ಬಾರಿ ಅವರು ಕಾಡಿನಿಂದ ಹೊರಗೂ ಬರ್ತಾರೆ. ಆ ಹೊರಗೆ ಬಂದ ಸಂದರ್ಭದಲ್ಲಿ ಅವರು ಎಲ್ಲಿಗೆ ಹೋಗ್ತಾರೆ ಆ ಮಾಹಿತಿಗಳನ್ನು ಸಂಗ್ರಹಿಸುವ ಕೆಲಸವನ್ನು ANFನವರು ಮಾಡಬೇಕು. ಓಕೆ. ಅದನ್ನು ಮಾಡ್ತಾ ಇರಲಿಲ್ಲ. ಓಕೆ. ಆದ್ರಿಂದಾಗಿ ನಕ್ಸಲ್ ಮೂವ್ಮೆಂಟ್ ಅಲ್ಲಿ ಓಕೆ ಈ ಎಲ್ಲ ಡ್ರಾಬ್ಯಾಕ್ಗಳಿರೋದು. ಅದರ ಪರಿಣಾಮ ಏನಾಯಿತು, ಸರ್ಕಾರವೇ ಹೇಳಬೇಕಾಯ್ತು, ಅನ್ನ ನೀವು ಸರೆಂಡರ್ ಆಗಿ ನಿಮಗೆ ಪ್ಯಾಕೇಜ್ ಕೊಡ್ತೇವೆ. ಈ ವಿಚಾರಕ್ಕೆ ಬರ್ತೇನೆ ಸರ್. ಈಗ ಸದ್ಯಕ್ಕೆ ಶರಣಾಗತಿ ಹೊಂದಿರುವಂಥ ಈ ಒಂದು ನಕ್ಸಲರು ಏನು ಅಲ್ಟಿಮೇಟ್ ರೀಸನ್ ಅಂದರೆ ನಕ್ಸಲರು ಈ ಸಂದರ್ಭ ಶರಣಾಗತಿ ಆಗ್ತಾ ಇದ್ದಾರೆ ಅಂತ ಬಂದಾಗ ಇದರ ಹಿಂದಿರುವಂಥ ಹಿಡನ್ ಅಜೆಂಡಾ ಏನು ಅನ್ನೋದು. ಯಾಕಂದರೆ ಯಾತಕ್ಕೋಸ್ಕರ ಅಂದರೆ ಅವರು ಎಣಿಸಿದಂಥ ಕೆಲಸಗಳು ಪೂರ್ತಿ ಆಯಿತಾ ಅಥವಾ ಆ ಮೂವ್ಮೆಂಟ್ಗಳು ಇನ್ನು ಎಲ್ಲೋ ಒಂದು ಕಡೆ ಬಲ ಕಳೆದುಕೊಳ್ತಾ ಇದೆಯಂತ ಆಗ್ತಾ ಇದೆಯಾ? ಯಾಕಂದರೆ ವಿಕ್ರಮ್ ಗೌಡರು ಕೂಡ ಹೋದರು. ನಂತರ ಈ ರೀತಿ ಇದ್ದಾಗ ಎಲ್ಲೋ ಒಂದು ಕಡೆ ಇನ್ನೂ ಕಷ್ಟ ಅನ್ನುವಂಥ ನಿಟ್ಟಿನಲ್ಲಿ ಶರಣಾಗತಿಯ ಅಥವಾ ಸರ್ಕಾರದ ಪ್ಯಾಕೇಜ್ಗಳ ಮೇಲೆ ಚೆನ್ನಾಗಿದೆ ಪರವಾಗಿಲ್ಲ ಅನ್ನೋ ನಿಟ್ಟಿನಲ್ಲಿ ಶರಣಾಗತಿಯ ಯಾವ ಆಧಾರದ ಏನು ಕಥೆ ಇದು ಆ್ಯಕ್ಚುಲಿ? ನೋಡಿ, ವಿಕ್ರಮ್ ಗೌಡ ಎನ್ಕೌಂಟ್ರು ಇವರಿಗೆ ಮರ್ಮಾಘಾತವನ್ನು ಕೊಟ್ಟಿದ್ದು. ಓಕೆ. ಯಾಕಂತ ಹೇಳಿದರೆ ಇವರಿಗೆ ಇನ್ನೂ ಲೀಡರ್ ಇಲ್ಲ. ಓಕೆ. ಆಯಿತಾ? ವಿಕ್ರಮ್ ಗೌಡನಿಗೆ ಬೇರೆಲ್ಲ ಸಂಪರ್ಕಗಳಿತ್ತು, ಹೊರಗಿನ ಸಂಪರ್ಕ ಇತ್ತು. ಅದು ಎಲ್ಲಿಂದ ಬಂತು ಅಂತ ಹೇಳಿದರೆ ವಿಕ್ರಮ್ ಗೌಡ ಸಾಕೇತ್ ರಾಜನೊಟ್ಟಿಗೆ ಟ್ರೈನಿಂಗ್ ಆದವನು. ಓಕೆ. ಸಾಕೇತ್ ರಾಜನೊಟ್ಟಿಗೆ ಟ್ರೈನಿಂಗ್ 25 ವರ್ಷದ ಹಿಂದೆ ವಿಕ್ರಮ್ ಗೌಡ ನಕ್ಸಲ್ ಮೂವ್ಮೆಂಟಿಗೆ ಹೋದಾಗ ಫೆಬ್ರವರಿಯಲ್ಲೇ ನಡೆದಂತಹ ಕರ್ನಾಟಕ ವಿಮೋಚನಾ ರಂಗದ ಸಭೆಯಲ್ಲಿ ಭಾಗವಹಿಸಿ ಅದನಂತರ ನಕ್ಸಲ್ ಮೂವ್ಮೆಂಟಿಗೆ ಅವನು ಹೋದ. ಅವನಿಗೆ ಸಿಕ್ಕಿದ್ದೆ ಸಾಕೇತ್ ರಾಜನ ಟ್ರೈನಿಂಗ್. ಅದೇ ಸಾಕೇತ್ ರಾಜನೊಟ್ಟಿಗೆ ಇದ್ದವನು. ಅದರಿಂದ ಸಾಕೇತ್ ರಾಜನಿಗೆ ಯಾವುದೆಲ್ಲ ಸಂಪರ್ಕಗಳಿತ್ತ ಅದೆಲ್ಲ ವಿಕ್ರಮ್ ಗೌಡನಿಗಿತ್ತು. ಸಾಕೇತ್ ರಾಜನನ್ನು ಮೆಣಸಿನಹಾಟಿಯಲ್ಲಿ ಹೊಡೆದಾಕಿದಾಗ ವಿಕ್ರಮ್ ಗೌಡ ಎದೆಗೊಂದಲಿಲ್ಲ. ಅವು ಬಾಕಿ ಉಳಿದವರನ್ನು ಕಟ್ಟಿಕೊಂಡು ಅದನ್ನು ಮುಂದುವರಿಸ್ಕೊಂಡು ಹೋದ. ಓಕೆ. ಅವನ ಅಂತ್ಯ ಆದಾಗ ಇವರಿಗೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಆಗಲಿ ಕಷ್ಟ. ಆಯ್ತಾ? ಮತ್ತೆ ಅರ್ಧ ಪ್ರಾಯ ಕಳೆಯಿತು. ಎಲ್ಲರೂ 40 ಮೇಲೆ ಹೋಗಿ ಆಯ್ತು. ಜೂನಿಯರ್ಸ್ ಏನು ಜಾಯ್ನ್ ಆಗಿಲ್ಲ ಇವರುಗಳು? ಜೂನಿಯರ್ಸ್ ಅವಳೊಬ್ಳು ಮಾತ್ರ, ಜೀಶಾ ಮಾತ್ರ ಒಂದು ಜೂನಿಯರು. ಓಕೆ. ಅವಳು ಈಗ 6 ವರ್ಷದ ಹಿಂದೆ ಜಾಯ್ನ್ ಆದವಳು. ಅಂದ್ರೆ ಅದೇ ಬಲ ಕಳೆದುಕೊಳ್ತಾ ಇದೆಯಾ ಹೇಗೆ? ಆಗ್ತಾ ಇಲ್ಲ ಯಾರು ಕೂಡ. ಹೊಸ ಹುಡುಗರು ಜಾಯ್ನ್ ಆಗ್ತಾ ಇಲ್ಲ. ಹೊಸ ಹುಡುಗರು ಜಾಯ್ನ್ ಆಗ್ತಾ ಇದೆ. ಇದ್ದವರು ಎಲ್ಲ ಎನ್ಕೌಂಟ್ರು, ಅದಕ್ಕೆ ಕೆಲವರು ಸರೆಂಡರ್ ಆದರು. ಕಳೆದ ಸಾರಿ 12 ಮಂದಿ ಸರೆಂಡರ್ ಆದರು. ಅದರಿಂದ ನಿಮ್ಮ ದೊಡ್ಡ ಒಂದು ಸಂಖ್ಯೆ ಇದ್ದಂಥ ಬಲ ಕಡಿಮೆ ಸಂಖ್ಯೆಯಲ್ಲಿರುವಾಗ ಇರುವುದಿಲ್ಲ. ಜಾಸ್ತಿ ಬಲ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಎಷ್ಟು ಸಂಖ್ಯೆಯಲ್ಲಿ ಇತ್ತು ಒಂದು ಕಾಲಘಟ್ಟ? ಸಾಧಾರಣ ಒಂದು 100-200 ಮಂದಿ. 200 ಮಂದಿ ಕರ್ನಾಟಕದಲ್ಲಿ, ಕರ್ನಾಟಕ ನಕ್ಸಲ್ ಪಡೆಯಲ್ಲಿ. ಹೌದಾ? ಅಷ್ಟು, ಅದಕ್ಕಿಂತ ಜಾಸ್ತಿ ಇದ್ರು. ಯಾವ ಕಾಲಘಟ್ಟದಲ್ಲಿ ಅದು ಸಾಧಾರಣ ಒಂದು 30 ವರ್ಷದ ಹಿಂದೆ. 30 ವರ್ಷದ ಹಿಂದೆ ಆ ಬಲ ಇತ್ತು. ಇಲ್ಲ ಅಂತ ಏನಿಲ್ಲ. ಆದ್ರೆ ಅದು ಕಾಡಿನಲ್ಲಿ ಇರ್ತಾ ಇದ್ರು, ಅವರು ಕಾಡಲ್ಲಿ ಇರ್ತಿದ್ರು, ನಾಡಲ್ಲಿ ಇರ್ತಿದ್ರು. ನಿಮ್ಗೆ ಅವರದೊಂದು ಕಾರ್ಯಾಚರಣೆ, ಅವರದೊಂದು ಬೇರೆ ಬೇರೆ ರೀತಿಯ ಕಾರ್ಯಾಚರಣೆ ಸಂಘಟನೆ ಇತ್ತು. ಓಕೆ, ರೈಟ್. ಎಲ್ಲ ನಕ್ಸಲ್ ಮೂವ್ಮೆಂಟ್ ಅಲ್ಲಿ ಇದ್ದವರೇ. ನೀವು ಹೊರಗೆ ಹೋಗುವಾಗ
ಅನಿವಾರ್ಯ ಸಂದರ್ಭದಲ್ಲಿ ಅವರು ಬಂದೂಕು ಇಟ್ಕೊಂಡು ಹೋಗೋದು. ಕರೆಕ್ಟ್ 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 ಇಲ್ಲದೆ ಬಂದೂಕನ್ನು ಮೂಲೆಯಲ್ಲಿ ಇಟ್ಟು ಹೋಗೋದು. ಹ್ಮ್ 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 ನೀವು ಐಡೆಂಟಿಫೈ ಮಾಡಲಿಕ್ಕೆ ಆಗಲ್ಲ. ಈ ರೀತಿಯ ವ್ಯವಸ್ಥೆಗಳಿತ್ತು. ಅವ್ರದ್ದು ಎಲ್ಲ ಮೂಮೆಂಟ್ಗಳು ಆ್ಯಂಟಿ ನಕ್ಸಲ್, ಆ್ಯಂಟಿ ಪೊಲೀಸ್, ಆ್ಯಂಟಿ ಗೌರ್ಮೆಂಟ್ ಇದರ ಮೇಲೆ ಇತ್ತು ಹೊರತು ಬೇರೆ ಏನೂ ಇರಲಿಲ್ಲ. ಓಕೆ ನಿಮಗೆ ಇದು ಎನ್ಕೌಂಟ್ರು ಮತ್ತೊಂದು ದೊಡ್ಡ ಆಘಾತ ಅವರಿಗೆ. ಅದರಲ್ಲಿ ಬಾಕಿ ಓಡಿದ ಮೂವರಿದ್ರಲ್ಲ, ವಿಷ್ಣು ಮತ್ತು ಇಬ್ಬರು, ಆನಂದ ಮತ್ತೊಬ್ಬ ಏನೋ, ಇಬ್ಬರು ಡೆತ್ ಆದರು, ಯಶೋಧ ಸಿಕ್ಕಿದ್ಲು, ಮತ್ತೆ 3 ಓಡಿದ್ರು. ಅದರಲ್ಲಿ ಆ 3 ಅವತ್ತು ಸಿಕ್ಕಾಕೊಳ್ತಾ ಇದ್ರೆ, ಹೊಡಿತಾ ಇದ್ರೆ, ಆವತ್ತೇ ನಕ್ಸಲ್ ಮೂವ್ಮೆಂಟ್ ಮುಗಿತಾ ಇತ್ತು. ಓಕೆ, ಆವತ್ತೇ ಭಾರಿ ದೊಡ್ಡ ಆಪರೇಷನ್ ಅದು. ಆದರೆ ಆಪರೇಷನ್ಗೆ ಹೋದಂಥ ಉಡುಪಿ SP ಮುರುಗನಿಗಾಗಲಿ, ಅವರು ಒಟ್ಟಿಗೆ ಇದ್ದಂಥ DCM ಇನ್ಸ್ಪೆಕ್ಟರ್ ಅಶೋಕನ್ ಅವರಿಗಾಗಲಿ, ಅವರ ಟೀಮಿನವರಿಗಾಗಲಿ, ಅವರಿಗೆ ಅದರ ಮೂಲ ಕಲ್ಪನೆ ಇರಲಿಲ್ಲ. ಇನ್ಫಾರ್ಮೇಷನ್ ಇತ್ತು ನಕ್ಸಲ್ ಅಂತ ಹೇಳಿ. ಓಕೆ, ಅಲ್ಲಿ ಎಷ್ಟು ಜನ ಇದ್ದಾರೆ, ಯಾವ ಜನ, ಅದರಲ್ಲಿ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಇದೆಲ್ಲ ಕಲ್ಪನೆ ಇರಲಿಲ್ಲ. ಅದರಿಂದಾಗಿ ಇವರು ಹೋಗಿ ಕೇವಲ 2 ಹೊಡೆದು ಹಾಕಿದ್ರು, ಅಜೀಮ್ ಮತ್ತು ಪಾರ್ವತಿ. ಯಶೋದಲ್ಲಿ ಗುಂಡು ಬಿತ್ತು. ಆಯ್ತಾ. ಈ ಮುನ್ನೆ ಶರಣಾಗತಿಯ ಇದರಲ್ಲಿ ದೊಡ್ಡ ಪಾತ್ರ ವಹಿಸಿದ್ದು ಯಶೋದಲೆ. ಓಕೆ ಓಕೆ, ಇವರನ್ನೆಲ್ಲ ಸಂಪರ್ಕ ಮಾಡಿ, ಅವರನ್ನು ಇದು ಮಾಡಿ, ಈ ಶಾಂತಿಗಾಗಿ ನಾಗರಿಕ ವೇದಿಕೆಯನ್ನು ಇದು ಮಾಡಿ, ಈ ಸರ್ಕಾರ ನೇಮಿಸಿದ ಒಂದು ಸಮಿತಿ ಇತ್ತು, ಆ ಸಮಿತಿಯನ್ನೆಲ್ಲದು ಮಾಡಿ ಈ ಶರಣಾಗತಿಗೆ ಒಂದು ವೇದಿಕೆ ಸೃಷ್ಟಿ ಮಾಡಿದ್ದು ಯಶೋಧನೆ. ಯಾಕಂದರೆ ಅವಳಿಗೆ ಗೊತ್ತಿದೆ ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ಏನೂ ಪ್ರಯೋಜನ ಇಲ್ಲ, ಜನರ ಬೆಂಬಲ ಸಿಗ್ತಾ ಇಲ್ಲ, ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಯೋಜನೆ ರದ್ದಾಗುವುದಿಲ್ಲ, ಕಸ್ತೂರಿ ರಂಗನ್ ವರದಿ ಜಾರಿ ಬರದೆ ಇರುವುದಿಲ್ಲ. ಇಲ್ಲಿ ನಿಮಗೆ ಮತ್ತೊಂದು ಸೂಕ್ಷ್ಮ ವಿಚಾರ ಯಾರಿಗೂ ಅರ್ಥ ಆಗೋದಿಲ್ಲ. ಈಗ ಕಸ್ತೂರಿ ರಂಗನ್ ವರದಿ ಅಂತ ಇದೆ, ಅದು ಜಾರಿಗೆ ಬಂದ ತೊಂದರೆ ಸಾಮಾನ್ಯ ಜನರಿಗೆ ಇದೆ ಅಂತ ಅನ್ಸ್ಕೊಂಡ್ರ? ಇಲ್ಲ. ಕಸ್ತೂರಿ ರಂಗನ್ ವರದಿ ಜಾರಿಗೆ ಬಂದರೆ ಸಾಮಾನ್ಯ ಜನರಿಗೆ ಯಾವ ತೊಂದರೆಯೂ ಇಲ್ಲ. ಅಲ್ಲಿ ಮನೆ ಕಟ್ಟಿಕೊಂಡವರಿಗೆ ಅವರ ಮನೆಯನ್ನು ಒಡೆದು ಮತ್ತೊಂದು ದೊಡ್ಡ ಮನೆ ಕಟ್ಟಲಿಕ್ಕೆ ಯಾವ ತೊಂದರೆಯೂ ಇಲ್ಲ. ಅಲ್ಲಿ ಯಾವುದಕ್ಕೆ ಎಲ್ಲ ಅನುಮತಿ ಸಿಕ್ಕುವುದಿಲ್ಲ. ನಿಮಗೆ ಗಣಿಗಾರಿಕೆಗೆ ಅನುಮತಿ ಸಿಕ್ಕುವುದಿಲ್ಲ, ಮರ ಕಡಿಲಿಕ್ಕೆ ಅನುಮತಿ ಸಿಕ್ಕುವುದಿಲ್ಲ, ಬೇರೆ ಕಾರ್ಯಚಟುವಟಿಕೆ ಮಾಡಲಿಕ್ಕೆ ಅನುಮತಿ ಸಿಗುವುದಿಲ್ಲ, ಜಲವಿದ್ಯುತ್ ಮಾಡಲಿಕ್ಕೆ ಅನುಮತಿ ಸಿಕ್ಕುವುದಿಲ್ಲ. ಇಷ್ಟೆಲ್ಲ ಅನುಮತಿ ಸಿಕ್ಕುವುದಿಲ್ಲ. ಯಾವುದಕ್ಕೆ? ಅದು ಜನಸಾಮಾನ್ಯರಿಗೆ ಏನು ಬೇಕು? ಜನಸಾಮಾನ್ಯರಿಗೆ ಅದರ ಅವಶ್ಯಕತೆ ಇಲ್ಲ. ಆದ್ದರಿಂದ ಅದರ ಆ ಬಗ್ಗೆ ಆಲೋಚನೆ ಮಾಡುವವರು, ಗಣಿಗಾರಿಕೆ ಮಾಡಿ ದುಡ್ಡು ಮಾಡಲಿಕ್ಕೆ ಅಂತ ಆಲೋಚನೆ ಮಾಡುವವರು ಕಸ್ತೂರಿ ರಂಗನ್ ವರದಿಯನ್ನು ವಿರೋಧಿಸುವುದು, ಅವರು ಈ ಜನರನ್ನು ಉಚ್ಚೆಬ್ಬಿಸುವುದು. ನಿಮ್ಮನ್ನು ಒಕ್ಕಲೆಬ್ಬಿಸ್ತಾರೆ, ನಿಮ್ಮನ್ನು ಒಬ್ಬಿಸ್ತಾರೆ ಅಂತ ಹೇಳಿ. ನಿಮಗೆ ಕಾಡಂಚಿನಲ್ಲಿ ಇರುವವರಿಗೆ ಕಾಡು ಬಿಟ್ಟರೆ ಬೇರೆ ನಾಡಿಲ್ಲ. ಕರೆಕ್ಟ್. ಆಯ್ತಾ. ಅವರು ಕಾಡಿಗೆ ಹೋಗಿ ಕಾಡೋತ್ಪತ್ತಿಗಳನ್ನು ತಂದು ಅದನ್ನು ಮಾರಾಟ ಮಾಡಿ ಅದನ್ನು ಜೀವನ ನಿರ್ವಹಣೆ ಮಾಡುವವರು. ಆದ್ದರಿಂದಾಗಿ ಅವರನ್ನು ತಂದು ನಾಡಿಗೆ ಬಿಟ್ಟು ನಿಮಗೆ ಅಲ್ಲಿ 1.5 ಎಕರೆ ಜಾಗ ಉಂಟಲ್ಲ, ನಿಮಗೆ ಇಲ್ಲಿ 1.5 ಎಕರೆ ಜಾಗ ಕೊಟ್ಟರೆ ಆ 1.5 ಎಕರೆ ಜಾಗದಲ್ಲಿ ಅವರು ಏನು ಮಾಡಲಿಕ್ಕೆ ಆಗೋಲ್ಲ ಅವರಿಗೆ. ಅದಕ್ಕಾಗಿ ಅಲ್ಲಿಂದ ಕರೆಕ್ಟ್ ಬಿಟ್ಟು ಬರಲಿಕ್ಕೆ ಆಗೋದಿಲ್ಲ. ಅವ್ರನ್ನ ಒಕ್ಕಲೆಬ್ಬಿಸೋದೇ ಇಲ್ಲ. ಆದರೆ ನಿಮ್ಮನ್ನು ಒಕ್ಕಲೆಬ್ಬಿಸ್ತಾರೆ ಅಂತೇಳಿ ಅವರನ್ನೆಲ್ಲ ಸಂಘಟನೆ ಮಾಡಿ ಈ ವರದಿ ಜಾರಿಗೆ ಬರ್ಬಾರ್ದಂತ ಆಲೋಚನೆ ಮಾಡುವವರು ಯಾರಂತ ಹೇಳಿದ್ರೆ ಈ ಅಕ್ರಮ ದಂಧೆಕೋರರು. ಈಗ ಸರ್, ಈಗ ಇಲ್ಲಿ ಸರೆಂಡರ್ ಆಗಿದ್ದಾರೆ 6 ಜನ ಅಂತ ಬಂದಾಗ ನಕ್ಸಲ್ ಒಂದ್ ಕಡೆ ಬಲ ಕಳೆದುಕೊಳ್ತಾ ಇದೆ, ಬಲಹೀನ ಆಗ್ತದೆ. ಅದೊಂದು ಪ್ಲಸ್ ಪಾಯಿಂಟ್. ಮತ್ತೊಂದು ಪ್ರಾಯ ಆಯಿತು. ಸೊ ಹಾಗಿದ್ದಾಗಿ ಯಾರು ಹೊಸದಾಗಿ ಯುವಕರು ಜಾಯಿನ್ ಆಗ್ತಾ ಇರಲಿಲ್ಲ, ಹಾಗಾಗಿ ಶಕ್ತಿ ಬಹಳಷ್ಟು ಕಳೆಗುಂತಾ ಇದೆ ಅಂತ ಬಂದಾಗ ಒಂದು ಕಡೆ ಸರ್ಕಾರವು ಕೂಡ ಪ್ಯಾಕೇಜ್ಗಳನ್ನು ಘೋಷಣೆ ಮಾಡಿದೆ. ನಕ್ಸಲರೇ ಶರಣಾಗತಿ ಆಗಿ ಅನ್ನುವಂಥದ್ದು ಸರ್ಕಾರವು ಕೂಡ ಹೇಳಿರುವಂಥದ್ದು. ಕಳೆದ ಸಾರಿ 12 ಮಂದಿ ಶರಣಾಗತಿ ಅದೇ ರೀತಿ ಇದೇ ರೀತಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಶರಣಾಗತಿ ಆಗಿರೋದು. ಯಾಕಂದ್ರೆ ಸಿದ್ದರಾಮಯ್ಯ ಅವರಿಗೆ ಏನಂತ ಹೇಳಿದ್ರೆ ಈ ಲೆಫ್ಟಿಸ್ಟ್ ಮೂವ್ಮೆಂಟ್ನ ಬಗ್ಗೆ ಒಂದು ಒಲವಿದೆ. ಅವರು ಸಮಾಜವಾದಿ ಸಿದ್ಧಾಂತದಿಂದ ಬಂದವರು. ಅದನ್ನ ಆ ಮೂವ್ಮೆಂಟ್ನ ಬಗ್ಗೆ ಒಂದು ಒಲವಿದೆ. ಆದ್ರಿಂದಾಗಿ ಅವರ ಮನಸ್ಸಲ್ಲಿ ಏನಿದೆ ಅಂತ ಹೇಳಿದರೆ ಇದು ಸರ್ಕಾರದ ವಿರುದ್ಧ ಅಲ್ಲ, ವ್ಯವಸ್ಥೆಯ ವಿರುದ್ಧ.
ಅವರ ಮನಸ್ಥಿತಿಯಲ್ಲಿ ಇರೋದು. ಅದರಿಂದಾಗಿ ಅವ್ರು ಶರಣಾಗತಿ ಆಗಲಿ, ಅವ್ರಿಗೇನು ವ್ಯವಸ್ಥೆ ಮಾಡಿ. ಒಂದು ವೇಳೆ ಇಲ್ಲಿ ಬೇರೆ ಗೌರ್ಮೆಂಟ್ ಇದ್ರೆ, ಅಂದ್ರೆ ಬಿಜೆಪಿ ಗೌರ್ಮೆಂಟ್ ಇದ್ದಿದ್ರೆ ಇಲ್ಲಿ ಇವರು ಬಲವಂತಿಯರು, ಅವ್ರು ಎಡವಂತಿಯರು, ಆಗಲ್ಲ ಅಂತ ಹೇಳಿ ಸಾಧ್ಯನೇ ಆಗ್ತಿಲ್ಲ, ಶರಣಾಗತಿ ಆಗಲ್ಲ. ಖಂಡಿತ ಅವರು ಆಗ್ತಾ ಇರಲಿಲ್ಲ, ಅವರು ಆಗ್ತಾ ಇರಲಿಲ್ಲ. ಓಕೆ, ಆದ್ರೆ ಇದು ನಕ್ಸಲರ ಶರಣಾಗತಿ ಅನ್ನುವಂಥದ್ದು ಒಂದು ಲೆಫ್ಟಿಸ್ಟ್ or ರೈಟಿಸ್ಟ್ ಮೂವ್ಮೆಂಟ್ ಅಲ್ಲ ಸರ್. ಯಾಕಂದ್ರೆ ಇದು ಸ್ಟೇಟ್ ಗೌರ್ಮೆಂಟ್ ಸ್ಕೀಮ್ ಅಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್. ಸೆಂಟ್ರಲ್ ಗೌರ್ಮೆಂಟೇ ಹೇಳುವಂಥದ್ದು. ಯಾಕಂದ್ರೆ ಇವನು ಅಮಿತ್ ಶಾ ಆಲ್ಸೋ ಗೃಹ ಸಚಿವರಾಗಿ, ದೇವೇಂದ್ರ ಫಡ್ನವೀಸ್ ಆಲ್ಸೋ, ಸೊ ಅವರು ಕೂಡ ಅವರ ಮುಂಭಾಗದಲ್ಲೇ ಮುನ್ಸೂಚನೆಯಲ್ಲೇ ಬಹಳಷ್ಟು ಜನರು ನಕ್ಸಲರು ಶರಣಾಗತಿ ಆಗಿದ್ದಾರೆ ಛತ್ತೀಸ್ಗಢದಲ್ಲಿ ಕೂಡ. ಸೊ ಅಂತಹ ಪ್ರಕರಣಗಳು ಇದ್ದಾಗ, ಅಂತಹ ಒಂದು ಕೇಸ್ಗಳು ಇದ್ದಾಗ ವೈ ಬಿಜೆಪಿ ಗೌರ್ಮೆಂಟ್ ಅಲ್ಲಿ ತಾವು ಹೇಳಿದಾಗ ಯಾಕೆ ಜಾಯಿನ್ ಆಗಲ್ಲ ಇವ್ರುಗಳು? ಏನ್ ಇವರಿಗೆ ಧೈರ್ಯ ಇಲ್ಲ, ಯಾರಿಗೆ? ನಕ್ಸಲರಿಗೆ. ಅಲ್ಲ, ಬಿಜೆಪಿ ಗೌರ್ಮೆಂಟ್ ಇದ್ದಿದ್ರೆ ಅವರು ಪೊಲೀಸ್ ರಿಪೋರ್ಟ್ ಅನ್ನು ಕೇಳ್ತಾರೆ. ಓಕೆ, ಪೊಲೀಸರು ಇದಕ್ಕೆ ಒಪ್ಪಲ್ಲ. ಓಕೆ, ಯಾಕಂದ್ರೆ ನಕ್ಸಲ್ ಮೂವ್ಮೆಂಟ್ ಅಲ್ಲಿ ನಕ್ಸಲರ ಪ್ಯಾಕೇಜ್ಗಳು, ನಕ್ಸಲರ ಶರಣಾಗತಿ ಮೂವ್ಮೆಂಟ್ ಅಲ್ಲಿ ಅತ್ಯಂತ ಹೆಚ್ಚು ತೊಂದರೆಗೊಳಗಾದವರು, ಹಾನಿಗೊಳಗಾದವರು ಪೊಲೀಸ್ ಡಿಪಾರ್ಟ್ಮೆಂಟ್. ಓಕೆ, ಪೊಲೀಸರು ಸತ್ತಿದ್ದಾರೆ, ಪೊಲೀಸರ ಜಿಪ್ಪಿಗೆ ಹಾನಿಗಳಾಗಿವೆ. ಓಕೆ, ಪೊಲೀಸರು ಇಷ್ಟು ವರ್ಷಗಳ ಕಾಲ ನಕ್ಸಲರೊಂದಿಗೆ ಹೊಡೆದಾಟ ಮಾಡಿದ್ದಾರೆ. ಅವರು ಸರ್ಕಾರಕ್ಕೆ ಬೇಕಾಗಿ ಮಾಡಿದ್ದಂತ ಅವರಿಗೆ ವೈಯಕ್ತಿಕವಾದಂಥ ಒಂದು ಜಿದ್ದು ಇರ್ತದೆ. ಓಕೆ, ಆದ್ದರಿಂದ ಸರ್ಕಾರ ಏನಾದರೂ ಪೊಲೀಸಿಂದ ಅಭಿಪ್ರಾಯ ಕೇಳಿದರೆ ಪೊಲೀಸರು ಖಂಡಿತವಾಗಿ ಒಪ್ತಾ ಇರಲಿಲ್ಲ. ಬೇಡ ಸರ್, ನಾವು ಅವ್ರು ನೋಡಿದಾಗ್ತೇವೆ ಅಂತ ಹೇಳ್ತಾಯಿದ್ರು. ಒಪ್ತಾ ಇರಲಿಲ್ಲ ಪೊಲೀಸರು. ಅಂದರೆ ಸರ್ಕಾರವೇ ತೀರ್ಮಾನ ತಗೊಂಡಾದ. ಆದ್ರೆ ನಾಟ್ ಓನ್ಲಿ ಇದು ಸ್ಟೇಟ್ ಗೌರ್ಮೆಂಟ್ ಅಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಇದೆ. ಹಾಗಿದ್ದಾಗ ಇವರುಗಳು ಹೇಗೆ ಆ ಒಂದು ಅಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಇರುವುದು ಸಹ ಹಾಗೆ, ಆಯಾ ಸ್ಟೇಟಿನ ಪರಿಸ್ಥಿತಿಗೆ ಅನುಗುಣವಾಗಿ, ಆಯಾ ಸ್ಟೇಟ್ನ ಪರಿಸ್ಥಿತಿಗೆ ಅನುಗುಣವಾಗಿ ಇರುವುದು. ಛತ್ತೀಸ್ಗಢದಲ್ಲಿ ನಕ್ಸಲರನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ ಸೆಂಟ್ರಲ್ ಗೌರ್ಮೆಂಟಿಗೂ ಗೊತ್ತಾಗಿದೆ. ಓಕೆ, ಆದ್ರಿಂದಾಗಿ ಅಲ್ಲಿ ಯಾರ್ಯಾರೆಲ್ಲ ಲೀಡರ್ ಇದ್ದಾರೆ ಅವರನ್ನು ಇಟ್ಕೊಳ್ಬೇಕು. ಈ ಹಿಂದೆ ಚಂಬಲ್ ಕಣಿವೆಯಲ್ಲಿ ಡಕಾಯಿತರ ಹಾವಳಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಮಧ್ಯಪ್ರದೇಶ ಸರ್ಕಾರಕ್ಕೆ ಆಗ್ತಾ ಇರಲಿಲ್ಲ. ಅರ್ಜಿತ್ ಸಿಂಗ್ ಅವರ ನೇತೃತ್ವದಲ್ಲಿ ಫೂಲನ್ ದೇವಿ ಸಹಿತ ಎಲ್ಲ ದರೋಡೆಕೋರರು ಸರೆಂಡರ್ ಆಯ್ತು. ಅವರು ಸಹ 12 ವರ್ಷ ಜೈಲಲ್ಲಿದ್ದರು. ಅದನಂತರ ರಿಲೀಸ್ ಆದರು. ಫೂಲನ್ ದೇವಿ ಸಮಾಜವಾದಿ ಪಕ್ಷಕ್ಕೆ ಸೇರಿ MP ಆದರು. ಅದನಂತರ ಅವರನ್ನು ಠಾಕೂರರು ಕೊಂದರು, ಅದು ಪ್ರಶ್ನೆ ಬೇರೆ. ಆದರೆ ನಕ್ಸಲರದು ಪರಿಸ್ಥಿತಿ ಛತ್ತೀಸ್ಗಢದಲ್ಲಿ ಇರುವಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ಇಲ್ಲ. ಓಕೆ, ಓಕೆ, ಕರ್ನಾಟಕದಲ್ಲಿ ಇಲ್ಲಿ ಇವರನ್ನು ಹೊಸಕೆ ಹಾಕೋದು ದೊಡ್ಡ ಸಮಸ್ಯೆ ಏನಲ್ಲ. ಎಲ್ಲಿ? ಕರ್ನಾಟಕದಲ್ಲಿ. ಓಕೆ, ಓಕೆ. ನಿಮಗೆ ಯಾಕೆ ಇಷ್ಟು ವರ್ಷಗಳಿಂದ ಹಿಡಿಲಿಕ್ಕೆ ಆಗ್ತಾ ಇರಲಿಲ್ಲ ಇವರುಗಳನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ? ಹಿಡಿಲಿಕ್ಕೆ ಅಂತ ಹೇಳಿದರೆ ಪೊಲೀಸರಿಗೆ ಕಾಡಿನ ಕಾರ್ಯಾಚರಣೆ ಅತ್ಯಂತ ಕಠಿಣ. ಹೌದು, ಅದರ ಟ್ರೈನಿಂಗೇ ಇಲ್ಲ ಅವ್ರಿಗೆ. ಇಲ್ಲ, ಕರೆಕ್ಟ್. ಆಯ್ತಾ, ಟ್ರೈನಿಂಗೇ ಇಲ್ಲ. ಅವರಿಗೆ ಯಾವುದಾದ್ರೂ ಫುಡ್ಡು ಬೇಕಂತಂದರೆ ಅವರು ಹೊತ್ತುಕೊಂಡು ಹೋಗಬೇಕು. ನೀವೊಂದು 20 kg ಫುಡ್ಡು ಹೊತ್ತುಕೊಂಡು ಕಾಡಿನಲ್ಲಿ ಕಾರ್ಯಾಚರಣೆ ಮಾಡಲಿಕ್ಕೆ ಹೋದರೆ ಏನಾಗ್ತದೆ, ನಿಮಗೆ ಹೆಚ್ಚು ದೂರ ನಡೀಲಿಕ್ಕೆ ಆಗೋಲ್ಲ. ಹೌದು, ಒಂದು 5 ಕಿಲೋಮೀಟರ್ ಹೋದರೆ ನೀವು ಸುಸ್ತಾಗಿ ಬೀಳ್ತೀರಿ. ಇದೇ ಸಮಸ್ಯೆ ನಿಮಗೆ ವೀರಪ್ಪನ ಕಾರ್ಯಾಚರಣೆಯಲ್ಲಿ ಆದದ್ದು. ವೀರಪ್ಪನ ಕಾರ್ಯಾಚರಣೆಯಲ್ಲಿ ಆದದ್ದು ಅದು. ಓಕೆ, ವೀರಪ್ಪನನ್ನು ಯಾಕೆ ಅಷ್ಟು ವರ್ಷ ಹಿಡೀಲಿಕ್ಕೆ ಆಗಲಿಲ್ಲ ಅಂತ. ವೀರಪ್ಪನ ಸಹಚರನ್ನು ಅವರು ಇವರನ್ನೆಲ್ಲ ಇಟ್ಕೊಂಡ್ರು ಬಂದ್ರಲ್ಲ ಪೊಲೀಸ್ನವರು, ಎಲ್ಲ ರೀತಿಯ ಟಾರ್ಚರ್ ಕೊಟ್ಟರಲ್ಲ, ವೀರಪ್ಪನನ್ನು ಯಾಕೆ ಹಿಡಲಿಕ್ಕಾಗಿಲ್ಲ. ಆದರೆ ವೀರಪ್ಪನ ಸಂಖ್ಯೆ, ಬೆಂಬಲಿಗರ ಸಂಖ್ಯೆಯನ್ನು ಕಡಿಮೆ ಮಾಡಿದ್ರಲ್ಲಿ ಅವರು ಯಶಸ್ವಿ ಆದರು. ಕೊನೆಗೆ ಲಾಸ್ಟಿಗೆ ಉಳಿದ 5 ಮಂದಿ ಅವರನ್ನು ಮುಗಿಸಿದರು. ಸೇಮ್ ಇಲ್ಲಿ ಆದದ್ದು ಅಷ್ಟೇ. ನಕ್ಸಲರ ಸಂಖ್ಯೆ ಕಡಿಮೆ ಆಗ್ತಾ ಬಂತು, ಹೊಸದಾಗಿ ಎಂಟ್ರಿ ಆಗಲಿಲ್ಲ, ಎಂಟ್ರಿ ಆಗ್ಲಿಕ್ಕೆ ಬಿಡಲಿಲ್ಲ ಇವರು. ಅವರ ಸಂಖ್ಯೆ ಕಡಿಮೆ ಆಗ್ತದೆ, ಆಗ ಅವರಿಗೂ ಅನಿವಾರ್ಯ ಆಯಿತು ಸರೆಂಡರ್ ಆಗುವುದು. ಇನ್ನೊಂದು 6 ತಿಂಗಳಿದ್ರೆ ಅಷ್ಟೋ ಮಂದಿಯನ್ನು ಹೊಡೆದಾಗ್ತಿದ್ರು, ಮಾಡ್ತಾ ಇದ್ರು. ನಿಮ್ಗೆ ಈಗ ವಿಕ್ರಮ್ಗೌಡನ ಎನ್ಕೌಂಟರ್ ಅಲ್ಲಿ ಪೊಲೀಸರ ಮೇಲೆ ಏನು ಕ್ರಮ ಆಗುದಿಲ್ಲ ಅಂತೇಳಿ ಯಾವತ್ತ ಅವರಿಗೆ ಖಚಿತವಾಯಿತು, ನಕ್ಸಲರಿಗೆ ಇನ್ನೂ ಏನು ಆಗುದಿಲ್ಲ ಅಂತ. ಅಂದ್ರೆ ಪೊಲೀಸರಿಗೆ ಏನು ಕ್ರಮ ಆಗಿಲ್ಲ, ಆಗೋದೂ ಇಲ್ಲ. ಕರೆಕ್ಟ್, ಆಗೋದೂ ಇಲ್ಲ. ಯಾಕಂತ ಹೇಳಿದ್ರೆ ಆ ಎನ್ಕೌಂಟರ್ನ ಅಷ್ಟು ಸೊಫಿಸ್ಟಿಕೇಟೆಡ್ ಆಗಿ ಮಾಡಿದ್ದಾರೆ. ನಿಮಗೆ ಪೊಲೀಸರು ಎನ್ಕೌಂಟರ್ ಮಾಡುವಾಗ ಅಷ್ಟು ಸೊಫಿಸ್ಟಿಕೇಟೆಡ್ ಮಾಡಿದ್ದಾರೆ. ಆದ್ರಿಂದಾಗಿ ಅಲ್ಲಿ ಪೊಲೀಸರ ಮೇಲೆ ಕ್ರಮ ಆಗುವಂತ
ಸಾಧ್ಯತೆಗಳು ಇಲ್ಲದ್ರೆ ಪೊಲೀಸರ ಮೇಲೆ ಮರ್ಡರ್ ಕೇಸ್ ಆಗಬೇಡವಾ? ಹೌದು, ಇನ್ನು ಅದೇ ಕರೆಕ್ಟ್. ಇನ್ನು ಮುಂದಕ್ಕೆ ಅವತ್ತು ಇದೇ ANF-ನವರು 100% ಹೌದು ಗೊತ್ತಾಯ್ತು. ಇಲ್ಲಿ ಹೆಬ್ರಿ ಘಾಟಲ್ಲಿ ಜೋಕಟೆಯ ಕಬೀರನ್ನು ಹೊಡೆದಾಗ ಏನಾಯ್ತು? ANF-ನವರೇ ಕೇಸ್ ಆಗಲಿಲ್ವಾ? ಕರೆಕ್ಟ್, ಮರ್ಡರ್ ಕೇಸು. ಹೌದು ಹೌದು ಹೌದು. ಅವರೆಲ್ಲರೂ ಹೋಗಿ 12 ಮಂದಿ ಹೋಗಿ ಚಿಕ್ಕಮಗಳೂರು ಕೋರ್ಟಲ್ಲಿ ಜಾಮೀನು ಪಡ್ಕೊಳ್ಬೇಕಾಯ್ತಾ? ನಿಜ ನಿಜ ನಿಜ. ನೋಡಿ, ಪೊಲೀಸರು ಗೌರ್ಮೆಂಟ್ ಎಂಪ್ಲಾಯೀಸು, ಅವರ ಮೇಲೆ ಕೇಸ್ ಆದರೆ ಅವರಿಗೆ ಏನೂ ಮಾಡಲಿಕ್ಕೆ ಆಗಲ್ಲ. ಅದರಿಂದಾಗಿ ಯಾವಾಗ ವಿಕ್ರಮ್ ಗೌಡ್ನ ಮೇಲೆ ಎನ್ಕೌಂಟ್ರಿಗೆ ಪೊಲೀಸರ ಮೇಲೆ ಕ್ರಮ ಆಗೋದಿಲ್ಲ ಅಂತ ಗೊತ್ತಾಯ್ತಾ, ಓಕೆ, ಬಾಕಿ ನಕ್ಸಲರ ಜಂಗಬಾಲ ಹುಡುಗಿ ಹೋಯಿತು. ಓಕೆ, ರೈಟ್ ರೈಟ್ ರೈಟ್. ಈಗ ಈ ಒಂದು ವಿಚಾರದಲ್ಲಿ ಅಂದರೆ ಅವರುಗಳಿಗೆ ಸರ್ಕಾರ ಕೊಟ್ಟಿರುವಂಥ ಒಂದು ಪ್ಯಾಕೇಜ್ನ ವಿಚಾರವಾಗಿ ಭಾಳಷ್ಟು ಚರ್ಚೆ ಆಗ್ತಾ ಇದೆ. BJP ಹೇಳ್ತಾ ಇರುವಂಥದ್ದಿಲ್ಲ, ಈ ಸರ್ಕಾರದಲ್ಲಿ ನಕ್ಸಲರಿಗೆ ಉಗ್ರರಿಗೆ ಒಂದು ಸುಗ್ಗಿ ಹಬ್ಬ ಅನ್ನುವಂಥ ನಿಟ್ಟಿನಲ್ಲಿ. ಆದರೆ ಈ ಒಂದು ಸರ್ಕಾರ ಘೋಷಿಸಿರುವಂಥ ಒಂದು ಪ್ಯಾಕೇಜ್ ಈಗಾಗಲೇ 3 ಲಕ್ಷ ರೂಪಾಯಿ ಪ್ರತಿ 6 ಜನರು ಸರೆಂಡರ್ ಆಗಿದ್ದಾರೆ. ಸೊ ಅವರುಗಳಿಗೆ ಜೊತೆಗೆ ಇನ್ನು ಮುಂದಕ್ಕೆ ಅವರು ಕಾನೂನಾತ್ಮಕವಾಗಿ ಯಾವೆಲ್ಲ ಕೇಸ್ಗಳಿವೆ ಅದನ್ನೆಲ್ಲ ನೋಡುವಂಥದ್ದು, ಈಗ ಏನೇ ವಿಚಾರವಾಗಿ ಕೂಡ ವಿಚಾರಣೆ ನಡೀತಾ ಇರುವಂಥದ್ದು. ಈ ಒಂದು ಸರ್ಕಾರದ ಪ್ಯಾಕೇಜ್ ಬಗ್ಗೆ ಅಂದರೆ ಸರ್ಕಾರ ಕೊಟ್ಟ ಭರವಸೆ ಏನು ಇವರುಗಳಿಗೆ, ಅಂದರೆ ಯಾತಕ್ಕೋಸ್ಕರ ಈ ಒಂದು ಫೈಟ್ ಕೂಡ ನಡೀತಾ ಇದೆ, ಏನು ಹೇಳ್ತೀರಿ? 3 ಲಕ್ಷ ರೂಪಾಯಿಗಳಿಗೆ ಏನು ಕತೆ? ನೋಡಿ, ನಕ್ಸಲ್ ಮೂವ್ಮೆಂಟನ್ನು ಸಂಪೂರ್ಣವಾಗಿ ತೊಡಗು ಹಾಕಬೇಕು ಅಂತ ಹೇಳಿ ಸರ್ಕಾರ ಆ ಒಂದು ಪ್ಯಾಕೇಜನ್ನು ಘೋಷಣೆ ಮಾಡಿತ್ತು. ಹಲವು ಸುತ್ತಿನ ಸಭೆಗಳ ಆಗಿಯೇ ಅದನ್ನು ಪ್ಯಾಕೇಜ್ ಘೋಷಣೆ ಮಾಡಿತ್ತು. ನಿಮಗೆ ಅಂದ್ರೆ ಸರ್ಕಾರ ವ್ಯವಸ್ಥೆ ವಿರುದ್ಧ ಹೋದಾಗ ಈ ರೀತಿ ಪ್ಯಾಕೇಜ್ಗಳು ಸಿಗುತ್ತಾ ಅನ್ನುವಂತ ಪ್ರಶ್ನೆ ಕೂಡ ಮಾಡುವಂತವರು. ನಾವೊಂದು ಇಲಿಗೂಡು ಇಡ್ತೇವೆ, ಇಲಿ ಹಿಡಿಲಿಕ್ಕೆ ಅಂತ. ಓಕೆ, ಅದಕ್ಕೆ ಒಂದು ಬ್ರೆಡ್ಡಿನ ತುಂಡನ್ನು ಸಿಕ್ಕಿಸದಿದ್ರೆ ಇಲಿ ಅಲ್ಲಿಗೆ ಬರ್ತದ. ಓಕೆ, ಇದು ಪ್ಯಾಕೇಜ್, ಅದು ಆ ರೀತಿ ಆ ಬ್ರೆಡ್ಡಿನ ತುಂಡು. ಓಕೆ ಓಕೆ, ಆ ಬ್ರೆಡ್ಡಿನ ತುಂಡಿಗೆ ಇಲಿಗಳು ಬಂದು ಸೇರಿದ್ದು. ಓಕೆ, ಇಷ್ಟೇ ಇದರಲ್ಲಿ. ಓಕೆ, ಆಯ್ತಾ? ಈಗ ಇನ್ನು ಈ ಪ್ಯಾಕೇಜು ಅವರಿಗೆ ರಿಲೀಸ್ ಆಗಿ ಬರಬೇಕಾದ್ರೆ ಇದಕ್ಕಿಂತ ಮೊದಲು 12 ಮಂದಿ ಸರೆಂಡರ್ ಆಗಿದ್ದಾರೆ. ಅವರಿಗೆ ಯಾವ ರೀತಿಯಂತ ವ್ಯವಸ್ಥೆಗಳನ್ನು ಸರ್ಕಾರ ಮಾಡಿದೆ ಅದರ ಮೇಲೆ ಇವರಿಗೆ ಮಾಡುವಂಥದ್ದು ಇರುವುದು. ಸರ್ಕಾರ ಕೊಟ್ಟ ಭರವಸೆಯನ್ನು ಈಡೇರಿಸುವುದಿಲ್ಲ ಅಂತ ಹೇಳುವುದಿಲ್ಲ, ಆದರೆ ಈ ಸರ್ಕಾರ ಅಸ್ತಿತ್ವದಲ್ಲಿರುವಾಗಲೇ ಈಡೇರಿಸಿದ್ರೆ ಈ ಸರ್ಕಾರ. ಓಕೆ ಓಕೆ, ಎಸ್ ಸರ್, ಬರ್ತೇನೆ. ನಾನು ಒಂದು ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಮುನೀರ್ ಕಾಟಿಪಾಳ್ ಅವರಿದ್ದಾರೆ, CPM ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯದರ್ಶಿ, DYFI ರಾಜ್ಯಾಧ್ಯಕ್ಷರು. ಮುನೀರ್ ಕಾಟಿಪಾಳ್ ಅವರೇ ನಮಸ್ತೆ ಸರ್. ನಮಸ್ತೆ ಮುನೀರ್ ಅವರೇ, ಸದ್ಯ ನಕ್ಸಲರ ಯುಗಾಂತ್ಯ ಆಗಿದ್ಯಾ ಕರ್ನಾಟಕದಲ್ಲಿ ಅನ್ನುವಂಥ ಪ್ರಶ್ನೆ ಸದ್ಯಕ್ಕೆ, ಯಾಕಂದ್ರೆ 6 ಜನ ನಕ್ಸಲರು ಶರಣಾಗತಿ ಆಗಿದ್ದಾರೆ ಸರ್ಕಾರದ ಮುಂದೆ. ಹಾಗಿದ್ದಾಗ ಈ ಒಂದು ಪ್ರಶ್ನೆ ಉದ್ಭವ ಆಗಿದೆ. ಸೊ ಹಾಗಿದ್ದಾಗ ತಾವುಗಳು ಬಹಳಷ್ಟು ವರ್ಷಗಳಿಂದ ಹೋರಾಟವನ್ನು ಕೂಡ ತಾವುಗಳು ಮಾಡ್ತಾ ಇದ್ದೀರಿ. ಫಸ್ಟ್ ಆಕ್ಷನ್ ಸರ್, ಏನ್ ಹೇಳ್ತೀರಿ? ನಮಗೆ ಇರುವಂತಹ ಮಾಹಿತಿ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಅಥವಾ ರಾಜ್ಯದ ರಾಜಕೀಯ ಆಗು ಹೋಗುಗಳನ್ನ ಬಹಳ ಹತ್ತಿರದಿಂದ ಗಮನಿಸ್ತಾ ಇರೋದ್ರಿಂದ ನಮ್ಗಿರುವಂತಹ ಮಾಹಿತಿ ಪ್ರಕಾರ ಕರ್ನಾಟಕದಲ್ಲಿ ಕೊನೆಗೆ ಉಳಿದಿದ್ದಂತೆ ಎಲ್ಲಾ ನಕ್ಸಲರು ಇವತ್ತು ಶರಣಾಗತರಾಗಿದ್ದಾರೆ ನಿನ್ನೆ. ಆ ಪ್ರಕಾರ ಇನ್ನು ಯಾರು ಕೂಡ, ಅದು ಪೊಲೀಸ್ ವರದಿ ಕೂಡ ಅದನ್ನು ಹೇಳುತ್ತೆ, ರಾಜಕೀಯ ವರದಿಗಳು ಕೂಡ ಅದನ್ನೇ ಹೇಳುತ್ತೆ, ಕರ್ನಾಟಕದಲ್ಲಿ ಇನ್ಯಾರು ಕೂಡ ಸದ್ಯಕ್ಕೆ ಬಂದೂಕು ಹಿಡಿದು ಭೂಗತರಾಗಿರುವಂತ ಯಾವುದೇ ನಕ್ಸಲ್ ಕಾರ್ಯಕರ್ತರು ಇಲ್ಲ ಅನ್ನುವಂಥದ್ದು ಒಂದು ವರದಿ. ಆ ಪ್ರಕಾರ ಕರ್ನಾಟಕದ ಮಟ್ಟಿಗೆ ಇದು ಏನು ಮಾವೋವಾದಿ ನಕ್ಸಲ್ ಚಳವಳಿ, ಅದರ ಸಶಸ್ತ್ರ ಚಳವಳಿಯ ಯುಗಾಂತ್ಯ ಆಗಿದೆ ಅನ್ನುವಂಥದ್ರ ಬಗ್ಗೆ ಬಹುಶಃ ಯಾರಿಗೂ ಅನುಮಾನ ಇಲ್ಲ ಅಂತ ಅನಿಸ್ತದೆ. ಸಶಸ್ತ್ರ ಹೋರಾಟದ ಯುಗಾಂತ್ಯ ಸದ್ಯಕ್ಕೆ ಆಗಿದೆ ಅಂತ ಆ ಮಟ್ಟಿಗೆ ಯಾವುದೇ ಅನುಮಾನಗಳು ಉಳಿದಿಲ್ಲ. ಅದು ಒಂದು ಮಟ್ಟಿಗೆ ಅವರು ಬಂದೂಕನ್ನ ತ್ಯಜಿಸಿ ಮುಖ್ಯವಾಹಿನಿಗೆ ಬರ್ತೀವಿ ಅಂತ ಹೇಳಿ ಸರ್ಕಾರದ ಮುಂದೆ ಶರಣಾಗತರಾಗಿರುವಂತಹದ್ದು ಒಂದು ಒಳ್ಳೆಯ ಬೆಳವಣಿಗೆ, ಅದರಲ್ಲಿ ಎರಡು ಮಾತಿಲ್ಲ. ಅದರಿಂದಾಗಿ ಜನಪರ ಚಳವಳಿಗಳಿಗೆ, ಪ್ರಜಾಸತ್ತಾತ್ಮಕ ಚಳವಳಿಗಳಿಗೆ ಇನ್ನಷ್ಟು ಸ್ಪೇಸ್ ಉಂಟಾಗಬಹುದು, ಅವಕಾಶಗಳು ಹೆಚ್ಚಾಗಬಹುದು ಅನ್ನುವಂಥದ್ದು ನಮ್ಮ ನಿರೀಕ್ಷೆ. ಆ ನಿಟ್ಟಿನಲ್ಲಾದ್ರೆ ಅವರ ಶರಣಾಗತಿಗೆ ಹೆಚ್ಚು ಮಹತ್ವ ಬರ್ತದೆ. ಅದಲ್ಲದಿದ್ರೆ ಅದೊಂದು ಸಾಮಾನ್ಯ ವಿದ್ಯಮಾನವಾಗಿ ಮುಗಿದು ಹೋಗ್ತದೆ. ಓಕೆ ಸರ್, ಈಗ 6 ಜನರು ಶರಣಾಗತಿ ಹೊಂದಿದ್ದಾರೆ, ಇನ್ನೊಬ್ರು ಬಾಕಿ ಇದೆ ರವೀಂದ್ರ ಅನ್ನುವಂಥದ್ದು. ಅವರ ಕತೆ ಏನಾಗಿದೆ ಅನ್ನೋ ಪ್ರಶ್ನೆಗಳು ಏನ್ ಹೇಳ್ತೀರಿ? ಅಲ್ಲ, ರವೀಂದ್ರ ಅನ್ನೋ ಹೆಸರಿನ ಬಗ್ಗೆ ನಾವು ಎಲ್ಲೂ ಕೂಡ ಜಾಸ್ತಿ ಕೇಳಿಲ್ಲ. ರವೀಂದ್ರ ಅಂತ ಅದರ ಬಗ್ಗೆನೆ ಬಹಳಷ್ಟು ಇದಾರೆ ಇಲ್ಲ ಅನ್ನುವಂತಹದ್ದಿದೆ. ಆದ್ರೆ ಕರ್ನಾಟಕದ ಮೂಲದವರು ಯಾರು ಕೂಡ ಅಂತ ಹೆಸರಿನವರು ನಾನಂತೂ ಕಳೆದ 2.5 ದಶಕಗಳಿಂದ ಇದೆಲ್ಲ ವಿದ್ಯಮಾನಗಳನ್ನ
ಬಹಳಷ್ಟು ಆಸಕ್ತಿಯಿಂದ ನೋಡ್ತಾ ಇದ್ದೀನಿ. ಮತ್ತು ನಕ್ಸಲ್ ಪ್ರಭಾವಿತ ಪ್ರದೇಶದಲ್ಲಿಯೂ ಕೂಡ ನಮ್ಮ ಚಳವಳಿಗಳು ಕೂಡ ಪ್ರಜಾಸತ್ತಾತ್ಮಕ ಚಳವಳಿಗಳ ಭಾಗವಾಗಿ ಕೂಡ ಓಡಾಡಿರೋದ್ರಿಂದ ಈ ಹೆಸರುಗಳನ್ನ, ಈ ರವೀಂದ್ರನ ಹೆಸರನ್ನ ನಾನು ಯಾವತ್ತೂ ಕೇಳಿಲ್ಲ. ಅದರಿಂದ ಇದ್ರೂ ಕೂಡ ಅವರು ಈ ರಾಜ್ಯಕ್ಕೆ ಸಂಬಂಧಿಸಿದವರು ಅನ್ನುವಂತಹದ್ದು ಅನುಮಾನ. ಅದರಿಂದಾಗಿ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ಪಶ್ಚಿಮ ಘಟ್ಟ ವ್ಯಾಪ್ತಿಯಲ್ಲಿ ಈ ಯಾರು ಉಳಿದಿಲ್ಲ. ಬಹುಶಃ ಆ ರೀತಿ ಅಲಿದವರು ಇದ್ರೂ ಕೂಡ ಅವರು ಬೇರೆ ನಕ್ಸಲ್ ಚಳವಳಿಗಳು ಸಕ್ರಿಯ ಆಗಿರುವಲ್ಲಿಗೆ ಶಿಫ್ಟ್ ಆಗಿರುವವರು, ಮತ್ತೆ ಅವರು ಇಲ್ಲಿ ಮರಳುವಂತ ಸಾಧ್ಯತೆ ಇಲ್ಲ. ಯಾಕೆಂದ್ರೆ ಇಲ್ಲಿಯ ವಾತಾವರಣ, ಇಲ್ಲಿಯ ರಾಜಕೀಯ ಸಾಮಾಜಿಕ ವಾತಾವರಣ ನಕ್ಸಲ್ ಚಳವಳಿ ಬೆಳವಣಿಗೆಗೆ ಅಥವಾ ಕನಿಷ್ಠ ಅವರು ಅರಣ್ಯದ ಒಳಗಡೆ ಉಳಿಲಿಕ್ಕೆ ಬೇಕಾದಷ್ಟು ಕೂಡ ಉಳಿದಿಲ್ಲ. ಅದರಿಂದಾಗಿ ಇನ್ನು ಮುಂದಕ್ಕೆ ಈಗಿನ ಸದ್ಯ ಭವಿಷ್ಯದಲ್ಲಿ ಆ ಮಟ್ಟಿಗೆ ಯಾರು ಕೂಡ ಅಂತ ಪ್ರಯತ್ನವನ್ನ ಮಾಡುವಂತ ಸಾಧ್ಯತೆಗಳು ಕೂಡ ಇಲ್ಲವೇ ಇಲ್ಲ ಅನ್ಬಹುದು. ಅದರಿಂದಾಗಿ ಅಂತ ಆತಂಕಗಳು ಯಾರು ಕೂಡ ಇಟ್ಕೊಳ್ಳುವಂತ ಅವಶ್ಯಕತೆಗಳು ಕೂಡ ಇಲ್ಲ. ಅದರಿಂದಾಗಿ ಏನ್ ಆಂಟಿ ನಕ್ಸಲ್ ಫೋರ್ಸ್ ಅನ್ನ ವಿಸರ್ಜನೆ ಮಾಡ್ಲಿಕ್ಕೆ ಸಕಾಲ. ಓಕೆ, ರೈಟ್. ಈಗ ಸರ್, ಈಗ ಈ ಶರಣಾಗತಿಯ ಹಿಂದೆ ಅಂದ್ರೆ ಒಂದ್ ಕಡೆ ಸರ್ಕಾರದ ಒಂದು ಆಹ್ವಾನ, ಇನ್ವಿಟೇಷನ್ ಏನಿದೆ ಅದು ಪ್ರಮುಖ ಪಾತ್ರ ವಹಿಸಿದ್ಯಾ, ಅಥವಾ ಆಫರ್ಗಳು ಅಂದ್ರೆ ಪ್ಯಾಕೇಜ್ಗಳು, ಅವರುಗಳಿಗೆ ಒಂದು ಪ್ರೊವಿಷನ್ಸ್ಗಳೇನಿದೆ ಅದು ಕೆಲಸ ಮಾಡಿದ್ಯಾ, ಅಥವಾ ನಕ್ಸಲರ ಶಕ್ತಿ ಕುಂದುತ್ತಾ ಇದೆಯಾ, ಅಂದ್ರೆ ಕಳೆಗುಂತಾ ಇದೆಯಾ, ಸಂಖ್ಯೆ ಕಡಿಮೆ ಆಗ್ತಾ ಇದೆಯಾ, ಆ ನಿಟ್ಟಿನಲ್ಲಿ ಶರಣಾಗತಿ ಆಗಿದ್ದಾರಾ? ಏನು ಇದು ಮೇಲ್ನೋಟಕ್ಕೆ ಏನ್ ಹೇಳ್ತೀವಿ? ಒಂದು ನಾವು ಇಲ್ಲಿ ಜನರ ನಡುವೆ ನಗರಗಳಲ್ಲಿ ಜನವಸತಿಯ ಪ್ರದೇಶದಲ್ಲಿ ಇದ್ದು ಬಾವುಟ ಇಟ್ಕೊಂಡು ಹೋರಾಟ ಮಾಡ್ಲಿಕ್ಕೆ ಅಷ್ಟು ಸುಲಭದಲ್ಲಿ ಇವತ್ತು ಕಾರ್ಯಕರ್ತರು ಸಿಗ್ತಾ ಇಲ್ಲ. ಇನ್ನು ಅರಣ್ಯದಲ್ಲಿ ಬಂದೂಕ್ ಇಟ್ಕೊಂಡು ಈ ವ್ಯವಸ್ಥೆ, ಪೊಲೀಸರು, ಮಿಲಿಟರಿ ಗನ್ನುಗಳನ್ನ ಎದುರಿಸಿ ಹೋರಾಟ ಮಾಡ್ತೀವಿ ಅನ್ನುವಂತಹದ್ದು ಈಗ ಅಷ್ಟು ಸುಲಭವೂ ಅಲ್ಲ, ಸರಳವೂ ಅಲ್ಲ. ಅದಕ್ಕೆ ಯಾರು ಕೂಡ ಈಗ ಅಷ್ಟು ಸುಲಭದಲ್ಲಿ ಆಕರ್ಷಿತರಾಗುವುದೂ ಇಲ್ಲ, ಅಂತಹ ಸ್ಥಿತಿ ಇದೆ. ಅದರಿಂದಾಗಿ ಇಲ್ಲಿ ಪ್ಯಾಕೇಜಿನ ಪ್ರಶ್ನೆ ಬರುವುದಿಲ್ಲ. ಅವರು ಶರಣಾಗತರಾದವರು ಸರ್ಕಾರ ಕೊಡುವ ದುಡ್ಡಿಗೆ ಅಥವಾ ಪ್ಯಾಕೇಜಿನ ಆಮಿಷಕ್ಕೆ ಅಥವಾ ಖುಷಿ ಪಟ್ಟು ಬರ್ತಾ ಇದ್ದಾರೆ ಅಂತ ನನಗಂತೂ ಅನಿಸ್ತಾ ಇಲ್ಲ. ಈಗಿನ ಪ್ರಸಕ್ತ ಕಾಲಘಟ್ಟದಲ್ಲಿ ಸಶಸ್ತ್ರ ಹೋರಾಟವನ್ನ ಮುನ್ನಡೆಸುವಂತಹದ್ದು ಅವರಿಗೆ ಅಸಾಧ್ಯ ಅಂತ ಕಂಡಿರಬಹುದು. ಮತ್ತು ನಕ್ಸಲ್ ಚಳವಳಿಯಲ್ಲಿ ಮುಂಚೂಣಿಯಲ್ಲಿದ್ದಂತ ಪ್ರಭಾವಿ ನಾಯಕರುಗಳು, ಸೈದ್ಧಾಂತಿಕವಾಗಿ ಮತ್ತು ಸಂಘಟನಾತ್ಮಕವಾಗಿ ಪ್ರಭಾವಿ ನಾಯಕರುಗಳೇನಿದ್ದಾರೆ ಅವರೆಲ್ಲರೂ ಕೂಡ ಒಂದೋ ಪೊಲೀಸ್ ಗುಂಡಿಗಳಿಗೆ ಬಲಿಯಾಗಿದ್ದಾರೆ ಅಥವಾ ಅವರು ಈ ಹಿಂದೆನೇ ಕೂಡ ಶರಣಾಗತರಾಗಿ ಮುಖ್ಯವಾಹಿನಿಗೆ ಬಂದಿದ್ದಾರೆ. ಈಗ ಅಳಿದಲಿದವರು ಹೆಚ್ಚಿನವರೆಲ್ಲರೂ ಕೂಡ ಆದಿವಾಸಿಗಳು, ಮಲೆಕುಡಿಯರು, ದಲಿತರು, ಬಡವರ ಮನೆ ಮಕ್ಕಳೇ ಉಳಿದಿದ್ರು. ಅವರು ಕೂಡ ಜರ್ಜರಿತರಾಗಿದ್ರು. ಅವರಿಗೆ ಬೇಕಾದಂತ ಸಂಪರ್ಕಗಳು, ಸೌಲಭ್ಯಗಳು ಅಲ್ಲಿ ಸಿಗೋದು ಕಷ್ಟ ಅನ್ನುವಂತ ಸ್ಥಿತಿ ಇತ್ತು. ಅದೆಲ್ಲವನ್ನ ಅರ್ಥ ಮಾಡ್ಕೊಂಡವರು ಈಗ ವಿಕ್ರಮ್ ಗೌಡ ಕೂಡ ಪೊಲೀಸ್ ಗುಂಡಿಗೆ ಬಲಿಯಾದ್ಮೇಲೆ ಇನ್ನು ಮುಂದಕ್ಕೆ ಅವರಿಗೆ ಇಲ್ಲಿ ಸ್ಥಳೀಯವಾಗಿಯೂ ಕೂಡ ಯಾರಿಂದ ಕೂಡ ಅಂತ ಸಹಾಯ ಕೊಡ್ಲಿಕ್ಕೂ ಕೂಡ ಎಲ್ಲರೂ ಭಯ ಪಡುವಂತ ಸ್ಥಿತಿ ಇತ್ತು. ಅವರಿಗೆ ಅನ್ನ, ನೀರು, ವಸತಿ ಕೂಡ ಸಿಗೋದು ಕಷ್ಟ ಅಂತ ಎಲ್ಲ ಇತ್ತು. ಅದೆಲ್ಲದನ್ನು ಅರ್ಥ ಮಾಡ್ಕೊಂಡು ಬಹುಶಃ ಇನ್ನು ಈ ರೀತಿ ವ್ಯರ್ಥವಾಗಿ ಸಮಯ ಕಳೆಯೋದು ಏನು ಪ್ರಯೋಜನ ಆಗೋದಿಲ್ಲ ಅಂತ ಹೇಳ್ಕೊಂಡು ಅವರು ವಾಸ್ತವ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಈಗ ಮುಖ್ಯವಾಹಿನಿಗೆ ಬರುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಅನಿಸ್ತದೆ. ಜೀವಭಯನೋ ಅಥವಾ ನಕ್ಸಲ್ ಇದು ಸರ್ಕಾರದ ಆಮಿಷವೋ ಅಥವಾ ಪ್ಯಾಕೇಜ್ಗೆ ಖುಷಿ ಪಟ್ಟು ಅಂತ ಬಂದಿದ್ದಾರೆ ಅಂತ ಭಾವಿಸಬೇಕಾಗಿಲ್ಲ. ಅವರು ವಾಸ್ತವವನ್ನು ಅರ್ಥ ಮಾಡಿಕೊಂಡು ಇನ್ನು ಇದೆಲ್ಲ ಸಾಧ್ಯ ಇಲ್ಲ ಅನ್ನೋದನ್ನ ಅರ್ಥ ಮಾಡಿಕೊಂಡು ಈ ಸರ್ಕಾರ ಏನು ಆಹ್ವಾನವನ್ನ ಅದನ್ನ ಬಳಸ್ಕೊಂಡು ಅವರು ಮುಖ್ಯವಾಹಿನಿಗೆ ಬಂದಿದ್ದಾರೆ. ಮತ್ತು ಸರ್ಕಾರ ಈ ನಿಟ್ಟಿನಲ್ಲಿ ಮಾಡಿರುವಂತಹದ್ದು ಒಳ್ಳೆ ಪ್ರಯತ್ನ ಮತ್ತು ನಕ್ಸಲ್ ಕಾರ್ಯಕರ್ತರು ಕೂಡ ಒಳ್ಳೆಯ ಒಂದು ಡಿಸಿಷನ್ಗೆ ಬಂದಿದ್ದಾರೆ. ಆದ್ರೆ ಇದರಿಂದ ನಮ್ಗೆಲ್ಲೇನು ನಾವು ತಿಳ್ಕೊಳ್ಬೇಕಾಗಿದೆ ಅನ್ನುವಂಥದ್ದು, ನಕ್ಸಲರು ಬಂದೂಕ್ ಹಿಡಿದಂತ ಹುಡುಗರು ಶರಣಾಗತರಾಗಿದ್ದಾರೆ, ಸರ್ಕಾರ ಅವರಿಗೆ ಪ್ಯಾಕೇಜ್ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ಅಷ್ಟೇ ನಾವು ಚರ್ಚೆ ಮಾಡುವಂತ ವಿಚಾರ ಅಲ್ಲ. ನಕ್ಸಲ್ ಚಳವಳಿಗೆ ಅಲ್ಲಿಯ ಸ್ಥಳೀಯ ಯುವಜನರು, ಆದಿವಾಸಿ ಯುವಜನರು, ಅದು ಈಗಾಗ್ಲೇ ನಮ್ಮ ಬೆಳ್ತಂಗಡಿಯ ವಸಂತ ಆಗಿರ್ಬೋದು, ದಿನಕರ ಆಗಿರ್ಬೋದು, ಈಗ ಶರಣಾಗತ ಆಗಿರುವಂತ ಸುಂದರಿ ಆಗಿರ್ಬೋದು, ಅವರೆಲ್ಲರೂ ಕೂಡ ಅರಣ್ಯಕ್ಕೆ ಹೋಗಿರುವಂತದ್ದು ಶೋಕಿಗಾಗಿಯೋ ಅಥವಾ ಏನೋ ಬಂದೂಕಿನ ಆಕರ್ಷಣೆಗಾಗಿ ಅಲ್ವಲ್ಲ. ಅವರಲ್ಲಿ ಅವರ ಬದುಕಿನ ಪ್ರಶ್ನೆಗಳಿತ್ತು. ಅವರ ದಯನೀಯವಾದಂತ ಒಂದು ಹೀನಾಯವಾದ ಬದುಕೇನಿತ್ತು ಆದಿವಾಸಿಗಳದ್ದು, ಅದು ಸರಿಯಾಗ್ಬೇಕು ಅನ್ನುವಂಥದ್ದು ಅವರಿಗೆ ಆ ಯೌವನ ಕಾಲದಲ್ಲಿ ಇದ್ದಂತ ಒಂದು ಬದ್ಧತೆ, ಒಂದು ಐಡಿಯಾಲಜಿಕ್ ಪ್ರಶ್ನೆ ಆಗಿತ್ತು, ಅದು ಬದುಕಿನ ಪ್ರಶ್ನೆ ಆಗಿತ್ತು. ಈಗ ಸರ್ಕಾರ ಶರಣಾಗತರಾಗುವಂತ ನಕ್ಸಲ್ ಕಾರ್ಯಕರ್ತರಿಗೆ ಎಷ್ಟು ಲಕ್ಷ ಕೊಡ್ತಾರೆ ಅನ್ನೋದು
ಮತ್ತು ಅದನ್ನ ಏನೋ ದೊಡ್ಡ ಸಾಧನೆ ಅಂತ ಮಾತಾಡೋದಕ್ಕಿಂತಲೂ ಬಹಳ ಪ್ರಧಾನವಾಗಿ ಅಲ್ಲಿ ನಕ್ಸಲ್ ಚಳವಳಿ ಆರಂಭ ಆಗ್ಲಿಕ್ಕೆ ಬಂದೂಕು ಹಿಡಿದು ರಕ್ತಪಾತ ಆಗ್ಲಿಕ್ಕೆ ಕಾರಣವಾದಂತ ಜನರ ಸಮಸ್ಯೆಗಳೇನಿದೆ ಅರಣ್ಯವಾಸಿಗಳದ್ದು ಅದನ್ನು ಬಗೆಹರಿಸಲಿಕ್ಕೆ ಮುಂದೆ ಸರ್ಕಾರ ಏನ್ ಮಾಡ್ತದೆ ಅನ್ನುವಂಥದ್ದು ಪ್ರಶ್ನೆ. ಆ ನಿಟ್ಟಿನಲ್ಲಿ ಸರ್ಕಾರ ಏನ್ ಮಾಡ್ತದೆ ಅನ್ನುವಂಥದ್ದು ಇವತ್ತು ನಾಗರಿಕ ಸಮಾಜಕ್ಕೆ ನಕ್ಸಲರನ್ನ ಶರಣಾಗತಿ ಮಾಡಿದವರಿರ್ಬೋದು ಅಥವಾ ಮಾಡಿದ್ದನ್ನ ಇವತ್ತು ಸ್ವಾಗತಿಸ್ತಾ ಇರುವಂತ ನಮ್ಮಂತವ್ರು ಇರ್ಬೋದು ಅಥವಾ ನಕ್ಸಲರನ್ನ ಯಾಕೆ ನೀವು ಸ್ವಾಗತಿಸ್ತಿರ್ತಾ ಕೇಳ್ತಾ ಇರುವಂತ ಬಿಜೆಪಿ ಅವರು ಇರ್ಬೋದು. ಅವರ ಅಲ್ಲಿಯ ಜನರಿಗೆ ಇನ್ನು ಮುಂದಕ್ಕೆ ಅವರ ಮೂಲಭೂತ ಸೌಲಭ್ಯಗಳನ್ನು ಈಡೇರಿಸಲಿಕ್ಕೆ ಅವರ ಬದುಕೊಳ್ಳೋದು ಮಾಡ್ಲಿಕ್ಕೆ ಸರ್ಕಾರದ ಭಾಗವಾಗಿ ಏನ್ ಮಾಡ್ತಾರೆ, ನಾಗರಿಕ ಸಮಾಜವಾಗಿ ಅವರ ಬೇಡಿಕೆಗಳ ಜೊತೆಯಲ್ಲಿ ಎಷ್ಟು ನಿಂತ್ಕೊಳ್ತಾರೆ ಅನ್ನುವಂಥದ್ದೇ ಬಹಳ ಪ್ರಧಾನ ಪ್ರಶ್ನೆ. ಆ ಕುರಿತು ನಾವು ಹೆಚ್ಚು ಚರ್ಚೆ ಮಾಡಬೇಕು ಅಂತ ನನಗೆ ಅನಿಸ್ತದೆ. ಓಕೆ ಸರ್, ಈಗ ಒಂದೊಂದು ಸರ್ಕಾರ ಕೊಟ್ಟ ಭರವಸೆ ಏನು ಇವ್ರುಗಳಿಗೆ, ಸರ್ಕಾರ ಏನೆಲ್ಲ ಭರವಸೆಗಳನ್ನ ಕೊಟ್ಟಿದೆ ಎಕ್ಸಾಕ್ಟ್ ಆಗಿ? ಅಲ್ಲ ಸರ್, ನಾನು ಮಾಧ್ಯಮದಲ್ಲಿ ಗಮನಿಸಿರುವಂತಹದ್ದು ಮತ್ತು ಈ ಶರಣಾಗತಿಯಲ್ಲಿ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡಿದ್ದಂತ ಏನು ಪುನರ್ವಸತಿ ಸಮಿತಿಯಲ್ಲಿ ಏನಿದ್ದಾರೆ ಅವ್ರ ಹತ್ರ ಎಲ್ಲ ಚರ್ಚೆ ಮಾಡಿದಂತ ಪ್ರಕಾರ ದೊಡ್ಡ ರೀತಿಯ ಅಪರಾಧ ಪ್ರಕರಣಗಳಲ್ಲಿ ಗುರುತಿಸಿಕೊಂಡವರಿಗೆ 7.5 ಲಕ್ಷ ಮತ್ತು ಇನ್ನು ಬಾಕಿ ಉಳಿದವರಿಗೆ 4 ಲಕ್ಷ, ಹೊರ ರಾಜ್ಯದವರಿಗೆ 2.5 ಲಕ್ಷ ಅಂತ ಏನೋ ಕೊಟ್ಟಿದ್ದಾರೆ. ಅದೇನು ದೊಡ್ಡ ಹಣದ ಪ್ರಶ್ನೆ ಅಲ್ಲ, ಅದು ವಕೀಲರುಗಳಿಗೆ ಅಥವಾ ಇನ್ನುಳಿದ ಇದಕ್ಕೆ ಹೋಗಬಹುದು. ಆದ್ರೆ ಆಚೆಗೆ ಬಹಳ ಪ್ರಧಾನವಾಗಿ ಜಮೀನು ಕೊಡುವಂತದ್ದು ಇನ್ನೊಂದಲ್ಲ ಇದೆ. ಅದೆಲ್ಲ ಒಳಗಡೆ ಬಂದ್ಮೇಲೆ ಹಿಂದೆ ಬಂದವರಿಗೂ ಕೂಡ ಅದು ಸಿಕ್ಕಿಲ್ಲ. ಅದು ಬೇರೆ. ಬಹಳ ಪ್ರಧಾನವಾಗಿ ಅವರ ಕೇಸನ್ನ ಮುಗಿಸ್ಲಿಕ್ಕೆ ಬೇಕಾದಂತ ಒಂದು ಗೌರವಯುತವಾದಂತಹ ಒಂದು ನಡವಳಿಕೆ ಬೇಕು. ಹಾಗಾದ್ರೆ ಈಗ ಹಾಗಾದ್ರೆ ಅವರು ಇನ್ನೊಂದು ಬಹಳ ಪ್ರಧಾನ ಏನು ಅಂದ್ರೆ ಅವರ ಮೇಲಿರುವಂತಹ ಕೇಸುಗಳನ್ನ ಒಂದೇ ನ್ಯಾಯಾಲಯಕ್ಕೆ ತರಬೇಕು ಅನ್ನುವಂಥದ್ದು ಮತ್ತು ಅದನ್ನು ವೇಗವಾಗಿ ತನಿಖೆಯನ್ನು ಪೂರ್ಣಗೊಳಿಸಬೇಕು ಮತ್ತು ತನಿಖೆಯನ್ನು ಪೂರ್ಣಗೊಳಿಸಲು ಮತ್ತು ಅವರ ಮೇಲಿರುವಂತಹ ಆರೋಪಗಳನ್ನ ಕೈ ಬಿಡುವಂತಹ ಸಂದರ್ಭದಲ್ಲಿ ಸರ್ಕಾರ ಪಾಸಿಟಿವ್ ಆಗಿ ಇರಬೇಕು. ಈಗ ಮಾತು ಕೊಟ್ಟು ನಾಳೆ ಭರವಸೆ ಈಡೇರಿಸದೆ ಅವರನ್ನ ನ್ಯಾಯಾಲಯದಲ್ಲಿ ಅಥವಾ ಜೈಲಿನಲ್ಲೇ ಕೊಳೆಯುವ ರೀತಿಯಲ್ಲಿ ಮಾಡಬಾರದು ಅಂತ ಅವರ ಬೇಡಿಕೆ ಇತ್ತು. ಅದಕ್ಕೆ ಸರ್ಕಾರ ಇವತ್ತು ಭರವಸೆಯನ್ನು ಕೊಟ್ಟಿದೆ. ಆ ಭರವಸೆಗಳನ್ನ ಈಡೇರಿಸಬೇಕಾಗಿದೆ ಅನ್ನುವಂಥದ್ದು ಈಗ ಪ್ರಧಾನವಾಗಿರುವಂತದ್ದು. ಈ ದುಡ್ಡಿನ ಪ್ರಶ್ನೆಯಲ್ಲಿ ಬಹಳ ಮುಖ್ಯ ಅನಿಸೋದೇ ಇಲ್ಲ. ಬಹುಶಃ ನಕ್ಸಲ್ ಕಾರ್ಯಕರ್ತರಿಗೂ ಕೂಡ ಶರಣಾಗತರಾದವರಿಗೂ ಕೂಡ ದುಡ್ಡಿನ ಆಕರ್ಷಣೆ ಇಲ್ಲ. ಅವ್ರಿಗೆ ಕೇಸ್ ಮುಗಿಬೇಕು ಬೇಗ, ನಾವು ಬೇಗ ಮನೆಗಳಿಗೆ ಸೇರ್ಬೇಕು, ದಶಕಗಳಿಂದ ಕುಟುಂಬದಿಂದ ದೂರ ಇದ್ವಿ, ಕುಟುಂಬದ ಜೊತೆ ಬೆರೀಬೇಕು ಮತ್ತು ಜನ ಚಳವಳಿಗಳಲ್ಲಿ ಭಾಗವಹಿಸಬೇಕು ಅನ್ನುವಂತಹದ್ದು ಆಕಾಂಕ್ಷೆ. ಸರ್ಕಾರ ಆ ನಿಟ್ಟಿನಲ್ಲಿ ಭರವಸೆ, ಪ್ರಧಾನ ಭರವಸೆ ಅದೇ ಇರುವಂತಹದ್ದು. ಅದನ್ನ ಈಡೇರಿಸುವಂತಹದ್ದೇ ಬಹಳ ಪ್ರಧಾನವಾದದ್ದು. ಈಗ ಶರಣಾಗತಿಯಾಗಿರುವ 6 ಜನರಿಗೆ ಕೂಡ 3 ಲಕ್ಷ ರೂಪಾಯಿಗಳು ಘೋಷಣೆ, ಇವೆಲ್ಲದರ ಜೊತೆಗೆ ಜಾಗವು ಕೂಡ ನೀಡ್ತಾರೆ, ಹಾಗಾದ್ರೆ ಜಮೀನು ಕೂಡ ನೀಡ್ತಾರೆ ಅವರುಗಳಿಗೆ. ಸೊ ಈ ಒಂದು ಪ್ರೊವಿಷನ್ಸ್ ಫ್ರಮ್ ದ ಸ್ಟೇಟ್ ಗವರ್ಮೆಂಟ್ ಆರ್ ಸೆಂಟ್ರಲ್ ಗವರ್ಮೆಂಟ್ ಆಲ್ಸೋ ಏನ್ ಹೇಳ್ತೀರಿ, ಏನಿದು ಕತೆ ಆಕ್ಚುಲಿ? ಯಾಕಂದ್ರೆ ಇದು 3 ಲಕ್ಷ ಈಗ ಒಂದು ಕಂತಿನಲ್ಲಿ ಬಿಡುಗಡೆ ಮಾಡಿದ್ದಾರೆ. ಅಲ್ಲಿ 7.5 ಲಕ್ಷ, 4 ಲಕ್ಷ ಇಂತ ಬೇರೆ ಬೇರೆ ಹಂತಗಳಿದೆ. ಮೊದಲ ಹಂತದಲ್ಲಿ ಅವರಿಗೆ 3 ಲಕ್ಷ ಅವರ ಕುಟುಂಬಗಳಿಗೆ ಅಥವಾ ಅವರ ಖರ್ಚಿಗೆ, ಈಗ ನ್ಯಾಯಾಲಯದ ಖರ್ಚು, ಇನ್ನೊಂದು ಖರ್ಚು, ಮತ್ತೊಂದು ಆರೋಗ್ಯದ ಖರ್ಚು ಏನೇನೋ ಇರುತ್ತೆ, ಅದಕ್ಕೆ ಬರಲಿಕ್ಕೆ ಕೊಟ್ಟಿದ್ದಾರೆ. ಮತ್ತೆ ಜಮೀನು ಮಂಜೂರು ಮಾಡುವಂತ ಪ್ರಶ್ನೆ ಈ ಹಿಂದೆ ಕೂಡ ಯಾರಿಗೂ ಕೂಡ ಜಮೀನು ಕೊಟ್ಟದ್ದು ನಮ್ಮ ಗಮನದಲ್ಲಿಲ್ಲ. ಈ ಹಿಂದೆ ಶರಣಾಗತರಾದವರಿಗೆ ಕೊಟ್ಟಂತ ಪ್ರಶ್ನೆಗಳಿಲ್ಲ. ಮುಂದಕ್ಕೆ ಕೊಡ್ತಾರೆ ಅನ್ನುವಂಥದ್ದು ಎಲ್ಲೂ ಕೂಡ ಸ್ಪಷ್ಟವಾಗಿ ಇಲ್ಲ. ಪ್ಯಾಕೇಜ್ ನಲ್ಲಿ ಜಮೀನು ಕೊಡ್ತೀವಿ ಅನ್ನುವಂಥದ್ದು ಸರ್ಕಾರದ ಪ್ಯಾಕೇಜ್ ನಲ್ಲಿ ಎಲ್ಲೂ ಸ್ಪಷ್ಟವಾಗಿಲ್ಲ. ಹಣಕಾಸಿನದ್ದು ಮಾತ್ರ ಅವರು ಬಹಳ ಸ್ಪಷ್ಟವಾಗಿ ಪ್ಯಾಕೇಜ್ ನಲ್ಲಿ ಹೇಳಿದ್ದಾರೆ. ಇನ್ನೆಲ್ಲವೂ ಕೂಡ ನ್ಯಾಯಾಲಯದಲ್ಲಿ ಅವರಿಗೆ ಸಿಗಬೇಕಾದಂತ ಏನು ಸಹಾಯ ಸರ್ಕಾರದ ವತಿಯಿಂದ ಅದು ಇರುವಂತಹದ್ದು ಆ ಭರವಸೆಯಲ್ಲಿ. ಇವರ ಬೇಡಿಕೆಗಳ ಬಗ್ಗೆ ಸಹಾನುಭೂತಿಯನ್ನು ನೋಡ್ತೀವಿ ಅಂತ. ಈಗ ಜೊತೆಗೆ ತಾವು ಹೇಳಿದ್ರಿ, ಈಗ ಅಂದ್ರೆ ಇವರುಗಳಿಗೆ ಈಗ ಲಾಯರ್ಗಳು ಕೆಲಸ ಮಾಡ್ತಾರೆ, ಅವರುಗಳ ಒಂದು ಸಂಬಳವನ್ನು, ಅವರುಗಳ ಒಂದು ವಿಚಾರವನ್ನು ಕೂಡ ಸರ್ಕಾರ ನೋಡ್ಕೊಳ್ಳಲ್ವಾ ಈ ಸಂದರ್ಭ? ಇಲ್ಲ, ಸರ್ಕಾರ ಆ ರೀತಿ ನೋಡ್ಕೊಳ್ತದೆ. ಎಲ್ಲಿಯೂ ಕೂಡ ಅವರಿಗೆ ಕೊಟ್ಟಿರುವಂತ ಈಗೇನು ಒಪ್ಪಂದದಲ್ಲಿ ಅಥವಾ ಪುನರ್ವಸತಿಯ ಏನು ಪ್ಯಾಕೇಜ್ ನಲ್ಲಿ ಆ ರೀತಿ ಇಲ್ಲ. ಅವರಿಗೆ ಹಣಕಾಸಿನದ್ದು ಮಾತ್ರ. ಇನ್ನು ಅವರಿಗೆ ವಕೀಲರ ನೆರವನ್ನು ಒದಗಿಸಬೇಕಾಗಿರುವಂತಹದ್ದು ಈ ಪುನರ್ವಸತಿ ಸಮಿತಿ ಮತ್ತೆ ಅವರನ್ನ ಶರಣಾಗತಿ ಮಾಡ್ಲಿಕ್ಕೆ ಕೆಲಸ ಮಾಡಿದಂತವರು. ಸರ್ಕಾರ ಏನಿಲ್ಲ ಅಂದ್ರೆ ಕಾನೂನು ಅದಾಲತ್ ಏನಿದೆ, ಸರ್ಕಾರದ ಕಾನೂನು ಅದರಿಂದ ಸಾಮಾನ್ಯವಾಗಿ ಯಾರಿಗೂ ಕೂಡ ಈಗ ವಕೀಲರಿಲ್ಲ ಅಂತಂದ್ರೆ ಯಾವುದೇ ಹೀನ ಪ್ರಕರಣದಲ್ಲಿ, ಈಗ ನಕ್ಸಲ್ ಚಳವಳಿ ಅಂತ ರಾಜಕೀಯ ಹಿಂಸಾ ಮಾರ್ಗಗಳು ಬಿಡಿ, ಯಾವುದೇ ಹೀನ ಪ್ರಕರಣದಲ್ಲಿ ಭಾಗಿಯಾದವರಿಗೂ ಕೂಡ ನ್ಯಾಯಾಲಯದಲ್ಲಿ ವಕೀಲರುಗಳಿಲ್ಲ ಅಂದ್ರೆ ಸರ್ಕಾರವೇ ವಕೀಲರನ್ನು ಒದಗಿಸ್ತದೆ. ಅದೇ ಅದು ಪರಿಣಾಮಕಾರಿ ಏನೂ ಆಗಿರೋದಿಲ್ಲ. ಅದು ನೇಮ್ ತೆಕ್ಕೊಂದು ವಕೀಲರು ಇರ್ತಾರೆ ಅಷ್ಟೇ. ಇವತ್ತು ಇವರಿಗೆ ವಕೀಲರನ್ನು ಒದಗಿಸುವಂತಹದ್ದು ಇವರ ಹಿತೈಷಿಗಳು, ಇವರ ಜೊತೆಯಲ್ಲಿ ಹಿಂದೆ ಚಳವಳಿಯಲ್ಲಿ ಇದ್ದವರು ಅಥವಾ ಇವರ ಬಗ್ಗೆ ಸಹಾನುಭೂತಿ ಉಳ್ಳಂತ ಜನಗಳು ಇವರಿಗೆ ವಕೀಲರನ್ನು ಒದಗಿಸಬೇಕಾಗಿದೆ. ಅಥವಾ ಕರ್ನಾಟಕದಲ್ಲಿರುವಂತ
ಇರುವಂತಹ ಜನಪರವಾದಂತಹ ವಕೀಲರುಗಳು ಸ್ವಯಂ ಪ್ರೇರಣೆಯಿಂದ ಇವರ ಪರವಾಗಿ ನ್ಯಾಯಾಲಯದಲ್ಲಿ ವಕಾಲತ್ತುಗಳನ್ನ ಹಾಕೊಂಡ್ರೆ ಆಗ್ಬಹುದು. ಸರ್ಕಾರ ಏನಾದ್ರೂ ವಕೀಲರನ್ನ ಉತ್ತಮ ವಕೀಲರನ್ನ ನೇಮಿಸಿಕೊಡ್ತೀವಿ ಅಂತ ಏನು ಕೂಡ ಅದರಲ್ಲಿ ಎಲ್ಲೂ ಕೂಡ ಭರವಸೆ ಇಲ್ಲ. ಕಾನೂನು ಪ್ರಾಧಿಕಾರದಿಂದ ನಾವು ಒದಗಿಸ್ತೀವಿ ಅನ್ನುವಂತ ಸಾಮಾನ್ಯವಾದಂತಹ ಒಂದು ಆಶ್ವಾಸನೆ ಮಾತ್ರ. ಅದು ನಕ್ಸಲರಿಗೆ, ಶರಣಾಗತರಾದ ನಕ್ಸಲರಿಗೆ ಮಾತ್ರ ಅಲ್ಲ, ಅದು ಎಲ್ಲಾ ರೀತಿಯ ಅಪರಾಧಿಗಳಿಗೂ ಕೂಡ ವಕೀಲರುಗಳ ಲಭ್ಯತೆ ಇಲ್ಲ ಅಂದ್ರೆ ಅದು ಅಲ್ಲಿಂದ ಲಭ್ಯತೆ ಆಗ್ತದೆ. ಅದು ಸಾಮಾನ್ಯ ಪ್ರೋಸೆಸ್. ಅದು ನಕ್ಸಲ್ ಪ್ಯಾಕೇಜಿನ ಭಾಗ ಅಲ್ಲ. ಕರೆಕ್ಟ್. ಈಗ ಒಂದು ಆರೋಪ ಸರಿ ಅಂದ್ರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮಾತ್ರ ನಕ್ಸಲರಿಗೆ, ಉಗ್ರರಿಗೆ ಸುಗ್ಗಿ ಹಬ್ಬ ಅನ್ನುವಂಥದ್ದು ಒಂದು ಆರೋಪ ಇದೆ. ಬಿಜೆಪಿಗರು ಮಾಡ್ತಾ ಇದ್ದಾರೆ, ಶಾಸಕರೆಲ್ಲ ಸೇರಿಕೊಂಡು. ಸೊ ಹಾಗಿದ್ದಾಗ ಇದು ಸಿದ್ದರಾಮಯ್ಯ ಗೌರ್ಮೆಂಟ್ ಇದರಿಂದ ಮಾತ್ರ ಈ ಒಂದು ಆಫರ್ಗಳು ಸಿಗ್ತಾ, ನಕ್ಸಲರು ಶರಣಾಯ್ತಾ ಅನ್ನುವಂಥ ಪ್ರಶ್ನೆಗಳ ನಡುವೆ ಏನ್ ಹೇಳ್ತೀರಿ? ಬಿಜೆಪಿ ಬಿಡಿ ಸರ್, ಬಿಜೆಪಿ ಅವರು ಮಾತಾಡೋದ್ರಲ್ಲಿ ಯಾವ ಲಾಜಿಕ್ಕೂ ಇರೋದಿಲ್ಲ ಯಾವತ್ತು. ಅಲ್ಲಿ ಕಳೆದ ತಿಂಗಳು ಛತ್ತೀಸ್ಗಢದಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರೇ ಇದ್ರಲ್ಲ, ಬಿಜೆಪಿ ಅತ್ಯುನ್ನತ ನಾಯಕ, ಶರಣಾಗತರಾಗಿಸೋದ್ರಲ್ಲಿ ಇದ್ರು. ಮಹಾರಾಷ್ಟ್ರದಲ್ಲಿ ಪರಿಹಾರ ಪ್ಯಾಕೇಜ್ ಇದೆ, ಸೆಂಟ್ರಲ್ ಗವರ್ಮೆಂಟ್ ಕೂಡ ಪರಿಹಾರ ಪ್ಯಾಕೇಜ್ ಅನ್ನು ಒದಗಿಸಿದೆ. ಅದೇ ರೀತಿಯಲ್ಲಿ ಕೂಡ ಪುನರ್ವಸತಿ ಪ್ಯಾಕೇಜ್ ಬಿಜೆಪಿ ಸರ್ಕಾರ ಇರುವಂತಹ ಛತ್ತೀಸ್ಗಢ ಮುಂತಾದ ರಾಜ್ಯದಲ್ಲಿ, ಮಹಾರಾಷ್ಟ್ರದಲ್ಲಿ ಕೂಡ ಇದೆ. ಕಳೆದ ವರ್ಷ ಮಹಾರಾಷ್ಟ್ರದಲ್ಲಿ ಶರಣಾಗತರಾದ ನಕ್ಸಲರಿಗೂ ಕೂಡ ಅಲ್ಲಿಯ ಬಿಜೆಪಿಯ ಮುಖ್ಯಮಂತ್ರಿ ಬಿಜೆಪಿ ನಾಯಕ ಫಡ್ನವೀಸ್ ಪರಿಹಾರ ಒದಗಿಸಿದ್ದಾರೆ. ಲೆಟ್ ಮಿ ಕ್ಲಾರಿಫೈ. ಈಗ ಮಹಾರಾಷ್ಟ್ರದಲ್ಲೂ ಕೂಡ ಅದೇ ರೀತಿಯಾಗಿದೆ, ಫಡ್ನವೀಸ್ ಅವರಿಂದ ಹಿಡಿದು ಗೃಹ ಸಚಿವರು ಅಮಿತ್ ಶಾ ಅವರಿಂದ ಹಿಡಿದು. ಸೊ ಪುನರ್ವಸತಿ ಪ್ಯಾಕೇಜ್ಗಳು ಇದೆ. ಆದ್ರೆ ಕರ್ನಾಟಕದಲ್ಲಿ ಈ ಪ್ಯಾಕೇಜ್ಗಳು ಘೋಷಣೆ ಆದಾಗ ಯಾಕೆ ಈ ರೀತಿ ಉಗ್ರರಿಗೆ ಸುಗ್ಗಿ ಹಬ್ಬ ಅಥವಾ ನಕ್ಸಲರಿಗೆ ಸುಗ್ಗಿ ಹಬ್ಬ ಈ ಸರ್ಕಾರದಲ್ಲಿ ವೈ ಅನ್ನುವಂತ ವಿಚಾರ? ಬಿಜೆಪಿ ಅವರಿಗೆ ಯಾವ ಲಾಜಿಕ್ ಇಲ್ಲಲ್ಲ ಸರ್, ಸುಮ್ನೆ ಮಾತಾಡ್ಬೇಕು. ನಾನ್ ಕೇಳುವಂತಹದ್ದು, ಈಗ ಅದರಲ್ಲಿ ಕೂಡ ಅತಿ ಹೆಚ್ಚು ಮಾತಾಡಿರುವಂತಹದ್ದು ನಮ್ಮ ಹರೀಶ್ ಪೂಂಜಾ, ಸುನಿಲ್ ಕುಮಾರ್ ಅವರು. ಈಗ ಸುಂದರಿ, ಶರಣಾಗತಿಯಾದ ಸುಂದರಿ ಎಲ್ಲಿ ಅವರು? ಬೆಳ್ತಂಗಡಿ ಶಾಸಕರ ಕ್ಷೇತ್ರಕ್ಕೆ ಬರ್ತಾರೆ. ಮೊನ್ನೆ ಸತ್ತಿರುವಂತ ವಿಕ್ರಮ್ ಗೌಡ ಎಲ್ಲಿ ಅವರು? ಕಾರ್ಕಳ ಕ್ಷೇತ್ರದವರು. ಏನು ನಮ್ಮ ಶತ್ರುಗಳವರು, ಬಡಪಾಯಿ ಆದಿವಾಸಿಗಳು, ಮಲೆಕುಡಿಯರು. ಯಾಕೆ ಹೋದ್ರು? ಅವರೇನು ಬಹಳ ಯೂನಿವರ್ಸಿಟಿಯಲ್ಲಿ ಐಡಿಯಾಲಜಿಕ್ ಅಂತ ಓದಿ ಹೋಗಿರುವಂತಹದ್ದ? ಇವರು ಇಲ್ಲಿ ಸತತವಾಗಿ 3-4 ದಶಕಗಳಲ್ಲಿ ಗೆದ್ದು ಬಂದಂತಹ ಜನ ಅವರಿಗೆ ಗಮನ ಕೊಡದೆ ಇರೋದ್ರಿಂದ ಜೈಲಿಗೆ ಹೋಗಿದ್ದಾರೆ. ನಾನು ಮೊನ್ನೆ ಪೀತ್ಬೈಲಲ್ಲಿ ವಿಕ್ರಮ್ ಗೌಡ ಎನ್ಕೌಂಟರ್ ಆದ ಸಂದರ್ಭದಲ್ಲಿ ಅಲ್ಲಿ ಏನ್ ನಡೆದಿದೆ ಅಂತ ನೋಡ್ಲಿಕ್ಕೆ ನಾನು ಹೋಗಿದ್ದೆ. ಅಲ್ಲಿ ನೋಡಿದೆ, ಅಲ್ಲಿಯ ಜನರೆಲ್ಲರೂ ಕೂಡ ಅಲ್ಲಿಯ ಮಲೆಕುಡಿಯರ ಕುತ್ತಿಗೆಯಲ್ಲಿ ಕೇಸರಿ ಶಾಲ್ ಇದೆ ಸರ್. ಅವರೆಲ್ಲರೂ ಕೂಡ ಬಹುತೇಕರು ಬಿಜೆಪಿ ವೋಟರ್ಸ್. ಅಲ್ಲಿ ಆ ಪೀತ್ಬೈಲ್ನಲ್ಲಿ ಎನ್ಕೌಂಟರ್ ವಿಕ್ರಮ್ ಗೌಡನನ್ನ ತಂದು ಅಲ್ಲಿ ಪೊಲೀಸರು ಗುಂಡು ಹೊಡೆದು ಕೊಂದಿದ್ದಾರೆ. ಒಬ್ಬ ವಿರೋಧ ಪಕ್ಷದ ನಾಯಕ, ಅವನ ಕ್ಷೇತ್ರದಲ್ಲಿ ಆಗಿರುವಂತಹ ಹತ್ಯೆ ಅದು. ವಿರೋಧ ಪಕ್ಷದ ಒಬ್ಬ ಶಾಸಕ ಅನ್ನುವಂತ ನೆಲೆಯಲ್ಲಿ ಆದ್ರೂ ಕೂಡ ಅವರನ್ನೊಂದು ತನಿಖೆಗೆ ಆಗ್ರಹಿಸಬೇಕಿತ್ತು, ಆಗ್ರಹಿಸಲಿಲ್ಲ. ಅಲ್ಲಿ ಆ ಸುತ್ತಮುತ್ತಲಿದ್ದಂತ ಮಲೆಕುಡಿಯರನ್ನೆಲ್ಲ ಮನೆಯಿಂದ ಹೊರಗಡೆ ಹಾಕಿ ಆಂಟಿ ನಕ್ಸಲ್ ದಳದ ಪೊಲೀಸರು ಅವರ ಮನೆಯಲ್ಲಿ ಅಕ್ರಮವಾಗಿ ಬಂದೂಕು ಹಿಡ್ಕೊಂಡು ಕೂತಿದ್ರು. ಅವರೆಲ್ಲ ಊರ ಹೊರಗಡೆ ಹೋಗಿ ಬೇರೆಲ್ಲೋ ವಾಸ ಹೂಡುವಂತ ಸ್ಥಿತಿ ಇತ್ತು. ಒಬ್ಬ ಶಾಸಕನಾಗಿ ಅಲ್ಲಿಗೆ ಹೋಗಿ ಈ ರೀತಿ ಯಾಕೆ ಮಾಡಿದ್ರಿ ಅಂತ ಕೇಳಿಲ್ಲ. ಅವರ ಓಟ್ ಬೇಕು, ಅವರ ಪರವಾಗಿಲ್ಲ. ಕುತ್ತೂರಿನಲ್ಲಿ ಬಂದು ಓಟ್ ಕೇಳ್ತಾರೆ ಹರೀಶ್ ಪೂಂಜಾ. ಅಲ್ಲಿ ಮುರಿದು ಬಿದ್ದಂತ ಒಂದು ಸೇತುವೆ ಕಟ್ಟಿಕೊಡಲ್ಲ ಮಲೆಕುಡಿಯರಿಗೆ. ಅಲ್ಲಿ ಇಬ್ರು ಹುಡುಗರು ನಕ್ಸಲ್ ಕಾರ್ಯಾಚರಣೆಯಲ್ಲಿ ಎನ್ಕೌಂಟರ್ ಅಲ್ಲಿ ಸತ್ತಿದ್ದಾರೆ. ಈಗ ಸುಂದರಿ ಕೂಡ ಅದೇ ಅಪಾಯವನ್ನು ಎದುರಿಸ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಏನೇ ಇದೆ ಇಲ್ಲಿ ವ್ಯವಸ್ಥೆಯಲ್ಲಿ ಇಂಥ ಲೋಪಗಳಿಂದ ನೀವು ಬಂದು ಕೇಳಿದ್ದೀರಿ, ಮರಳಿ ಬನ್ನಿ ಅಂತ ಹೇಳೋದ್ರಲ್ಲಿ ಶಾಸಕ ಪೂಂಜಾ ಮತ್ತು ಇವರು ಸುನಿಲ್ ಕುಮಾರ್ ಮುಂಚೂಣಿಯಲ್ಲಿ ಇರಬೇಕು. ಅದರ ಬದಲು ಮಾರಿ ಹಬ್ಬ, ಸುಗ್ಗಿ ಅಂತ ಹೇಳಿದ್ರೆ ಏನ್ ಅರ್ಥ ಅದು? ಅಂದ್ರೆ ಇವರೇನ್ ಹೇಳೋದು ಅಂದ್ರೆ ಆ ಮಲೆಕುಡಿಯ ಹುಡುಗರನ್ನ ಕೊಂದಾಕ್ಬೇಕಿತ್ತ, ಸುಂದರಿಯನ್ನು ಶೂಟ್ ಮಾಡಿಕೊಳ್ಬೇಕಿತ್ತ, ಮಂಡಗಾರ ಲತಾವನ್ನು ಕೂಡ ಶೂಟ್ ಮಾಡಿಕೊಳ್ಬೇಕಿತ್ತ, ತರಬಾರ್ದಿತ್ತ? ಕನಿಷ್ಠ ಒಂದು ಲಾಜಿಕ್, ರಾಜಕೀಯವಾದ ಲಾಜಿಕ್ ಇಲ್ಲ. ಇವರದೇ ಅಮಿತ್ ಶಾ ಹೇಳ್ತಾರೆ ಇಂಡಿಯಾ ನಕ್ಸಲ್ ಮುಕ್ತ ಆಗ್ಬೇಕು, ನೀವು ಶರಣಾಗತರಾದ್ರೆ ನಿಮ್ಮನ್ನು ಸ್ವಾಗತಿಸ್ತೀವಿ, ನಾನೇ ಖುದ್ದಿರ್ತೀನಿ ಅಂತ ಹೇಳ್ತಾರೆ. ಬೇರೆ ಬೇರೆ ರಾಜ್ಯದಲ್ಲಿ ಪ್ಯಾಕೇಜ್ ಕೊಡ್ತಾರೆ. ಕರ್ನಾಟಕ ಪೂರ್ತಿಯಾಗಿ ನಕ್ಸಲರಿಂದ ಮುಕ್ತ, ನಕ್ಸಲ್ ಚಳವಳಿಯಿಂದ ಮುಕ್ತ ಆಗ್ತದೆ. ಎಲ್ಲರೂ ಕೂಡ ಬಂದೂಕ್ ತೊರೆದು ನಮ್ಮ ನಾಡಿಗೆ ಬರ್ತಾರೆ, ಪೊಲೀಸರ ಮುಂದೆ ಶರಣಾಗ್ತಾರೆ ಅಂದಾಗ ನಾವೆಲ್ಲರೂ ಖುಷಿಯಿಂದ ಸ್ವಾಗತ ಮಾಡಬೇಕು. ಒಬ್ಬ ಶಾಸಕಾಗಿ ಅವರಿಗೆ ಖುಷಿ ಅಲ್ವಾ? ಬಹುಶಃ ಹರೀಶ್ ಪೂಂಜಾ ಮತ್ತು ಸುನಿಲ್ ಕುಮಾರ್ ಅಂತ ಬಿಜೆಪಿ ಶಾಸಕರುಗಳಿಗೆ ANF ಇನ್ನೂ ಬೇಕು. ಅವರ ಬಂದೂಕುಗಳು ಮುರಿತಾ ಇರಬೇಕು. ಮಲೆಕುಡಿಯರನ್ನ, ಆದಿವಾಸಿಗಳನ್ನ ಅವರು ದಮನ ಮಾಡ್ತಾನೆ ಇರಬೇಕು. ಅರಣ್ಯಗಳು ಪೂರ್ತಿ ಇವರ ಏನು ಮಾಫಿಯಾಗಳಿದೆಯಲ್ಲ, ಟಿಮ್ಮರ್ ಮಾಫಿಯಾ ಕೈಯಲ್ಲೇ ಇರಬೇಕು ಅಂತ ಬಹುಶಃ ಆಸೆ ಇರಬೇಕು. ಈಗ ನಕ್ಸಲರಿಲ್ಲಲ್ಲ, ANF ಕೂಡ ಇರಲ್ಲ, ಜನ ಚಳವಳಿಗಳಲ್ಲಿ ಎದ್ದು ಬರ್ತದೆ. ಆದ್ರಿಂದ ನಮ್ಮ ಎಲ್ಲವೂ ಕೂಡ ಬಯಲಾಗ್ತದೆ ಅಂತ ಭಯ ಇರಬಹುದು. ಅದರಿಂದಾಗಿ ಬಿಜೆಪಿ ಅವರು ಈ ಆರೋಪಗಳಲ್ಲಿ ಯಾವ ಲಾಜಿಕ್ ಇಲ್ಲ. ಕನಿಷ್ಠ ಮನುಷ್ಯತ್ವ ಇರುವವರು, ಕನಿಷ್ಠ
ದಲಿತರು, ದಮನಿತರು, ಆದಿವಾಸಿಗಳು, ಬುಡಕಟ್ಟುಗಳು, ಅಂಚಿನಲ್ಲಿರುವ ದಮನಿತ ಸಮುದಾಯಗಳ ಬಗ್ಗೆ ಕಾಳಜಿ ಉಳ್ಳ ಕನಿಷ್ಠ ಪ್ರಾಮಾಣಿಕ ಜನಗಳು ಇವತ್ತಿನ ಈ ಪ್ರೋಸೆಸ್ ಏನಿದೆ, ನಕ್ಸಲರು ನಮ್ಮ ಸಹೋದರರಾದಂತಹ ಹುಡುಗರು, ಆದಿವಾಸಿಗಳ ಮಕ್ಕಳು ಅರಣ್ಯದಿಂದ 2 ದಶಕಗಳ ನಂತರ ಬಂದೂಕು ಕೆಳಗಿಟ್ಟು ನಾವು ಬರ್ತೀವಿ ಅಂತ ಹೇಳುವಾಗ ಸ್ವಾಗತ ಮಾಡಬೇಕು. ಬಿಜೆಪಿ ಅವರಿಗೆ ಅಂತ ಮಾನವೀಯತೆಯೂ ಇಲ್ಲ, ಲಾಜಿಕ್ ಇಲ್ಲ, ಅಂತ ರಾಜಕಾರಣನೂ ಗೊತ್ತಿಲ್ಲ. ಅವರಿಗೆ ಇಂಥೇ ರಾಜಕಾರಣ ಮಾತ್ರ ಅಭ್ಯಾಸ ಆಗಿದೆ. ಅವ್ರಿಗೆ ಇಂಥ ತೊರೀತಾ ಇರೋದನ್ನ ಕಾಡ್ಲಿಕ್ಕೆ ಆಗ್ತಾ ಇಲ್ಲ ಸರ್. ಓಕೆ ಸರ್, ಎಸ್ ಸರ್, ಥ್ಯಾಂಕ್ ಯು ಮುನೀರ್ ಕಾಟಿಪಾಳ್ ಅವರು. ಎಸ್, CPM ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯದರ್ಶಿ. ಎಸ್, ಎಲ್ಲ ವಿಚಾರವನ್ನು ಅವರು ಹಂಚಿಕೊಂಡ್ರೆ, ಯಾಕಂದರೆ ಅವರು ಕೂಡ ಹೋರಾಟವನ್ನು ನಡೆಸಿದ್ದಾರೆ. ಇವರುಗಳು ಈ ರೀತಿಯ ಒಂದು ನ್ಯಾಯಾಂಗ ವ್ಯವಸ್ಥೆಗೆ ಬರಬೇಕು, ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರುಗಳ ಜೊತೆಯಲ್ಲಿ. ಸೊ ಆಗಿದ್ದಾಗ ಸರ್, ಲಾಸ್ಟ್ ಎಕ್ಷನ್ ಸರ್, ಮೋಹನ್ ಬೋಳಂಗಡಿ ಸರ್, ಈಗ ಸದ್ಯ ಕೊನೆಯದಾಗಿ ಈ ಸಂದರ್ಭ ಈ ಒಂದು ನಡೆ ಕೆಲವು ಕಡೆಗಳೇ ಪರ ವಿರೋಧ ಚರ್ಚೆಗಳು, ಅದು ಪೊಲಿಟಿಕಲಿ ಗಿಮ್ಮಿಕ್ಗಳು ಎಲ್ಲೋ ಕಡೆಗಳೇ ನಡೆಯುತ್ತೆ. ಅದೇನೇ ಇರಲಿ, ಇವರುಗಳು ಶರಣಾಗತಿ ಹೊಂದಿದ್ದಾರೆ. ಏನು ಹೇಳ್ತೀರಿ, ಒಳ್ಳೆಯ ಬೆಳವಣಿಗೆ ಆ್ಯಂಡ್ ಏನಾಗುತ್ತೆ, ಏನು ಹೇಳಿ? ನೋಡಿ, ಈಗ ಶರಣಾಗತಿ ಆದವರು ನಕ್ಸಲ್ ಮೂವ್ಮೆಂಟಿಗೆ ಹೋಗಿರೋದು ಅವರ ವೈಯಕ್ತಿಕ ವಾಂಛೆಗೆ ಅಲ್ಲ. ಹೌದು, ಕರೆಕ್ಟ್. ಸರ್ಕಾರದಿಂದ ನಮಗೆ ಕೆಲವೊಂದು ಸೌಲಭ್ಯಗಳು ಸಿಗಲಿಲ್ಲ, ಅದನ್ನು ನಾವು ಕಿತ್ಕೊಳ್ತೀವಿ ಎನ್ನುವಂಥ ಒಂದು ದಾರಿಯಲ್ಲಿ ಅವರು ಹೋಗಿದ್ದಾರೆ. ಆ ದಾರಿ ಈಗ ಬಂದಾಗಿದೆ ಅವರಿಗೆ. ಆದ್ದರಿಂದ ಅವರು ಮುಖ್ಯವಾಹಿನಿಗೆ ಬರಲಿಕ್ಕೆ ಒಪ್ಪಿದ್ದಾರೆ. ಈಗ ಮುಖ್ಯವಾಹಿನಿಗೆ ಬರ್ತಾ ಇದೆ. ಓಕೆ, ಒಳ್ಳೆಯ ಬೆಳವಣಿಗೆ. ಆದರೆ ಅವರನ್ನು ಸರ್ಕಾರ ಒಂದು ಮನುಷ್ಯರ ರೀತಿಯಲ್ಲಿ ನೋಡ್ಕೊಳ್ಬೇಕು. ಕರೆಕ್ಟ್. ಅವರ ಅಪರಾಧಿಗಳಂತ ನಮಗೆ ಗೊತ್ತಾಗ್ತದೆ. ಅವರ ಮೇಲೆ ಕೇಸುಗಳಿವೆ, ಅವರು ತಪ್ಪು ಮಾಡಿದ್ದಾರೆ, ಅವರು ಅಪರಾಧಿಗಳು ಹೌದು. ಆದರೆ ತಪ್ಪು ಮಾಡಿದ್ದೇವೆ ಅನ್ನುವುದನ್ನು ಒಪ್ಪಿಕೊಂಡು ಅವರು ಮುಖ್ಯವಾಹಿನಿಗೆ ಬಂದಂಥ ಸಂದರ್ಭದಲ್ಲಿ ಅವರ ಬಗ್ಗೆ ಸಹಾನುಭೂತಿ ಇರಬೇಕು. ಅವರಿಗೆ ಅವರ ವಕೀಲರನ್ನು ನೇಮಿಸುವಂಥ ಅವಕಾಶ, ಆ ವಕೀಲರಿಗೆ ಫೀಸನ್ನು ಸರ್ಕಾರ ಕೊಡುವಂಥ ವ್ಯವಸ್ಥೆ ಮಾಡಬೇಕು. ಸರ್ಕಾರ ಕೊಡುವುದಿಲ್ಲ ಈಗ ಸಾಮಾನ್ಯವಾಗಿ ಕೊಡುವುದಿಲ್ಲ. ಯಾಕಂದರೆ ಸರ್ಕಾರದ್ದು ಒಂದು ಕಾನೂನು ಸೇವಾ ಪ್ರಾಧಿಕಾರ ಅಂತ ಇದೆ, ಅದರಲ್ಲಿ ಒಂದು ಪ್ಯಾನಲ್ ಅಡ್ವೊಕೇಟ್ಸ್ಗಳಿದ್ದಾರೆ. ಅವರು ಯಾರಾದರೂ ಮಾಡ್ತಾರೆ, ಯಾರು ಅದು ಯಾವ ಅಪರಾಧಿಗೂ ಮಾಡ್ತಾರೆ, ನೀವು ಕೊಲೆಗಾರನಿಗೂ ಮಾಡ್ತಾರೆ ಅವರು, ಅದು ಪ್ರಶ್ನೆ ಬೇರೆ. ಆದರೆ ಅವರು ಪ್ರಾಮಿನೆಂಟ್ ವಕೀಲರುಗಳಲ್ಲ. ಕರೆಕ್ಟ್. ಅವರು ನಾಮಕೆ ವಾಸ್ತೆ ವಕೀಲರುಗಳು ಎಷ್ಟು ಬೇಕೋ ಅಷ್ಟು ಮಾಡ್ತಾರೆ, ಆ ರೀತಿ ಆಗುತ್ತೆ. ಆದರೆ ಇದು ಆಗಲ್ಲ. ಇವರು ಬಯಸುವಂಥ ವಕೀಲರುಗಳು ಎಲ್ಲರೂ LLB ಮಾಡಿದವ್ರೆ ಸ್ವಾಮಿ, ಎಲ್ಲರೂ 5 ವರ್ಷ ಲಾ ಕಾಲೇಜಿಗೆ ಮಣ್ಣು ಹೊತ್ತವರೇ ಇರುವವರು, ಯಾರು ಮೇಲೂ ಇಲ್ಲ ಕೆಳಗೂ ಇಲ್ಲ. ಕರೆಕ್ಟ್. ಆದರೆ ಅವರವರ ಬುದ್ಧಿವಂತಿಕೆ ಮೇಲೆ ಇರುತ್ತೆ, ಮೇಲೆ ಅವರವರ ಕರ್ತವ್ಯ ಪರತೆ ಇರ್ತದೆ. ಅಂತ ವಕೀಲರನ್ನು ಯಾರು ಈಗ ಸರೆಂಡರ್ ಆದ ನಕ್ಸಲರೇ. ಈಗ ಕೆಲವೊಂದು ನಕ್ಸಲರಿಗೆ ಉಡುಪಿಯಲ್ಲಿ ಸಾಧನ ವಕಾಲತ್ತು ಮಾಡಿದ್ದಾರೆ. ಯಶೋಧ ಅವರಿಗೆಲ್ಲ ಸಾಧನ ಶೆಟ್ಟರು ವಕಾಲತ್ತು ಮಾಡಿರೋದು. ಸಾಧನ ಶೆಟ್ಟರ್ ಹತ್ರ ಹೋಗಿ ಬೇರೆ ಕೇಸು ಕೊಡಿ, ಎಷ್ಟು ಫೀಸ್ ಕೇಳ್ತಾರೆ ಕೇಳಿ. ಆದರೆ ಅಂಥ ವಕೀಲರುಗಳು ಇದ್ದಾರೆ, ಇಲ್ಲಂತಲ್ಲ. ಈಗ ವಿಠಲ ಬಾಲೇಕುಡಿಯರಿಗೆ ಅವತ್ತು ಇವರು ಉಳಪಾಡಿಯವರು ಮಾಡಿದ್ರು ಅಲ್ವಾ? ಆ ರೀತಿಯ ಸಹಾನುಭೂತಿ ಇರುವಂಥ ವಕೀಲರುಗಳು ಇದ್ದಾರೆ, ಇಲ್ಲಂತಿಲ್ಲ. ಈಗ ವೀರಪ್ಪನ ಸಹಚರರಿಗೆ ವಕೀಲರು ಇರಲಿಲ್ವಾ? ಇದ್ರು. ಸಹಾನುಭೂತಿ ಇರುವಂಥ ವಕೀಲರುಗಳು ಇರ್ತಾರೆ. ಕೆಲವರಿಗೆ ಅದರ ಬಗ್ಗೆ ಒಂದು ಆಸಕ್ತಿ ಇರ್ತದೆ, ಒಂದು ಮಾನವೀಯತೆ ಇರ್ತದೆ. ಅಂಥ ವಕೀಲರುಗಳಿಗೆ ಕೇವಲ ಬಿಟ್ಟಿಯಾಗಿ ಮಾಡಬಾರ್ದು ಅಂತ ಹೇಳಿ, ಕರೆಕ್ಟ್, ಏನಾದ್ರು ಒಂದು ಫೀಸು ಅದನ್ನು ಸರ್ಕಾರ ಕೊಡುವಂಥ ವ್ಯವಸ್ಥೆ ಆಗಬೇಕು. ಅವರು ಕಾನೂನು ಸೇವಾ ಪ್ರಾಧಿಕಾರದಿಂದ ಕೊಡಲಿ. ಕಾನೂನು ಸೇವಾ ಪ್ರಾಧಿಕಾರದಲ್ಲಿ ನೋಂದಣಿಯಾದ ವಕೀಲರನ್ನು ಹೊರತುಪಡಿಸಿ ಬೇರೆ ವಕೀಲರನ್ನು ಮಾಡಿದರೆ ಅದನ್ನು ಅವರಿಗೆ ಕೊಡಬೇಕು. ಒಟ್ಟಾರೆಯಾಗಿ ಈ ಕೇಸುಗಳು ಅವರ ಮೇಲೆ ಯಾವ ಕೇಸು ಚಾರ್ಜ್ ಶೀಟ್ ಆಗಲಿಲ್ಲ ಅಂಥದ್ರಲ್ಲಿ ಅವರ ಶಾಮೀಲಾತಿ ಇದೆಯಾ ಇಲ್ಲ ಅಂತೇಳಿ ಅದನ್ನು ಕೂಲಂಕಷವಾಗಿ ಪರಿಶೀಲನೆ ಮಾಡಿ ಆ ಕೇಸುಗಳಲ್ಲಿ ಅವರ ಹೆಸರನ್ನು ಡ್ರಾಪ್ ಮಾಡುವಂಥದ್ದು. ಚಾರ್ಜ್ ಶೀಟ್ ಆದ ಕೇಸುಗಳಲ್ಲಿ ಅದನ್ನು ಟ್ರಯಲ್ ಮಾಡುವಂಥದ್ದು. ಅಂಥ ಸಂದರ್ಭದಲ್ಲಿ ಅವರಿಗೆ ವಕೀಲರನ್ನು ಒದಗಿಸುವಂಥದ್ದು. ಮತ್ತು UAPA ಸೆಕ್ಷನ್ ಅಡಿಯಲ್ಲಿ ಕೇಸು ದಾಖಲಾಗಿದೆ, ಆ UAPA ಸೆಕ್ಷನನ್ನು ಡ್ರಾಪ್ ಮಾಡುವಂಥದ್ದು. ನಿಮಗೆ UAPA ಸೆಕ್ಷನು ಚಿಲ್ಲರೆ ಸೆಕ್ಷನ್ ಏನೂ ಅಲ್ಲ. ಅದರಿಂದಾಗಿ ಆ ಸೆಕ್ಷನ್ ಡ್ರಾಪ್ ಮಾಡುವಂಥದ್ದು ಮುಖ್ಯ. ಅದು ಗೃಹ ಇಲಾಖೆಯ ಮುಖ್ಯ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಒಂದು ಸಮಿತಿ ಇದೆ, ಆ ಸಮಿತಿ ಅದನ್ನು ತೀರ್ಮಾನ ಮಾಡಬೇಕು. ಮುಖ್ಯಮಂತ್ರಿಗಳೇ ಹೇಳಿದ್ದರಿಂದ ಅದು ಆಗ್ಬೋದು. ಇಲ್ಲದ ನಿಮಗೆ ಆ್ಯಕ್ಟ್ ಕುತ್ತಿಗೆ ಬರ್ತದೆ ಇವರಿಗೆ, ಕರೆಕ್ಟ್, ಅದನ್ನು ಮಾಡಬೇಕು. ಒಟ್ಟಾರೆಯಾಗಿ ಇವರನ್ನು 1 ವರ್ಷದ ಒಳಗೆ ಜೈಲಿಂದ ಹೊರಗೆ ತರುವಂಥ ಕೆಲಸ ಮಾಡಬೇಕು. 1 ವರ್ಷ ಅವರಿಗೆ ಜೈಲು ಅಂದರೆ
ಅದು ಮನ ಪರಿವರ್ತನೆ ಕೇಂದ್ರ ಆಗಬೇಕು. ಓಕೆ ಓಕೆ ರೈಟ್. ಅವರಿಗೆ ಟಾರ್ಚರ್ ಕೇಂದ್ರ ಆಗಬಾರ್ದು, ಜೈಲು. ಮತ್ತೆ ವ್ಯವಸ್ಥೆಯ ಮೇಲೆ ಕೋಪ ಬರಬಾರ್ದು, ಪುನಃ ಅವರಿಗೆ ವ್ಯವಸ್ಥೆಯ ಮೇಲೆ ಕೋಪ ಬರಬಾರ್ದು. ಸರಿ, ಓಕೆ. ಅದರಿಂದಾಗಿ ಅವರಿಗೆ ಆ ರೀತಿಯ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕು. ಓಕೆ. ಇದರ ಪರಿಣಾಮ ಏನಾಗ್ತದೆ ಅಂದರೆ ಇನ್ನೊಬ್ಬರು ಆ ಮೂವ್ಮೆಂಟಿಗೆ ಹೋಗದಾಗೆ ಆಗಬೇಕು. ಹೌದು ಹೌದು ಹೌದು, ನಿಜ ನಿಜ. ಇದು ಒಂದು ಆಮಿಷ ಆಗಬಾರ್ದು. ಕರೆಕ್ಟ್. ಇನ್ನೊಬ್ಬರು ಆ ಮೂವ್ಮೆಂಟಿಗೆ ಹೋಗದಾಗೆ ಆಗಬೇಕು. ಹೌದು. ಆ ಮೂವ್ಮೆಂಟ್ ಅಂದರೆ ಹೀಗೆ, ಹೌದು, ಅದರಲ್ಲಿ ಕಷ್ಟ ಇದೆ, ಅದರಲ್ಲಿ ನಷ್ಟ ಇದೆ, ಇದೆಲ್ಲ ಗೊತ್ತಾಗಬೇಕು. ದೈಹಿಕವಾಗಿ, ಮಾನಸಿಕವಾಗಿ ಎಲ್ಲ ರೀತಿಯಲ್ಲಿ ಕಷ್ಟಗಳಿವೆ. ಅದರಿಂದಾಗಿ ಆ ಮೂಮೆಂಟ್ ಸುಖದ ಹಾದಿ ಅಲ್ಲ, ಮುಳ್ಳಿನ ಹಾದಿ ಅಂತೇಳಿ ಜನರಿಗೆ ಗೊತ್ತಾಗಬೇಕು. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು. ಎಸ್, ಇದು ನಕ್ಸಲ್ ಅವರ ಯುಗಾಂತ್ಯ. 6 ಜನ ನಕ್ಸಲರು, ಕರ್ನಾಟಕದಲ್ಲಿದ್ದಂಥ 6 ಜನ ನಕ್ಸಲರು ಶರಣಾಗತಿಯ ಮೂಲಕ ಸಂಪೂರ್ಣವಾಗಿ ಎಲ್ಲ ನಕ್ಸಲರು ಕೂಡ ಸರ್ಕಾರದ ಮುಂದೆ ಶರಣಾಗತಿಯನ್ನು ಆಗಿದ್ದಾರೆ. ಇದು ಒಳ್ಳೆಯ ವಿಚಾರ, ಒಳ್ಳೆಯ ಬದಲಾವಣೆ, ಒಳ್ಳೆಯ ಬೆಳವಣಿಗೆ ಕೂಡ ಹೌದು. ಯಾಕಂದರೆ ಇಷ್ಟು ದಿನ ಮುಖ್ಯವಾಹಿನಿ ಬಿಟ್ಟು ಕಾಡಲ್ಲಿ ಅಲೆದಾಡಿಕೊಂಡು ಎಲ್ಲೆಲ್ಲಿ ಅಡವಿಕೊಂಡು ಇದ್ದಂತಹ ವ್ಯಕ್ತಿಗಳು ಸಮಾಜದ ಮುಖ್ಯವಾಹಿನಿಗೆ ಬಂದಿದ್ದಾರೆ. ಸರ್ಕಾರವು ಕೂಡ ಅವರನ್ನು ಸ್ವಾಗತ ಮಾಡಿದೆ. CM ಸಿದ್ದರಾಮಯ್ಯವರು ಸ್ವಾಗತವನ್ನು ಮಾಡಿದ್ದಾರೆ. ಇವೆಲ್ಲದರ ನಡುವೆ ನಾಟ್ ಓನ್ಲಿ ಕರ್ನಾಟಕ, ಕೇಂದ್ರದಲ್ಲೂ ಕೂಡ ಇಂತಹ ಸ್ಕೀಮ್ಗಳಿವೆ. ಯಾಕಂದರೆ ನಕ್ಸಲರು ಅನ್ಯ ಗ್ರಹದಿಂದ ಬಂದಿರುವಂತಹ ಏಲಿಯನ್ಗಳಲ್ಲ, ಅನ್ಯ ಗ್ರಹದ ಜೀವಿಗಳಲ್ಲ, ನಮ್ಮವರೇ, ನಮ್ಮ ನಾಡಿನವರೇ, ನಮ್ಮ ಕಾಡಿನವರೇ, ನಮ್ಮ ಭೂಮಿ ಪ್ರದೇಶದವರೇ. ಈ ವ್ಯವಸ್ಥೆಯಿಂದ ಬೇಸತ್ತು ಶೋಷಣೆಗೊಳಗಾಗಿ ಆ ಒಂದು ವ್ಯವಸ್ಥೆಗೆ ತೆರೆದುಕೊಂಡಂಥವರು. ಸೊ ಹಾಗಿದ್ದಾಗ ಇದು ಕೇವಲ ಒಂದು ಗೌರ್ಮೆಂಟ್ನ ವಿಚಾರ ಅಲ್ಲ. ಅಮಿತ್ ಶಾ ಅವರಿಂದ ಹಿಡಿದು ದೇವೇಂದ್ರ ಫಡ್ನವೀಸ್ ಅವರಿಂದ ಹಿಡಿದು ಎಲ್ಲರೂ ಕೂಡ ಈ ಒಂದು ನಕ್ಸಲ್ ಶರಣಾಗತಿಯನ್ನು ವೆಲ್ಕಮ್ ಮಾಡಿದವರೇ. ಸೊ ಹಾಗಿದ್ದಾಗ ಇದರಲ್ಲಿ ಯಾವ ರೀತಿ ಪೊಲಿಟಿಕ್ಸ್ ಹೋಗುತ್ತೆ, ಪೊಲಿಟಿಕಲ್ ಗಿಮಿಕ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಇದು ವಿಚಾರಗಳು ಅದೇನೇ ಇರಲಿ, ಈ ನಕ್ಸಲರು ಶರಣಾಗತಿಯನ್ನು ಹೊಂದಿದ್ದಾರೆ. ಅವರ ಮುಂದಿನ ಜೀವನ ಆದರೂ ಕೂಡ ಚೆನ್ನಾಗಿರಲಿ, ಒಳ್ಳೆಯದಿರಲಿ. ಯಾಕಂದರೆ ಈ ಒಂದು ವ್ಯವಸ್ಥೆ ಅವರನ್ನು ಮತ್ತೆ ಕ್ರೂರ ರೀತಿಯಲ್ಲಿ ಮನ ಪರಿವರ್ತನೆ ಮಾಡದೇ ಇರಲಿ. ಆ್ಯಂಡ್ ನಮ್ಮ ವ್ಯವಸ್ಥೆಯಲ್ಲಿ ಹೊಂದಿಕೊಂಡು ಅವರು ಕೂಡ ನಮ್ಮಂತೆ ಬದುಕುವಂತಾಗಲಿ ಅನ್ನುವಂಥದ್ದು ಆಶಯ. ಆ್ಯಂಡ್ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹಿರಿಯ ಕ್ರೈಮ್ ವರದಿಗಾರರು ಮೋಹನ್ ಬೋಳಂಗಡಿ ಸರ್. ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7. ಎಲ್ಲೇ ಮೀರಿದಂತಹ ಮುಸಲ್ಮಾನರ